ಸಮಾಜದಲ್ಲಿ ನಾವು ಹೇಗಿರಬೇಕು ಎಲ್ಲರೊಂದಿಗೆ ಒಂದೇ ಸಮಾನತೆಯಿಂದ ಇರಬೇಕು, ಭೇದ ಭಾವ ಮಾಡಬಾರ್ದು. ನೀವು ಎಷ್ಟು ಓದಿದ್ದು? 10th. ಇಲ್ಲಿ ಏನು ಕಲಿತೀರಿ ನೀವು? ಕಂಪ್ಯೂಟರ್. ಕವಿತಾ ನೀವು BA ಓದಿದ್ದು. ಇಲ್ಲಿ ಮನೆಯಲ್ಲಿ ನಿಮ್ಮ ಸ್ವಚ್ಛತಾ ಕಾರ್ಯ ಮಾಡುವ ವಿಧಾನ ಹೇಗುಂಟು? ಅಂದ್ರೆ ನಾವು ಪ್ಯಾಡ್ ಪೇಪರ್ಸ್ ಎಲ್ಲ ಬೇರೆ ಹಾಕೋದು, ಮತ್ತೆ ಒಣ ಕಸ ಹಸಿ ಕಸ ಎಲ್ಲ ಬೇರೆ ವಿಂಗಡಣೆ ಮಾಡಿ ನಮಗೆ ವಾಹನ ಬರ್ತದೆ ಅದರಲ್ಲಿ ಹಾಕಿ ಕೊಡ್ತೇವೆ ನಾವು. ಮತ್ತೆ ನಮ್ಮದೇ ಸ್ವಲ್ಪ ಗೊಬ್ಬರ ಮಾಡ್ತೇವೆ ನಮ್ಮ ತೋಟಕ್ಕೆಲ್ಲ ಬೇಕಾದ. ಸ್ವಲ್ಪ ಅದನ್ನು ಓದ್ತೀರಾ? ಆ ಸ್ವಚ್ಛ ಮನೆ ಒಂದು ಬ್ಯಾನರ್ ಉಂಟಲ್ಲ, ಓದಿದನ್ನು ಮೇಲಿಂದ ಓದ್ತಾ ಬನ್ನಿ ಜೋರಾಗಿ. ಹಸಿ ಕಸ, ಒಣ ಕಸ, ಆರೋಗ್ಯವೇ ಭಾಗ್ಯ, ಸ್ವಚ್ಛತೆಯೇ ಸಮೃದ್ಧಿ, ಸ್ವಚ್ಛ ಮನೆ ಅಭಿಯಾನ. ಹಸಿ ಕಸ, ಒಣ ಕಸ, ಪ್ಯಾಡ್ ಪ್ಯಾಂಪರ್ಸ್ಗಳನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ಕಸ ಸಾಗಾಟ ವಾಹನಕ್ಕೆ ನೀಡಿ ಸಮರ್ಪಕ ನಿರ್ವಹಣೆಗೆ ಸಹಕರಿಸಿ ತ್ಯಾಜ್ಯ ಮುಕ್ತ ಸ್ವಚ್ಛ ಗ್ರಾಮ ನಿರ್ಮಾಣಕ್ಕೆ ಕೈ ಜೋಡಿಸಿ. ಅರಿವೇ ಔಷಧಿ. ಮನೆಯಲ್ಲಿ ಮಾಡಬೇಕಾದ ಕೆಲಸ. ಆ ಕಡೆ ಓದಿ. ಇನ್ನೊಂದು ಪಕ್ಕದಲ್ಲಿ ಆರೋಗ್ಯವೇ ಭಾಗ್ಯ, ಸ್ವಚ್ಛತೆಯೇ ಸಮೃದ್ಧಿ, ಮಾದರಿ ಗ್ರಾಮ ಅಭಿಯಾನ. ಕ್ಯಾನ್ಸರ್ ಕಾರಕ, ಪರಿಸರ ಜೀವಮಾರಕ ಆಗಿರುವ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಬಿಸಾಡುವುದು ಮತ್ತು ಸುಡುವುದು ಕಾನೂನು ಬಾಹಿರ, ಶಿಕ್ಷಾರ್ಹ ಅಪರಾಧ. ಅರಿವೇ ಔಷಧಿ. ಒಂದು ಕಾರ್ಯಕ್ರಮ ಹೋದು. ಕಾರ್ಯಕ್ರಮ ಆದ್ಮೇಲೆ ಅಲ್ಲಿಯ ಮಹಿಳೆಯರು ಒಟ್ಟಾಗಿ ಒಂದು ಗ್ರೂಪ್ ಮಾಡಿಕೊಂಡು, ಆ ಗ್ರೂಪ್ ಮಾಡಲಿಕ್ಕೆ ಮೊದಲಿಗರು ಇದ್ದಾರೆ, ಇನ್ನು ಅವರು ಸೇರ್ಕೊಂಡಿದ್ದಾರೆ. ಅವರು ಹೇಳಿ ಯಾಕೆ ಅದು ಆ ಥರ ಗ್ರೂಪ್ ಫಾರ್ಮ್ ಮಾಡುವಂತ ಅನಿಸಿಕೆ ನಿಮಗೆ? ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಶಮಾ ಪ್ರಕಾಶ್ ಅಂತ. ನಾನು ನವಗ್ರಾಮ ಸೈಟಿನ ನಿವಾಸಿ. ಇಲ್ಲಿ ಸುಮಾರು ಒಂದು ತಿಂಗಳ ಹಿಂದೆ ನಮ್ಮ ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರು ಒಂದು ತರಗತಿಯನ್ನು ಏರ್ಪಡಿಸಿದರು. ಅಂದರೆ ಕಸ ವಿಲೇವಾರಿಯ ಬಗ್ಗೆ ಮತ್ತು ಮಲ್ಲಿಗೆ ಕೃಷಿ ಯಾವ ರೀತಿ ಮಾಡ್ಬೋದು, ಮತ್ತು ಪಿನಾಯಿಲ್ ಯಾವ ರೀತಿ ನಾವು ಮನೆಯಲ್ಲೇ ತಯಾರಿಸ್ಬೋದು, ಅದರ ಬಗ್ಗೆ ನಮಗೆ ಒಂದು ತರಗತಿ ಕೊಟ್ಟರು. ತುಂಬ ಚೆಂದ ತರಗತಿ ಕೊಟ್ಟರು. ಆ ಮಲ್ಲಿಗೆ ಬೆಳೆಸುವ ಒಂದು ರೀತಿಯ ತೆಂಗಿನ ಚಿಪ್ಪಲ್ಲಿ ಮಲ್ಲಿಗೆಯನ್ನು ಬೆಳೆಸೋದು ಅದು ನಿಜವಾಗ್ಲೂ ಗೊತ್ತಿರಲಿಲ್ಲ. ಅದೊಂದು ತುಂಬ ಒಂದು ಇದು ಕೊಟ್ಟರು. ಮತ್ತು ಈ ಕಸ ವಿಲೇವಾರಿಯ ಬಗ್ಗೆ ಅರಿವು ನನಗೂ ಕೂಡ ಇರಲಿಲ್ಲ. ನಾನು ಎಲ್ಲದರಲ್ಲಿ ಪ್ಲಾಸ್ಟಿಕ್ಕನ್ನೆಲ್ಲ ಹಾಕ್ಬಿಡ್ತಿದ್ದೆ. ಸೊ ಅವರು ಸರ್ ಏನು ಮಾಡಿದರು, ನಮ್ಮ ಸೈಟಿನಲ್ಲಿ ಒಂದು 4 ಜನ ರಾಯಭಾರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟರು. ಕಸದ ಬಗ್ಗೆ ಜವಾಬ್ದಾರಿಯನ್ನು ಕೊಟ್ಟರು. ಅಂದರೆ ಈ ಪ್ಲಾಸ್ಟಿಕ್ ಮತ್ತು ಇತರ ವಸ್ತುಗಳನ್ನು ಎಲ್ಲದರಲ್ಲಿ ಬಿಸಾಕಿದರೆ ಏನು ಅದರಿಂದ ಮಾರಕ ರೋಗಗಳು ಬರ್ತದೆ ಅಂತ ಹೇಳುವ ಒಂದು ತಿಳುವಳಿಕೆ ನಮಗೆ ಕೊಟ್ಟು ನಮಗೆ ಜವಾಬ್ದಾರಿ ಕೊಟ್ಟರು. ಅದರಲ್ಲಿ ನನ್ನ ಹೆಸರು ಕೂಡ ಇತ್ತು. ಸೊ ಅವರು ಸರ್ ನನಗೆ ಕೊಟ್ಟ ಆ ಜವಾಬ್ದಾರಿಯನ್ನು ನಾನು ಹೇಗೆ ನಿರ್ವಹಿಸಬೇಕು ಅಂತೇಳಿ ಅವಾಗ ನನಗೆ ಏನು ಅನಿಸ್ಲಿಲ್ಲ. ಮನೆಗೆ ಹೋಗಿ ಆಲೋಚನೆ ಮಾಡಿದೆ ಏನು ಮಾಡಲಿ ಅಂತೇಳಿ. ಸೊ ನಾನೇನು ಮಾಡಿದೆ ಅಂದರೆ ಅಲ್ಲಿ ನಮ್ಮದು ಟೋಟಲ್ ಒಂದು 45-50 ಮನೆಗಳಿದೆ. ಸೊ ಅಷ್ಟು ಜನರನ್ನು ಸೇರಿಸಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಎಲ್ಲ ವಿಷಯಗಳನ್ನು ಅದರಲ್ಲಿ ಶೇರ್ ಮಾಡಿದಾಗ ಎಲ್ಲರೂ ಸ್ಪಂದನೆ ಕೊಡದಿದ್ರು ಒಂದು ಬೆರಳೆಣಿಕೆಯಷ್ಟಾದರೂ ಸ್ಪಂದನೆ ಸಿಗ್ತದೆ ಅಂತ ನನಗೆ ಹೇಳುವ ಒಂದು ಆಶೆಯಿಂದ ನಾನು ಆ ಥರ ಗ್ರೂಪ್ ಕ್ರಿಯೇಟ್ ಮಾಡಿ ಮುಖ್ಯ ಅದರಲ್ಲಿ ಪ್ರಮುಖರನ್ನೆಲ್ಲ ಆ್ಯಡ್ ಮಾಡಿದೆ. ನಮ್ಮ ನಿರ್ದೇಶಕರು ಮತ್ತು ಪಂಚಾಯಿತಿಯ ಸದಸ್ಯರು, ಮುಖ್ಯ ಪ್ರಮುಖರು, ಮತ್ತು ನಮ್ಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಇದ್ದಾರೆ ಇಲ್ಲಿ ರಜಿಯಾ ಅಂತೇಳಿ, ಅವರು ನಾವೆಲ್ಲ ನೇಬರ್ಸ್. ಸೊ ಅವರ ಎಲ್ಲರನ್ನ ಹೆಸರನ್ನು ಆ್ಯಡ್ ಮಾಡಿ ಸರ್ ಹತ್ರ ಸರ್ ತುಂಬ ಖುಷಿ ಪಟ್ಟರು ಇದು ನೋಡಿ, ಈ ಥರ ಯಾರು ಗ್ರೂಪ್ ಕ್ರಿಯೇಟ್ ಮಾಡಲಿಲ್ಲ ಅಂತೇಳಿ. ಸೊ ಅವರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಯಾವ ರೀತಿ ಅಂತ ಹೇಳಿದರೆ, ನಮ್ಮ ಸೈಟಲ್ಲಿ ಎಲ್ಲದರಲ್ಲಿ ಪ್ಲಾಸ್ಟಿಕ್ ಕಸಗಳು ಎಲ್ಲದರಲ್ಲಿ ನಾನು ಕೂಡ ಬಿಸಾಕ್ತಿದ್ದೆ. ನನಗೆ ಕೂಡ ಗೊತ್ತಾಗ್ತಿರ್ಲಿಲ್ಲ ಅದರಿಂದ ಎಷ್ಟು ಡೇಂಜರ್ ಕಾಯಿಲೆ ಬರ್ತದೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ಸೊ ನಾವು ಒಂದು ದಿನ ಎಲ್ಲರೂ ಸೇರಿ, ಊರಿನ ಮನೆಯವರೆಲ್ಲರೂ ಸೇರಿ ಅದರ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಿದ್ದೆವು.
ನಂತರ 2ನೇ ಹಂತದ ಕಾರ್ಯಕ್ರಮ ಕೂಡ ಮಾಡಿದೆವು. ಇನ್ನು ಈ ಏಪ್ರಿಲ್ 15 ನಡೆದು 15ನೇ ತಾರೀಕು 3ನೇ ಹಂತ ಅಂದ್ರೆ ಕೊನೆಯ ಹಂತದ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನಾವು ಸ್ವಚ್ಛತೆ ಮಾಡೋದಕ್ಕಿಂತ ಆ ಕಸ ವಿಲೇವಾರಿಯನ್ನ ಯಾವ ರೀತಿ ನಾವು ಮಾಡಬೇಕು ಅಂತ ಹೇಳುವ ಒಂದು ಜನರಿಗೆ ಆ ಶ್ರದ್ಧೆಯನ್ನ ಕೊಡುವುದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಮತ್ತೆ ಅವರು ಸರ್ ನಮ್ಗೆ ಒಂದು ಭರವಸೆ ಕೊಟ್ಟಿದ್ದಾರೆ, ಏನು ಅಂತ ಹೇಳಿದ್ರೆ ನಾವು ಈ ಒಂದು 3ನೇ ಹಂತದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಂಚಾಯಿತಿಯ ಪ್ರಮುಖರನ್ನ ಅಥವಾ ಸಂಬಂಧಪಟ್ಟಂತಹ ಪ್ರಮುಖರನ್ನ ಕರ್ಕೊಂಡು ಬಂದು ಎಲ್ಲ ಮನೆಯಿಂದ ಒಬ್ಬೊಬ್ಬರು ಬಂದು ಈ ಒಂದು ಸ್ವಚ್ಛತೆಯ ಕಾರ್ಯದಲ್ಲಿ ಯಾವ ರೀತಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬಹುದು ಅಂತೇಳಿ ನಾವು ಆ ಕಾರ್ಯಕ್ರಮವನ್ನ ಮಾಡೋಣ ಅಂತೇಳಿ ಹೇಳಿದ್ದಾರೆ. ಅದು ನನಗೆ ತುಂಬಾ ಖುಷಿ ಆಯ್ತು. ನಾನಿವಾಗ ಒಂದು ಅಳಿಲು ಸೇವೆ ಅಂತ, ನನ್ನದು ಅಳಿಲು ಸೇವೆ ಅಂತ ಹೇಳ್ಬೋದು. ಯಾಕೆಂದ್ರೆ ಪ್ಲಾಸ್ಟಿಕ್ ಮೊದಲೆಲ್ಲ ನಾನು ಎಲ್ಲಿ ಅಂಗಡಿಗೆ ಹೋದ್ರೆ ಬೇಕಾದಷ್ಟು ಅವರು ತುಂಬಿಸಿಕೊಟ್ಟಿದ್ದ ಪ್ಲಾಸ್ಟಿಕ್ ಅನ್ನೆಲ್ಲ ತಂದು ಅಲ್ಲಿ ಇಲ್ಲಿ ಬಿಸಾಕ್ತಿದ್ದೆ. ಬಟ್ ಇವಾಗ ನಾನು ಏನ್ ಮಾಡ್ತೇನೆ, ಒಂದು ಬಟ್ಟೆ ಬ್ಯಾಗ್ ಇಟ್ಕೊಂಡು ಹೋಗ್ತೀನಿ. ಅವರು ಪ್ಲಾಸ್ಟಿಕ್ ಕೊಟ್ಟರು ಕೂಡ ಅದನ್ನ ಬಟ್ಟೆ ಬ್ಯಾಗಿಗೆ ಸುರಿದು ಅವರಿಗೆ ಪ್ಲಾಸ್ಟಿಕ್ ವಾಪಸ್ ಕೊಡ್ತೇನೆ. ಇದನ್ನೇ ನನ್ನ ಹಸ್ಬೆಂಡ್ಗೆ ಕೂಡ ಹೇಳ್ತೇನೆ, ಬಟ್ ಅವರಿಗೆ ಅದು ನೆನಪು ಬರಲ್ಲ. ಬಟ್ಟೆ ಬ್ಯಾಗ್ ನನ್ನ ಗಾಡಿ ಒಳಗಡೆ ಇಟ್ಟರು ಅದನ್ನ ತಗೊಂಡು ಅದರಲ್ಲಿ ತುಂಬಿಸುವಷ್ಟು ಅವರಿಗೆ ನೆನಪಿರಲ್ಲ. ಅದಕ್ಕೆ ಒಂದಿನ ನಾನು ಹೇಳಿದೆ, ನಿಮ್ಗೆ ನಾನು 10 ಸರಿ ಹೇಳಿ ಆಯ್ತು ನೀವು ಪ್ಲಾಸ್ಟಿಕ್ ಬ್ಯಾಗ್ ತರಬೇಡಿ ಅಂತ, ಬಟ್ ನೀವು ಪುನಃ ತರ್ತಾ ಇದ್ದೀರಿ. ಇನ್ನು ತಂದ್ರೆ ನಾನೇ ನಿಮ್ಮ ಮೇಲೆ ಫೈನ್ ಹಾಕ್ತೇನೆ ಅಂತ ಹೇಳಿದ್ದೇನೆ. ಸೊ ಅದರ ನಂತರ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ನಾನು ದೇಶಕ್ಕಾಗಿ, ದೇಶದ ಸ್ವಚ್ಛತೆಗಾಗಿ ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಇಬ್ಬರು ಕೂಡ ಕಸ ಎಕ್ಕಕ್ಕೆ ಬರ್ತಾರೆ. ಕಸ ಎಕ್ಕುವಾಗ ಅವರು ರ್ಯಾಕ್ ಪಿಕ್ಕರ್ಸ್ತಾರೆ. ಕಸ ಎಕ್ಕುವರ ತರಣೆ ಒಂದು ವೇಷದಲ್ಲಿ ಹೋಗುದು. ನಾವು ಕೂಡ ಹಾಗೆ ಮಾಡೋದು. ಒಂದು ರೀತಿಯಲ್ಲಿ ಪರಿವರ್ತನೆ. ನಾವು ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದೇವೆ. ಅದು ಇದೊಂದು ಹೊಸ ಒಂದು ಅಲ್ಲಿ ಉದ್ಭವ ಆಗಿದೆ, ಒಂದು ಪ್ರಯತ್ನ ಅಂತ. ಟೀಮ್ ಇದು ಆಗ್ಬೇಕಾದ್ರೆ ಕಸದಲ್ಲಿ ನಾವೆಲ್ಲ ಸೋತಿದ್ದೇವೆ. ಸರ್ಕಾರ, ಜಿಲ್ಲಾಡಳಿತ, ಗ್ರಾಮ ಪಂಚಾಯತ್ ಎಲ್ಲ ಸೋತಿದ್ದೇವೆ ನಾವು. ಆದರೆ ನಾವು ಸೋಲು ಒಪ್ಕೊಳ್ಳಿಲ್ಲ. ಅದಕ್ಕೆ ಎಲ್ಲ ಪರಿಸರ ಸ್ನೇಹಿತರು ಹೇಳ್ತಾ ಇದ್ದರು, ಈ ಮತ ಪ್ರಚಾರಕ್ಕೆ ರೋಡ್ ಶೋ ಬದಲು ತೋಡ್ ಶೋ ಮಾಡಬೇಕು, ತೋಡು ಶೋ ಅಂತ. ನಿಜವಾಗಿ ತೋಡು ಶೋ ಮಾಡಿದರೆ ತುಂಬ ಒಳ್ಳೆಯದು ಪರಿಸರ, ತೋಡು ಶೋ. ಅದಲ್ಲದೆ ಈ ನಾವೆಲ್ಲ ಮತದಾರರ ಜಾಗೃತಿ ಮಾಡೋದು, ಸ್ವೀಪ್ ಅಂತ ಮತದಾರರ ಜಾಗೃತಿ ಮಾಡೋದು. ನಾವೇನು ಮಾಡ್ತೇವೆ, ಸ್ವಚ್ಛತಾ ಕಾರ್ಯಕ್ರಮಗಳು, ಶ್ರಮದಾನ ಮಾಡೋದು. ನಾವು ಮತ ಕೇಳೋರಿಗೆ ಹೇಳಿದ್ದೇವೆ, ನೀವು ಮತ ಕೇಳೋದು ಮಾತಲ್ಲಿ ಕೇಳಬೇಡಿ. ನಿಮ್ಮ ಮತಗಟ್ಟೆಯ ಸುತ್ತಮುತ್ತ ರಸ್ತೆ ಬದಿ ತೋಡಿಗೆ ಹೋಗಿ ಕಸ ಹೆಕ್ಕಿ ಸ್ವಚ್ಛತೆ ಮಾಡಿ, ಸ್ವಚ್ಛತೆ ಸೇವೆ ಮಾಡಿ, ಮತ ಕೇಳಿ. 4 ಓಟು ಜಾಸ್ತಿ ಬರಬಹುದು ಅಂತ ಹೇಳಿದ್ದೇನೆ ಸರ್, ಸರಿ ತಗೋದಿಲ್ಲ. ಸುಮ್ಮನೆ ಏನೇನೋ ಸುಳ್ಳು ಭರವಸೆಗಿಂತ ಕಸಮುಕ್ತ ಜಿಲ್ಲೆ, ಕಸಮುಕ್ತ ಮತಗಟ್ಟೆ, ಕಸಮುಕ್ತ ರಸ್ತೆ, ಕಸಮುಕ್ತ ತೋಡು ಮಾಡಿ ಕಾರ್ಯ ಮಾಡಿ ಯಾಕೆ ಮಾಡಬಾರ್ದು? ನಾವು ಸರ್ಕಾರಕ್ಕೂ ಬರೆದಿದ್ದೇವೆ, ಚುನಾವಣಾ ಅಧಿಕಾರಿಗಳು ಬರೆದಿದ್ದೇವೆ, ಅದು ಪತ್ರಿಕೆಯಲ್ಲಿ ಕೆಲವು ಬಂದಿದೆ. ಈ ಥರ ಮಾಡಬೇಕು. ನಾವು ಸ್ವೀಪ್ ಅಂತ ಹೇಳಿ ಬೇರೆ ಬೇರೆ ಚಟುವಟಿಕೆ ಮಾಡಬಹುದು, ಆದರೆ ಸ್ವಚ್ಛತಾ ಕಾರ್ಯದ ಮೂಲಕ, ಸ್ವಚ್ಛತಾ ಶ್ರಮದಾನದ ಮೂಲಕ ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತ ಹೇಳಿದ್ದೇವೆ. ಈಗ ಧನ್ಯವಾದಗಳು. ಬರ್ತಾ ಇದ್ದಾರೆ ಕಾಣ್ತದೆ. ನಮ್ಮ ಟೀಮಿಗೆ ನಮ್ಮ VC ಅವರು ಇವತ್ತು ಸೇರಿಕೊಳ್ಳೋದು ಟೀಮಲ್ಲಿ. ನಾವು ಕಾರ್ಯಕ್ರಮ ಬರುವ ಮೊದಲೇ ಅವರ ಹತ್ರ ಮಾತುಕತೆ ಮಾಡಿದ್ದೇವೆ. ಅವರು ಹೇಳಿದ್ದಾರೆ, ನೀವು ಸೇರಿ ಚಿಕ್ಕ ಚಿಕ್ಕ ಕೆಲಸ ಮಾಡೆಲ್ಸ್ ಮಾಡೋಣ ಅಂತ. ಈಗಾಗಲೇ ಗೊತ್ತುಕೊಂಡೆ. ನಿಮ್ಮೊಟ್ಟಿಗೆ ಒಬ್ರು ಇದ್ರಲ್ಲ, ನಿಮ್ಮ ಫ್ರೆಂಡ್ ಯಾರದು, ನೀವು ನಿಂತ್ಕೊಂಡ್ಬಿಡಿ, ಅಲ್ಲೇ ನಿಂತ್ಕೊಳ್ಳಿ. ನೀವು ಒಬ್ಬರಿಗೆ ಮಾತ್ರ ದುಡ್ಡು ತಂದು ಕೊಟ್ಟು ತಗೊಂಡಿರಲ್ಲ, ಯಾಕೆ ಅದು ತಗೊಳ್ಳೋಂತ ಹೇಳಿ ಓದಲಿಕ್ಕೆ. ನೀವು ಬೇರೆ ಯಾರು ಬರಲಿ, ನೀವು ಒಬ್ಬರೇ ಬಂದದ್ದು ಯಾಕೆ? ದುಡ್ಡು ಎಲ್ಲಿಂದ ತಂದ್ರಿ? ಯಾಕೆ ಕೊಟ್ಟರು ದುಡ್ಡು? ಅಮ್ಮ, ನಿಮಗೆ ಯಾಕೆ ಅದು ತಗೊಳ್ಳಿಕ್ಕೆ ಇಷ್ಟ ಆಯ್ತು? ಓದಲಿಕ್ಕೆ ಶುರು ಮಾಡಿದಿರಾ? ಒಬ್ರು ಓದ್ತೀರಾ? ಮನೆ ತಾಯಿ ಎಲ್ಲ ಒಟ್ಟಿಗೆ ಇರ್ತಾರ ಓದುವಾಗ? ಒಬ್ಬರೇ ಓದುತ್ತಾ? ಬೇರೆ ನಿಮ್ಮ ಮುಂದಿನ ಗುರಿ ಅಂತ ಏನಾಗುದು? ಮುಂದೆ ಕಲಿತು ಏನು ಮುಂದೆ ಹೋಗಬೇಕು? ಯಾವ ಥರದ ಕಲಿಕೆ ಆಗಬೇಕು? ಜ್ಞಾನ ಸಂಪಾದನೆ ಮಾಡಬೇಕು? ಲಾಯರ್ ಆಗಿ ಟೀಚ್ ಮಾಡಬೇಕು ಅಥವಾ ವಾದ ಮಾಡಬೇಕು ಕೋರ್ಟಲ್ಲಿ? ನಿಮ್ಮ ಹೆಸರು ಹೇಳಿ, ಒಂದು ಘೋಷಣೆ ಹೇಳಿ, ಶಿಕ್ಷಣವಂತ ಹೇಳಿ ನೋಡಿ. ಎಡಗೈ ಮೈಕ್, ಬಲಗೈ ಹೇಳಿ. ಶಿಕ್ಷಣವಂತ ಇನ್ನೊಂದು ಹೇಳಿ. ಇನ್ನೊಂದು ಹೆಣ್ಣೊಂದು ಕಲಿತಾರೆ ಅಂತ ಹೇಳಿ. ಜೋರಾಗಿ ಹೇಳಿ. ಹೊಸ ವಿಷಯವನ್ನು ಇಲ್ಲಿ ಕಲಿತಾ ಇದ್ದೇವೆ. ಮತ್ತೆ ನಮ್ಮಲ್ಲಿರುವ ಟ್ಯಾಲೆಂಟ್ ಅನ್ನು ಇಲ್ಲಿ ಒಂದು ತೋರಿಸ್ಲಿಕ್ಕೆ, ಮತ್ತೆ ಅವರು ಸರ್ ನೀಡುವ ಸ್ಫೂರ್ತಿಯ ಮಾತುಗಳು ನಮ್ಮನ್ನು ಒಂದು ಹೊಸ ದಾರಿಗೆ, ಅಥವಾ ನಾವು ಏನಾದ್ರೂ ಒಂದು ಜೀವನದಲ್ಲಿ ಮಾಡಬೇಕು ಅಂತ ಅದು ನಮಗೆ ಒಂದು ಸ್ಫೂರ್ತಿಯಾಗಿದೆ.
ಮತ್ತೆ ಇಲ್ಲಿ ಎಲ್ಲರಿಗೂ ಅವಕಾಶ ಸಿಗ್ತದೆ. ಅವರಲ್ಲಿ ಏನಿದೆ ಅದನ್ನು ಹೊರಗೆ ತೋರಿಸಲಿಕ್ಕೆ, ಅಥವಾ ಸರ್ ಒಂದೊಂದು ದಿವಸ ಒಂದೊಂದು ವಿಷಯ ಅಂದರೆ ನಮ್ಮ ಪರಿಸರದಲ್ಲಿ ಏನಾಗ್ತಾ ಇದೆ, ಯಾರು ಏನು ಮಾಡ್ತಾ ಇದ್ದಾರೆ, ಮತ್ತೆ ಮತದಾನದ ಬಗ್ಗೆ. ಈಗ ಏಪ್ರಿಲ್ ಇದೇ ತಿಂಗಳಲ್ಲಿ ಮತದಾನ ಇದೆ. ನಾವು ಮತದಾನ ನಮ್ಮ ಹೇಗೆ ಮಾಡಬೇಕು ಅಂದರೆ ನಾವು ಆತ್ಮಸಾಕ್ಷಿಯಾಗಿ ಮತದಾನ ಅಂದರೆ ಈಗ ದುಡ್ಡಿಗೋಸ್ಕರ ಮತದಾನ ಮಾಡೋದಲ್ಲ. ಈಗ ನಮ್ಮ ದೇಶದ ಹೆಮ್ಮೆ ಅದು ಮತದಾನ ಅಂದರೆ. ಒಬ್ಬ ಉನ್ನತ ನಾಯಕನನ್ನು ನಾವು ಆಯ್ಕೆ ಮಾಡಬೇಕು ಮತದಾನ. ಮತ್ತೆ ಪರಿಸರವನ್ನು ನಾವು ಹೇಗೆ ಸ್ವಚ್ಛ ಮಾಡಬೇಕು ಅಂತ, ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ಅದನ್ನು ಮತ್ತೆ ಸರ್ಕಾರದಿಂದ ಒಂದೊಂದು ಗ್ರಾಮಕ್ಕೆ ಒಂದೊಂದು ವಿಲೇವಾರಿ ಮಾಡುವ ಸರ್ಕಾರ ಗಾಡಿಗಳು ಬರ್ತದೆ. ಅದರಲ್ಲಿ ನಾವು ಆ ಗಾಡಿಗೆ ಹಾಕಬೇಕು ಅಂತ ದಿನ ಹೇಳ್ತಾ ಇರ್ತಾರೆ. ನಾವು ಖಾಲಿ ಬಾಯಲ್ಲಿ ಹೇಳುವುದಲ್ಲ, ಸ್ವಚ್ಛತೆ ಮಾಡಬೇಕು ಅಂತ ಹೇಳಿ ಅದನ್ನು ನಾವು ಕಾರ್ಯದ ಮೂಲಕ ಮಾಡಿ ತೋರಿಸಬೇಕು. ಧನ್ಯವಾದ. ಉಪಸ್ಥಿತ ಆತ್ಮೀಯರೆಲ್ಲರಿಗೂ ಪ್ರೀತಿಯ ನಮನಗಳು. ಭಾರತ ಚುನಾವಣಾ ಆಯೋಗ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಂಥ ಮಾನ್ಯ DN ಶೇಷಚಂದ್ರವರ ಅವಧಿಯಿಂದ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಲೋಕಸಭೆಯವರೆಗೆ ನಡೆದ ಎಲ್ಲ ಚುನಾವಣೆಗಳ ಸಂದರ್ಭದಲ್ಲಿ ಜನಶಿಕ್ಷಣ ಟ್ರಸ್ಟು ಸಹಭಾಗಿ ಸಂಸ್ಥೆಗಳ ಜೊತೆಗೆ ಸ್ಥಳಾಡಳಿತದ ಜೊತೆ ಸೇರಿ ಆದಿವಾಸಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮತದಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ. 2024 ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಈಗಾಗಲೇ ನಾವು ಮನೆ ಅಂಗಳದಲ್ಲಿ, ಜನವಸತಿ ಪ್ರದೇಶದಲ್ಲಿ, ಅಂದರೆ ನಮ್ಮ ಸ್ವಲ್ಪ ಮೈಕ್ರೋ ಲೆವೆಲಲ್ಲಿ, ಸ್ಥಳ ಮಟ್ಟದಲ್ಲಿ ಈ ಒಂದು ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ಮತದಾನ ಪ್ರಜಾಪ್ರಭುತ್ವದ ಪ್ರಾಣ, ಜಾಗೃತ ಮತದಾರ ಪ್ರಜಾಪ್ರಭುತ್ವದ ನಿರ್ಧಾರ, ಇಂಥ ಘೋಷಣೆಗಳನ್ನು ಧ್ವನಿಸ್ತಾ ಇದ್ದೇವೆ ನಾವು. ಆದರೆ ವಾಸ್ತವವಾಗಿ ನಮ್ಮ ದೇಶದ ಎಷ್ಟು ಮತದಾರರಿಗೆ ಈ ಒಂದು ಮತದಾನ ಪ್ರಜಾಪ್ರಭುತ್ವ ಪ್ರಾಣದ ಅರಿವಿದೆ ಬಹುಶಃ ನನಗೆ ಸರಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ದಿಸೆಯಲ್ಲಿ ಇದನ್ನು ಇನ್ನೂ ಹೆಚ್ಚು ತೀವ್ರಗೊಳಿಸಲಿಕ್ಕಾಗಿ ವಿಶೇಷವಾಗಿ ರಾಜಕೀಯ ಶಾಸ್ತ್ರಜ್ಞರು, ರಾಜಕೀಯ ಶಾಸ್ತ್ರ ಬೋಧಕರು, ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ನೂತನ ಕುಲಪತಿಗಳಾದಂಥ ಪ್ರೊಫೆಸರ್ PL ಧರ್ಮರ್ ಅವರ ಹತ್ರ ನಮ್ಮ ಇಂಥ ಒಂದು ಕಾರ್ಯಕ್ರಮ ಇದೆ ಸರ್, ನೀವು ಬರಬೇಕು, ಈ ಒಂದು ಮತದಾರರನ್ನು ಜಾಗೃತಿಗೊಳಿಸುವ, ಇದನ್ನು ತೀವ್ರತೆಗೊಳಿಸುವ ಬಗ್ಗೆ ನಿಮ್ಮ ಮಾಹಿತಿ ಮಾರ್ಗದರ್ಶನ ಬೇಕು ಅಂತ ಕೇಳಿದಾಗ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ಬಹಳ ಸರಳ ಕಾರ್ಯಕ್ರಮ, ಆದರೆ ಈ ಕಾರ್ಯಕ್ರಮಕ್ಕೆ ನಾವು ಕೇಳಿಕೊಂಡಿದ್ದವರು ಬಂದಿದ್ದಾರೆ. ಇವತ್ತು ನಮಗೆ ಪ್ರೊಫೆಸರ್ PL ಧರ್ಮವರ ಮುಂದೆ ಎರಡು ವಿಚಾರ. ಒಂದು, ಬಹುಶಃ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ 4 ಜಿಲ್ಲೆಗಳು ಬರ್ತದೆ, ನಾನು ತಿಳ್ಕೊಂಡಾಗೆ ಹೆಚ್ಚಿನ ಇರಬಹುದು. 4 ಜಿಲ್ಲೆಯ ಅಷ್ಟು ಗ್ರಾಮಗಳಿದೆ. ನಾನೀಗಾಗಲೇ ಹೇಳಿದಾಗೆ ಎಲ್ಲ ಗ್ರಾಮಗಳಲ್ಲಿ ಅಲ್ಲದಿದ್ದರೂ ಈ ಸುತ್ತಮುತ್ತಲ ಕೆಲವು ಗ್ರಾಮಗಳಲ್ಲಿ ಆದರೂ ನಾವು ಕಲ್ಪಿಸುವ ರೀತಿಯ ಜಾಗೃತ ಮತದಾರ ಒಂದು ಗ್ರಾಮ, ಒಂದು ಮಾದರಿ ಗ್ರಾಮವನ್ನು ರೂಪಿಸಲಿಕ್ಕೆ ಒಂದು ಸಂಕಲ್ಪ ಮಾಡಿದಾಗ ಯೂನಿವರ್ಸಿಟಿಯಿಂದ ಸಂಪೂರ್ಣ ಅದನ್ನು ನಾವು ಜೊತೆ ಸೇರಿ ಮಾಡೋದರ ಬಗ್ಗೆ ಒಂದು ಒಳ್ಳೆಯ ಭರವಸೆ ಕೊಟ್ಟಿದ್ದಾರೆ ಅವರು. ಇದೊಂದು ನಮಗೆ ಮುಂದಕ್ಕೆ ನಿಮ್ಮ ಮುಂದೆ ನಾವು ಪ್ರಸ್ತಾಪಿಸುವಂಥದ್ದು. ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ನಮಗೆ ಇರೋದು ಸಮರ್ಪಕ ಕಸ ನಿರ್ವಹಣೆಯಲ್ಲಿ ಕೂಡ ನಮ್ಮ ಜಾಗೃತಿ ಬಹುಶಃ ನಾನೇ ಹೇಳೋದು ಝೀರೋ. ನಾನು ಎಂಥದ್ದು ಶೈಕ್ಷಣಿಕ ತಜ್ಞನಲ್ಲ, ಒಬ್ಬ ಪ್ರಾಕ್ಟೀಷಿಯನ್ ಸೋಷಿಯಲ್ ವರ್ಕರ್ ಆಗಿ ನನ್ನ ತಿಳುವಳಿಕೆ ಪ್ರಕಾರ ಕಸ ನಿರ್ವಹಣೆಯಲ್ಲಿ ನಮ್ಮ ಜಾಗೃತಿ ಝೀರೋ. ಸೊ ಈ ದಿಸೆಯಲ್ಲಿ ಕೂಡ ನಾವು ಎಲ್ಲ ರಾಜ್ಯದಲ್ಲಿ ಆಗದಿದ್ದರೂ ಕನಿಷ್ಠ ಕೆಲವು ಗ್ರಾಮಗಳನ್ನು ಒಂದು ಮಾದರಿ ಗ್ರಾಮಗಳನ್ನಾಗಿ, ಸಂಪೂರ್ಣ ಶೂನ್ಯ ಕಸ ಗ್ರಾಮಗಳಾಗಿ, ಇದೊಂದು ಮಾದರಿ ಬೇಕು, ಸರಿಯಾದ ಮಾದರಿ ಇಲ್ಲ. ಇತ್ತೀಚೆಗೆ ನಮ್ಮ ಉಡುಪಿ ಜಿಲ್ಲೆಯ ವಣ್ಸೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರದಲ್ಲಿ ಕೆಲಸ ಮಾಡಿದೆ, ಪ್ರಾಮಾಣಿಕವಾಗಿ ಮಾಡಿದೆ. ಇದು ಚೆನ್ನಾಗಿ ಒಂದು ಮಾದರಿಯಾಗಿ ರೂಪುಗೊಂಡಿದೆ. ಇತ್ತೀಚೆಗೆ ಬೆಂಗಳೂರಿನ ಒಂದು ಗ್ರಾಮ ಪಂಚಾಯಿತಿ, ಏನು ಸರ್ ಹೆಸರು?
ಕಲರ, ಓಕೆ. ಆ ಪಂಚಾಯತಿ ಈಗ ಇಡೀ ದೇಶ ಮಟ್ಟದಲ್ಲಿ ಸುದ್ದಿಯಲ್ಲಿದೆ, ಒಂದು ಮಾದರಿಗೆ. ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ನಮ್ಮ ಜಿಲ್ಲೆಯನ್ನು ಹೇಳಿದೆ, ನಾವು ಅತ್ಯಂತ ಶಿಕ್ಷಣವಂತರ ಜಿಲ್ಲೆ, ಅಂದರೆ ಹೈಲಿ ಲಿಟ್ರೇಟ್. ಬಟ್ ನಾನು ಹೇಳಿದರೆ ವಿ ಆರ್ ಬ್ಯಾಡ್ಲಿ ಎಜುಕೇಟೆಡ್. ಗೊತ್ತಿಲ್ಲ, ಇಲ್ಲಿ ಪ್ರೊಫೆಸರ್ಸ್ ಇದ್ದಾರೆ, ಇದು ತಪ್ಪಾಗ್ತದೆ ಗೊತ್ತಿಲ್ಲ, ನಾನು ವೈಯಕ್ತಿಕ ಅನಿಸೋದು. ನಮಗೆ ಲಿಟ್ರಸಿ ಇದೆ, ಸಾಕ್ಷರತೆ ಯಾವುದೇ ರೀತಿಯ ಸ್ವಚ್ಛತಾ ಸಾಕ್ಷರತೆ ಇಲ್ಲ, ಕಾನೂನು ಸಾಕ್ಷರತೆಯಲ್ಲಿ ಕೊರತೆ ಇದೆ. ಬಹುಶಃ ಈ ಎಲ್ಲ ದಿಸೆಯಲ್ಲಿ ಈ ಬಗ್ಗೆ ಕಸದ ಒಂದು ಮಾದರಿ ರೂಪಿಸಲಿಕ್ಕೆ ಕೂಡ ನಾವು ಮತ್ತೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬಹುಶಃ ಒಂದು ಮಾದರಿ ಇಲ್ಲ, ಅದನ್ನು ನಮಗೆ ರೂಪಿಸಲಿಕ್ಕೆ ಸಾಧ್ಯ ಇದೆ. ಇದು ಯಾಕೆ ಹೇಳೋದಂದ್ರೆ ವಿಶ್ವವಿದ್ಯಾಲಯದ ಅವರ ಒಂದು ನೇತೃತ್ವ ಆದಾಗ ಅದಕ್ಕೆ ಹೆಚ್ಚು ಒಂದು ಇದು ಬರ್ತದೆ ಅಂತ ಮಾದರಿ ರೂಪುಗೊಂಡ್ರೆ, ಅಥವಾ ಹೇಳಿದ್ರೆ ಈಗ ಶ್ರೀನಶೆಟ್ರು ನಾವು ಹೇಳಿದಾಗ ಈ ಸ್ವಚ್ಛತೆಗೆ ಒಂದು ಆದಿತ್ಯ ಕಾರ್ಯಕ್ರಮವಲ್ಲ, ಬಹುಶಃ ಇಂಥ ನಾವೆಲ್ಲ ಸೇರಿ ಮಾಡಿದಾಗ ಬಹುಶಃ ಹೆಚ್ಚಿನ ಶಕ್ತಿ ಬರಲಿಕ್ಕೆ ಸಾಧ್ಯತೆ ಇದೆ. ಈ ಎರಡು ಪ್ರಸ್ತಾವನೆಗಳನ್ನು ಮಾನ್ಯ ವಿ ಸಿ ಅವರ ಮುಂದೆ ಇಡ್ತಾ ನಾವು ಮುಂದಕ್ಕೆ ಈ ಬಗ್ಗೆ ಇವತ್ತು ವಿಶೇಷವಾಗಿ ನಮಗೆ ಕುಲಪತಿಯವರು ಬಂದಿರೋದು ಬಹಳಷ್ಟು ಸಂತೋಷ ಇದೆ. ಇದು ಈ ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕೆ ನಾವು ಒಂದು ಸ್ವಲ್ಪ ಅವರ ಮಾಹಿತಿ ಪಡ್ಕೊಳ್ಳಿಕ್ಕಿದೆ ಮತ್ತೆ ಸಂವಾದ. ಅದೇ ರೀತಿ ನಮ್ಮ ಜನಶಿಕ್ಷಣ ಟ್ರಸ್ಟ್ನಲ್ಲಿ ಒಂದು ಜೀವನೋಪಾಯ ಸಂವರ್ಧನಾ ಯೋಜನೆ ಮೂಲಕ ನಿರುದ್ಯೋಗಿ ಯುವತಿಯರಿಗೆ ಕಂಪ್ಯೂಟರ್ ಮತ್ತೆ ಹೊಲಿಗೆ ತರಬೇತಿಯನ್ನು ನೀಡ್ತಾ ಬಂದಿದ್ದೇವೆ. ಇದರಲ್ಲಿ ಕೆಲವು ವಿದ್ಯಾರ್ಥಿಗಳು ಕಂಪ್ಲೀಟ್ ಆದವರಿದ್ದಾರೆ, ಅವರಿಗೆ ಒಂದು ಪ್ರಮಾಣ ಪತ್ರ ಕೊಡುವ ಕಾರ್ಯಕ್ರಮ ಕೂಡ ಇವತ್ತು ಮಾನ್ಯ ಪ್ರೊಫೆಸರ್ ಧರ್ಮ ಅವರು ನಡೆಸ್ಕೊಳ್ಳಿಕ್ಕಿದ್ದಾರೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮೊದಲನೇದಾಗಿ ಇವತ್ತು ನಮಗೆ ಈ ಒಂದು, ಯಾಕಂದ್ರೆ ನಾವು ಈಗಾಗಲೇ ಹೇಳಿದ ಹಾಗೆ ಈ ಒಂದು ಮತದಾನದ ಮಹತ್ವ, ಮತದಾರರ ಜಾಗೃತಿಯ ಅನಿವಾರ್ಯತೆ ಬಗ್ಗೆ ನಮಗೆ ಮಾಹಿತಿ ಮಾರ್ಗದರ್ಶನ ನೀಡಲಿಕ್ಕೆ ಬಂದಂಥ ನಮ್ಮ ವಿಶ್ವವಿದ್ಯಾನಿಲಯದ ಉಪ ಕುಲಪತಿಗಳಾದಂಥ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರಿಗೆ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಮಾಡ್ತೇನೆ. ಅವರಿಗೆ ನಮ್ಮ ಸಂಸ್ಥೆಯ ಹಿರಿಯ ಸಲಹೆಗಾರರು, ಹಿರಿಯ ಉದ್ಯಮಿಗಳು, ಎಲ್ಲದಕ್ಕಿಂತ ಮಿಗಿಲಾಗಿ ಶಿಕ್ಷಣ ಪ್ರೇಮಿಗಳು, ಜನಜೀವನ ಅಂತ ಒಂದು ಇಲ್ಲಿ ಜನಶಿಕ್ಷಣ ಟ್ರಸ್ಟಿನ ಬೆಂಬಲ ಸಂಸ್ಥೆ ಇದೆ, ಅದರ ಅಧ್ಯಕ್ಷರಾಗಿರುವ ರಮೇಶ್ ಅವರು ಒಂದು ಶಾಲು ಒದಗಿಸುವುದರ ಮೂಲಕ ಮತ್ತು ಅದ್ವಿತೀಯ ಅಂತ ಹೇಳಿ ಒಂದು ಪುಸ್ತಕವನ್ನು ಜನಜೀವನದವರು ಹೊರಗೆ ತಂದಿದ್ದಾರೆ. ಅದರಲ್ಲಿ ಮುಖಪುಟದಲ್ಲಿ ನಮ್ಮ ಹೆಸರಿದೆ, ಆದರೆ ಆ ಪುಸ್ತಕ ಇರುವಂಥದ್ದು ಜನಶಿಕ್ಷಣ ಟ್ರಸ್ಟಿನ ವಿವಿಧ ಜನಪರ ಕೆಲಸದ ಒಂದು ಪರಿಚಯ ಇದೆ. ಆ ಒಂದು ಪುಸ್ತಕವನ್ನು ನೀಡುವುದರ ಮೂಲಕ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆ ರಾಧಾಕೃಷ್ಣ ರೈ ಅವರು ಹಾರವನ್ನು ಹಾಕಿ ಗೌರವಿಸಬೇಕು, ಯಾಕೆ ನೂತನ ಕುಲಪತಿಗಳು ಪ್ರಥಮ ಬಾರಿಗೆ ನಮ್ಮಲ್ಲಿ ಬಂದಿದ್ದಾರೆ. ಅದೇ ರೀತಿ ನಮ್ಮ ಜೊತೆಗೆ ಇನ್ನೊಬ್ರು ಇರೋರು ರಮೇಶ್ ಅವರು, ನಮ್ಮ ಈ ಸಂಸ್ಥೆಯ ಹಿರಿಯ ಸಲಹೆಗಾರರು, ಯಾವತ್ತೂ ಕಾರ್ಯನಿರ್ವಹಿಸ್ತಾರೆ. ಸರ್, ನಿಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಂದು ನಮಗೆ ಬಹಳ ಸಂತೋಷ ಅಂದರೆ ಡಾಕ್ಟರ್ ಹರೀಶ್ ಜೋಶಿ ಅವರು ನಮ್ಮ ಜೊತೆಗಿದ್ದಾರೆ. ಬಹುಶಃ ಬಹಳ ಹಿರಿಯರು, ಸಂತ ಅಲೋಸಿಯಸ್ ಕಾಲೇಜು ಈಗ ಪರಿಗಣಿತ ವಿಶ್ವವಿದ್ಯಾನಿಲಯ ಆಗಿದೆ. ಇದರ ಪ್ರಾಣಿಶಾಸ್ತ್ರದ ಮುಖ್ಯಸ್ಥರಾಗಿ ಬಹಳಷ್ಟು ಕೆಲಸ ಮಾಡಿದವರು. ಇವರ ವಿಶೇಷ ಇವತ್ತು ನಮಗೆ ಏನಂದರೆ, ಈಗಾಗಲೇ ನಾವು ಕಸದ ಬಗ್ಗೆ ಹೇಳಿದ್ದೇವೆ, ಕಸ ನಿರ್ವಹಣೆ ನಾವು ಸೋತಿದ್ದೇವೆ, ಆದರೆ ಅವರು ಕೆಲವೊಂದು ಪ್ರಯೋಗಗಳನ್ನು ಮಾಡಿ ಈ ಒಂದು ಸಾವಯವ ಗೊಬ್ಬರ ತಯಾರಿಯಲ್ಲಿ ಹೇಗೆ ಮಾಡ್ಬೋದು ಅನ್ನೋ ಬಗ್ಗೆ ಬಹಳಷ್ಟು ಅನುಭವ ಹೊಂದಿದ್ದಾರೆ. ಅವರು ಇವತ್ತು ನಮಗೆ ಕರ್ಕೊಂಡು ಬಂದಿದ್ದಾರೆ. ಮೊನ್ನೆ ಹರ್ಷ ಮತ್ತು ಪ್ರಮೀಳಾ ಮೇಡಮ್ ಅವರು, ಅವರ ಶಿಷ್ಯರವರು. ನಮಗೆ ಭಾಳ ಸಂತೋಷ ಇದೆ ಜೋಶಿ ಅವರು ಬಂದಿರೋದು. ನಮಗೆ ಇಂಥವ್ರು ಕೂಡ ನಮ್ಮ ಈ ಒಂದು ಸ್ವಚ್ಛತಾ ಚಳವಳಿಗೆ ಇಂಥವ್ರು ಬೇಕು. ಆ ದಿಸೆಯಲ್ಲಿ ಸರ್ ನಿಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶೀನಾ ಶೆಟ್ರು ಹಾಗೆ ನಮ್ಮ ಜೊತೆಗೆ ಮಾನ್ಯ ಲಯನ್ ರಾಧಾಕೃಷ್ಣ ರೈ ಉಮಿ ಅವರು, ಇವರೊಬ್ಬರು ಹಿರಿಯ ಉದ್ಯಮಿ, ಸಮಾಜ ಸೇವಾಸಕ್ತ ಉದ್ಯಮಿ, ನಮ್ಮ ಸಂಸ್ಥೆಯೊಬ್ಬರು ಸಲಹೆಗಾರರು. ನಾನೆಲ್ಲರೂ ಪ್ರತಿಯೊಬ್ಬರ ನನಗೆ ಒಂದೇ ಸಲ ಸ್ವಾಗತ ಬಯಸ್ತೇನೆ ಸಮಯ ಒಂದು ಸದ್ಬಳಕೆಗೆ. ಅದೇ ರೀತಿ ಶೀನಾ ಶೆಟ್ರು ನಮ್ಮ ಸಂಸ್ಥೆಯ ನಿರ್ದೇಶಕರು, ಜಿಲ್ಲೆಯ ಸ್ವಚ್ಛತಾ ರಾಯಭಾರಿಗಳು, ಮಾಜಿ ಒಂಬುಡ್ಸ್ಮನ್ ಅವರು. ಹರ್ಷ ಅವರು ಒಬ್ಬರು ಅಭಿವೃದ್ಧಿ ಪತ್ರಕರ್ತರು, ನಮ್ಮ ಹಿರಿಯ ಪತ್ರಕರ್ತರವರು. ಡೆಕ್ಕನ್ ಹೆರಾಲ್ಡ್ನ ಮಂಗಳೂರು ಬ್ಯೂರೋದ ಮುಖ್ಯಸ್ಥರಿದ್ದಾರೆ ಡಾಕ್ಟರ್ ಹರ್ಷ ಅವರು. ಪ್ರಮೀಳಾ ಅವರು ಒಬ್ಬರು ಸಮಾಜ ಸೇವಾಸಕ್ತ ಉಪನ್ಯಾಸಕಿ. ಅವರು ಉಪನ್ಯಾಸದಲ್ಲಿ ಬಹಳಷ್ಟು ಸಮಾಜ ಸೇವೆ ಈಗಾಗಲೇ ಇಲ್ಲಿಯವರಿಗೆ ಪರಿಚಯ ಇಲ್ಲ, ನಮ್ಮ ಜಿಲ್ಲೆಯಲ್ಲಿ ಅವರು ಪರಿಚಿತರು, ಅವರು ನಮ್ಮ ಜೊತೆಗಿದ್ದಾರೆ. ಶೋಭಾ ಮಣಿ ಅವರು ನಮ್ಮ ಕುರುನಾಡು ಪದವಿ ಪೂರ್ವ ಕಾಲೇಜಿನ
ರಾಷ್ಟ್ರೀಯ ಸೇವಾ ವಿಭಾಗದ ಯೋಜನಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಹಾಗೆ ಶರತ್ ಅವರು ನಮ್ಮ ಪ್ರಜ್ಞಾ VTCಯ ಪ್ರಾಂಶುಪಾಲರು, ಕುರ್ನಾಡ್ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕವಿತಾ ಅವರು ಕೊಣಾಜೆ JC ಅಧ್ಯಕ್ಷರು ಸೇರಿದಂತೆ ನಮ್ಮ ಬೇರೆ ಬೇರೆ ಕ್ಷೇತ್ರದ ಜೊತೆಗಿದ್ದಾರೆ. ಹೇಳ್ತೇನೆ, ಶಮ್ಮ ಪ್ರಕಾಶ್ ಇದ್ದಾರೆ. ಶಮ್ಮ ಪ್ರಕಾಶ್ ಕೂಡ ಅಪರೂಪದ ಮಹಿಳಾ ಸಾಧಕಿ. ಶಮ್ಮ ಪ್ರಕಾಶ್ ನಮ್ಮ ಎಲ್ಲ ಕೇಂದ್ರದ ಶಿಕ್ಷಣದ ಕೇಂದ್ರದ ತರಬೇತಿದಾರರು, ಎಲ್ಲ ವಿದ್ಯಾರ್ಥಿಗಳು, ಪತ್ರಕರ್ತ ಮಿತ್ರರು, ವಿಶೇಷವಾಗಿ ನಮ್ಮೆಲ್ಲ ಮಾಧ್ಯಮ ಮಿತ್ರರು, ಜನ ಶಿಕ್ಷಣ ಟ್ರಸ್ಟಿಗೆ ಇಲ್ಲಿ ಯಾರು ಪತ್ರಕರ್ತರಾಗಿ ಬರುವವರಿಲ್ಲ, ಅವರೆಲ್ಲ ನಮ್ಮ ತಂಡದ ಸದಸ್ಯರೇ ಇರುವುದು. ಹಾಗೆಲ್ಲ ನಮ್ಮ ಪತ್ರಕರ್ತರು ಮತ್ತು ಇಸ್ಮಾಯಿಲ್ ಕಣಂದೂರ್ ಅವರು, NSS ವಿದ್ಯಾರ್ಥಿಗಳು, ನಮ್ಮ ಸ್ಕಿಲ್ ಸ್ಕೂಲಿನ ಎಲ್ಲ ವಿದ್ಯಾರ್ಥಿಗಳು, ಇವೆಲ್ಲರಿಗೂ ಒಟ್ಟಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಅಂತ ಇಲ್ಲ ಫಾರ್ಮಲ್, ಆದರೆ ನಮ್ಮಲ್ಲಿ ಇಬ್ಬರು ಸಾಧಕಿಯರಿದ್ದಾರೆ. ಒಂದು ಈಗಾಗಲೇ ನಿಮಗೆ ಪರಿಚಯ ಆಗಿದೆ, ಕಾಂತಿಮತಿ ಅವರು 3:30 ಗಂಟೆ 4 ಗಂಟೆಗೆ ಎದ್ದು ರಬ್ಬರ್ ಟ್ಯಾಪಿಂಗ್ ಕೆಲಸ ಮಾಡ್ತಾರೆ. ಅವರು ನಮ್ಮ ಕಂಪ್ಯೂಟರ್ ಶಿಕ್ಷಕಿ, ಕಲಿಕೆಗೆ ಬರ್ತಾ ಇದ್ದಾರೆ. ಅವರಿಗೆ ಮತ್ತೆ ಶಮಾ ಪ್ರಕಾಶ್ ಅವರು, ಶಮಾ ಪ್ರಕಾಶ್ ಅವರು ಇತ್ತೀಚೆಗೆ ಪರಿಚಯ ಆಯಿತು. ಒಬ್ಬರು ಸ್ವಉದ್ಯೋಗಿ, ಸಬಲೀಕರಣ ರೋಗದ ಬಗ್ಗೆ ಭಯ ಆಗ್ತದೆ, ಭಯಾನಕ ರೋಗ, ಅದನ್ನು ಗೆದ್ದಿದ್ದಾರೆ. 2 ರೋಗ ಬಂದು ಬಹುಶಃ ನಾನು ಕಂಡದ್ದು ಒಬ್ಬರು ಬಹಳಷ್ಟು ನಮ್ಮ ಜೊತೆಗೆ ಇದ್ದಾರೆ ಇಲ್ಲಿ ಕೆಲವರು. ಯಾಕೆಂದರೆ ಎಲ್ಲ ರೋಗಕ್ಕೆ ಔಷಧಿ ಇರುವಂಥದ್ದು ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಇದ್ದರೆ ಎಂಥ ದೊಡ್ಡ ರೋಗವನ್ನು ಗೆಲ್ಬೋದು ಅಂತ ಹೇಳೋದಕ್ಕೆ ಅವರು ನಮಗೆ ಇವತ್ತು ಜೀವಂತ ನಿದರ್ಶನ. ಸಂಪೂರ್ಣವಾಗಿ ನೆಗೆಟಿವ್ ಆಗಿದ್ದು ನಮ್ಮ ಜೊತೆಗಿರೋ ಶಮ ಇದ್ದಾರೆ. ಇವರು ಇಬ್ಬರಿಗೆ ನಮ್ಮ ಸಂವಿಧಾನ ಓದು ಪುಸ್ತಕವನ್ನು ಮಾನ್ಯ VC ಅವರು ಕೊಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಕೇಳಿಕೊಳ್ತೀನಿ. ಶಮಾ ಪ್ರಕಾಶ್ ಅವರು, ಕಾಂತಿಮತಿ, ಹಾಗೆ ಇಸ್ಮಾಯಿಲ್ ಕಣಂತೂರು. ಇಸ್ಮಾಯಿಲ್ ಕಣಂತೂರನ್ನು ಬಾಳೆಪುಣಿಯ ಗಾಂಧಿ ಅಂತ ಹೇಳ್ತಾರೆ. ಇವರೊಬ್ಬ ದೊಡ್ಡ ಸಮಾಜ ಕಾರ್ಯಕರ್ತ, ಸ್ವಚ್ಛತಾ ಸೇನಾನಿ. ಸೊ ಇವರಿಗೆ ಆರೋಗ್ಯ, ಮಹಾತ್ಮ ಗಾಂಧೀಜಿಯವರ ಆರೋಗ್ಯ ಪುಸ್ತಕವನ್ನು ನೀಡಿ ಧನ್ಯವಾದಗಳು. ಮುಂದಕ್ಕೆ ನಾವು ಮತದಾರರ ಜಾಗೃತಿಯ ಪ್ರೇರಣಾ ಘೋಷಣೆಗಳು, ಈಗಾಗಲೇ ನಾನು ಹೇಳಿದೆ, ಈ ಒಂದು ಘೋಷಣೆಗಳ ಒಂದು ಕಿರು ಕರಪತ್ರವನ್ನು ಬಿಡುಗಡೆ ಮಾಡುವುದರ ಮೂಲಕ ಇದಕ್ಕೆ ಚಾಲನೆ ಕೊಡಬೇಕು ಅಂತ ಕೇಳಿಕೊಳ್ತೀನಿ. ಮತದಾರರ ಜಾಗೃತಿಯ ಪ್ರೇರಣಾ ಘೋಷಣಾ, ಇದು ಎಲ್ಲರ ಮೊಬೈಲ್ನಲ್ಲಿ ಇದೆ. ಹಾಗಾಗಿ ನಾವಿಲ್ಲಿ ಸಾಂಕೇತಿಕವಾಗಿ ಮಾತ್ರ ಬಿಡುಗಡೆ ಮಾಡ್ತಾ ಇದ್ದೇವೆ. ಇಲ್ಲದವರಿಗೆ ಮೊಬೈಲಲ್ಲಿ ಕಳಿಸ್ಕೊಡ್ತೇವೆ. ಯಾಕಂದ್ರೆ ಈಗ ಯಾರು ಕರಪತ್ರವನ್ನು ಕೈಯಲ್ಲಿ ಇಟ್ಕೊಳ್ಳುವುದಿಲ್ಲ. ಹಾಗಾಗಿ ಸಾಂಕೇತಿಕ ಬಿಡುಗಡೆಗಾಗಿ ಮಾತ್ರ ಇಲ್ಲಿ ಮಾಡ್ತಾ ಇದ್ದೇವೆ. ನೀವು ಎಲ್ರಿಗೂ ಕಳಿಸ್ಕೊಡ್ತೇವೆ. ನಾನು ಈಗಾಗಲೇ ಪ್ರಸ್ತಾಪಿಸಿದಂತಹ ಪ್ರೇರಣಾ ಘೋಷಣೆ, ಮತದಾರ ಪ್ರಜಾಪ್ರಭುತ್ವದ ಪ್ರಾಣ, ಜಾಗೃತ ಮತದಾರ ಪ್ರಜಾಪ್ರಭುತ್ವ ನೇತಾರ, ಈ ದಿಸೆಯಲ್ಲಿ ನಮಗೆ ಈ ಒಂದು ಮತದಾನ ಜಾಗೃತಿಯನ್ನು ಜಾಗೃತ ಮತದಾರ ರೂಪಿಸುವಲ್ಲಿ ಮುಂದಕ್ಕೆ ಮಾರ್ಗದರ್ಶನ ನೀಡಬೇಕು ಅಂತ ಮಾನ್ಯ ಕುಲಪತಿ ಅವರ ಹತ್ರ ಕೇಳಿಕೊಳ್ತೀನಿ. ಶೀರನ್ ಅವರ ಬಗ್ಗೆ ಮತ್ತು ಮೂಲಿಯವರ ಬಗ್ಗೆ ಸಾಕಷ್ಟು ವಿಷಯ ತಿಳ್ಕೊಂಡಿದ್ದೇನೆ ನಾನು. ಕೆಲವು ಸಂದರ್ಭಗಳಲ್ಲಿ ವೈಯಕ್ತಿಕವಾಗಿ ನಾವು ಭೇಟಿ ಮಾಡಿದ್ದೇವೆ. ಕೆಲವು ಸಂದರ್ಭಗಳಲ್ಲಿ ಅವರು ಮಾಡಿರೋ ಕಾರ್ಯಕ್ರಮಗಳನ್ನು ನೋಡಿ ಮೌನವಾಗಿ ಅಪ್ರಿಷಿಯೇಟ್ ಮಾಡ್ತಾ ಬಂದಿದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಹೇಗಿದೆ ಅಂತಂದರೆ ಬೇರೆ ಊರಿನ ಥರ ಅಲ್ಲ ಅದು. ಕೃಷ್ಣಮೂಲಿ ಸರ್ ಸುಮಾರು ಜನ ಪರದೆಯ ಹಿಂದೆ ಕೆಲಸ ಮಾಡ್ತಾರೆ ಮತ್ತು ಪ್ರಚಾರವನ್ನು ಬಯಸುವುದಿಲ್ಲ. ಹಾಗಾಗಿ ಎಲ್ಲರೂ ಜನರುಗಳು ಈ ಊರನ್ನು ಪುಣ್ಯ ಭೂಮಿ, ಪುಣ್ಯದ ಮಣ್ಣು ಅಂತ ಹೇಳುವಾಗ ಅದರ ಒಂದು ಅಂಶ ನನಗೆ ಗೊತ್ತಾದದ್ದು, ಪರ ಊರಿನ ಥರ ಇಲ್ಲಿ ಪ್ರಚಾರ ಬಯಸದೆ ಕೆಲಸ ಮಾಡೋರು ಸುಮಾರು ಜನ ಇದ್ದಾರೆ. ನಾವು ನಮ್ಮ ಊರಿನಲ್ಲಿ ದೇವಸ್ಥಾನ ಇದೆ, ಹಿರಿಯ ತುಂಬ ಹಳೆಯದಾದ ಮಾಸ್ಕ್ ಇದೆ, ತುಂಬ ಹಳೆಯದಾದಂಥ ಚರ್ಚ್ ಇದೆ ಅಂತ ಹೇಳಿ ನಮ್ಮ ಊರಿನ ವೈಭವವನ್ನು ಹೇಳ್ತಾ ಹೋಗುವಾಗ ನಮ್ಮ ಊರಿನಲ್ಲಿ ಸ್ವಾರ್ಥವನ್ನು ಬಯಸದೆ
ಪ್ರಚಾರ ಬಯಸದೆ ಕೆಲಸ ಮಾಡುವಷ್ಟು ಸಾಕಷ್ಟು ಹಿರಿಯರಿದ್ದಾರೆ. ಅವರಿಗೆ ಈ ಸಮಾಜ ಮಾತ್ರ ಮುಖ್ಯ ಅಲ್ಲ, ನಾಳೆ ನಮ್ಮ ಮಕ್ಕಳು, ಈ ಸಣ್ಣ ಮಕ್ಕಳು ಹೇಗಿರಬೇಕು, ಬದುಕು ಹೇಗೆ ಕಟ್ಕೊಳ್ಬೇಕು ಅನ್ನೋ ಕಲ್ಪನೆ ಕೂಡ ಬಹಳ ಚೆನ್ನಾಗಿದೆ. ಹಾಗಾಗಿ ಅಂಥವ್ರ ಮನಸ್ಸಿನಲ್ಲಿ ಒಂದು ಮುಂದಿನ 100 ವರ್ಷದ ಯೋಜನೆ ಇದೆ. ಮುಂದೆ 100 ವರ್ಷ ನಮ್ಮ ಮಂಗಳೂರು ಮತ್ತು ಈ ದೇಶ ಸೇರಿ ಹೇಗೆ ಬದುಕಬೇಕು, ಹೇಗಿರಬೇಕು ಅನ್ನೋ ಒಂದು ದೊಡ್ಡ ಯೋಜನೆ ಹಾಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದು ಮೈಕ್ರೋ ಲೆವೆಲ್ ಕಾರ್ಯಕ್ರಮ ಅಂತ ಮೂಲ್ಯ ಸರ್ ಹೇಳಿದಾಗ ಅದು ಹಾಗಲ್ಲ. ಇಲ್ಲ, ಈ ರೂಮ್ನಲ್ಲಿ ಗಾಂಧಿ ಫೋಟೋ ನೋಡಿದೆ, ಅದು ಬಹಳ ಅರ್ಥಬದ್ಧವಾದ ಒಂದು ಫೋಟೋ. ಅದು ಮೈಕ್ರೋ ಲೆವೆಲ್ ಕೆಲಸಗಳೇ ಈ ದೇಶದ ದೊಡ್ಡ ಶಕ್ತಿ ಅನ್ನೋದನ್ನು ಬೇರೆ ಬೇರೆ ಹಂತದಲ್ಲಿ ನಾವು ಪ್ರೂವ್ ಮಾಡಿದ್ದೇವೆ. ಪಂಚಾಯತ್ ರಾಜ್ ಉದಾಹರಣೆಗೆ ನಮಗೆ ಗೊತ್ತಿರಬೇಕು, ಇಡೀ ಪ್ರಪಂಚಕ್ಕೆ ಮಾದರಿಯಾದ ಒಂದು ಆಡಳಿತ ವ್ಯವಸ್ಥೆ. ಅಲ್ಲಿ ಸಮಸ್ಯೆಗಳಿದೆ, ಅದು ಇಲ್ಲಿ ಸಮಸ್ಯೆಗಳಿಲ್ಲ, ಎಲ್ಲರಿಗೂ ಸಮಸ್ಯೆಗಳಿದ್ದಾವೆ. ಪಂಚಾಯತ್ ರಾಜ್ ಅನ್ನುವುದು ಇಡೀ ಪ್ರಪಂಚಕ್ಕೆ ಮಾದರಿಯಾದ ಒಂದು ವ್ಯವಸ್ಥೆ. ಬೇರೆ ಬೇರೆ ದೇಶದವರು ಅದನ್ನು ಪ್ರಯೋಗಕ್ಕೆ ಒಳಪಡಿಸಿದ್ರು, ಅದರಲ್ಲೆಲ್ಲ ಸೋತರು. ನಾವು ದಿನದಿಂದ ದಿನಕ್ಕೆ ಗಟ್ಟಿಯಾಗ್ತಾ ಇದ್ದೇವೆ, ದಿನದಿಂದ ದಿನಕ್ಕೆ ನಮ್ಮಲ್ಲಿ ಆಲೋಚನೆಗಳು ಬದಲಾಗ್ತಾ ಇದೆ. ಪಂಚಾಯತ್ನಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳಾಗಿದ್ದಾವೆ. ಪಂಚಾಯತ್ ಇವಾಗ ಮಾದರಿ ಪಂಚಾಯತಿಗಳಾಗಿ ಬಂದಿದ್ದಾವೆ. ಪ್ರತಿಯೊಬ್ಬ ಮಗು ಇವತ್ತು ಪಂಚಾಯತ್ನಲ್ಲಿ ಉಗುಳೋದನ್ನು ನಿಲ್ಲಿಸುವುದನ್ನು ನಾವು ನೋಡಿದ್ದೇವೆ. ಉಗುಳೋದು ನಿಲ್ಲಿಸೋದಿಲ್ಲ ಅಂತಂದ್ರೆ ನೀವು ಬೀಡು ತಿಂತಾ ಇಲ್ಲ, ಸಿಗರೇಟ್ ಸೇರ್ತಾ ಇಲ್ಲ, ಹೆಂಡ ಕುಡಿತಾ ಇಲ್ಲ. ಮಹತ್ತರವಾದ ಬದಲಾವಣೆ. ಯಾವುದನ್ನು ನಮ್ಮ ಹಿರಿಯರು ಬಯಸಿದ್ರು ಆ ಥರದ ಬದಲಾವಣೆಗಳನ್ನು ಪಂಚಾಯತ್ನಲ್ಲಿ ನಾವು ನೋಡಿದ್ದೇವೆ. ಅದೆಷ್ಟೋ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ ಪಂಚಾಯತ್ನಲ್ಲಿ. ಬೀಡ ಅಂಗಡಿ ಇಲ್ಲ, ಬೀಡಿ ಅಂಗಡಿ ಇಲ್ಲ, ಮದ್ಯದ ಅಂಗಡಿ ಇಲ್ಲ ಅಂತ ಹೇಳಿ ಉದ್ಯೋಗ ಕಳ್ಕೊಂಡವರಿದ್ದಾರೆ. ಹಾಗಾಗಿ ನಂತರ ಕೃಷಿಗೆ ಬಂದವರಿದ್ದಾರೆ. ನೀವು ಊಟ ಮಾಡುವ ಅನ್ನ ಇವತ್ತು ಅದು ಕುಚ್ಚಲಕ್ಕಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದು ಗ್ರಾಮೀಣ ಪ್ರದೇಶ. ಸ್ವಲ್ಪ ಮಾತಾಡೋದು ನಿಲ್ಲಿಸ್ತೇವೆ ರಾಜ್ಕುಮಾರಿ? ಹಲೋ, NSS ಅವರಲ್ಲ ನೀವು? ಸ್ವಲ್ಪ ನಿಲ್ಲಿಸ್ಬಿಡಿ. ಹಾಗಾಗಿ ಈ ಹಳ್ಳಿಯವರು ಮಾಡಿಕೊಟ್ಟಿರುವ ಅನ್ನದಿಂದಲೇ ನೀವು ಬದುಕ್ತಾ ಇದ್ದೀವಿ, ನಾವೆಲ್ಲ ಬದುಕ್ತಾ ಇದ್ದೇವೆ. ಪಟ್ಟಣದವರು ಬಹಳ ಗರ್ವದಿಂದ ನಮ್ಮ ಹತ್ರ ದುಡ್ಡಿದೆ, ನಮ್ಮ ಹತ್ರ ಶ್ರೀಮಂತಿಕೆ ಇದೆ ಅಂತ ಏನೇ ಹೇಳಿಕೊಂಡ್ರು ಎಲ್ಲ ಅವರ ತಳಪಾಯ ತುಂಬ ವೀಕ್ ಆಗಿದೆ. ಹಾಗಾಗಿ ಹಳ್ಳಿ ನಮ್ಮದು ಬಹಳ ಪ್ರಮುಖವಾದ ಶಕ್ತಿ. ಹಾಗಾಗಿ ಈ ಫೋಟೋವನ್ನು ಹಾಕೊಂಡಿದ್ದೀನಿ ಮತ್ತು ವಿಜೃಂಭಿಸ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೇನೆ. ಮತ್ತು ಮೈಕ್ರೋ ಲೆವೆಲ್ ಅಂತ ಹೇಳಿದ ಮಾತಿದೆ, ಇಟ್ಸ್ ಮೋರ್ ಟಚಿಂಗ್. ಅದು ಬಹಳ ಟಚಿಂಗ್. ಅದು ನಮ್ಮ ದೇಶದಲ್ಲಿ ಏನೇ ಕೆಲಸ ಆಗಿದ್ರು ಅದು ಮೈಕ್ರೋ ಲೆವೆಲ್ ಇಂದಲೇ ಆಗಿರ್ಬೇಕು. ಮತದಾನಕ್ಕೆ ಬಂದಾಗ ಬರೋಕ್ಕಿಂತ ಮುಂಚೆ ನಮ್ಮ ದೇಶದ ಒಂದು ಸಣ್ಣ ಚರಿತ್ರೆ ಇದೆ, ಅದನ್ನು ನಿಮ್ಮನ್ನ ಹೇಳ್ಕೊಳ್ಳೇಬೇಕು. ನಂತರ ಪಾಠ ಮಾಡಿದಂಥ ಜೋಶಿ ಸಾಹೇಬರಿದ್ದಾರೆ, ನನ್ನ ವಿದ್ಯಾರ್ಥಿನಿ ಮತ್ತು ಸ್ನೇಹಿತೆ ಆತ್ಮೀಯರಾದಂಥ ಪ್ರವೀಣ್ ಅವರಿದ್ದಾರೆ, ಹರ್ಷ ಅವರಿದ್ದಾರೆ, ಸುಮಾರು ಜನ ಇಲ್ಲಿ ಪಾಠ ಮಾಡಿದ ಅಧ್ಯಾಪಕ ಮಿತ್ರರಿದ್ದೀವಿ. ಕೌಟಿಲ್ಯ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ನಮಗೆ ಬಹಳ ಪ್ರಮುಖವಾದ, ತುಂಬ ಹತ್ತಿರವಾದಂಥ ಒಂದು ಗ್ರಂಥ. ಅವರು ಗ್ರಂಥ ಬರೆದಿದ್ದಾರೆ, ಅದನ್ನು ನಾವು ಅರ್ಥಶಾಸ್ತ್ರ ಅಂತ ಕರೀತೇವೆ. ಯೂಶಲಿ ಕೌಟಿಲ್ಯನ ಅರ್ಥಶಾಸ್ತ್ರ. ಬಹಳ ದೊಡ್ಡ ಆಡಳಿತಗಾರ, ತುಂಬ ದೊಡ್ಡ ಆಡಳಿತಗಾರ. ಎಷ್ಟು ದೊಡ್ಡ ಆಡಳಿತಗಾರ ಅಂತಂದ್ರೆ ಈ ದೇಶ ಇನ್ನೊಂದು 1000 ವರ್ಷ ಹೇಗಿರ್ಬೋದು ಅಂತ ಹೇಳಿ ಸುಮ್ಮನೆ ಆವಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ರು. ಹಾಗಾಗಿ ಪ್ರತಿಯೊಬ್ಬರನ್ನ ನಂಬಿಕೆ ಇಲ್ಲದೆ ಯಾರನ್ನು ನಂಬುವಂತ ಮನುಷ್ಯ ಅಲ್ಲ ಕೌಟಿಲ್ಯ. ಬಹಳ ವಿಚಿತ್ರವಾದ ಮನುಷ್ಯ. ಯಾರು ತನ್ನ ಸ್ವಂತ ತಾಯಿಯನ್ನೇ ಕೂಡ ನಂಬ್ತಿರ್ಲಿಲ್ಲ ಅವನು, ಮತ್ತು ರಾಜನನ್ನು ನಂಬ್ತಿರ್ಲಿಲ್ಲ, ಯಾರು ನಂಬ್ತಿರ್ಲಿಲ್ಲ. ಸ್ವಂತ ಹೆಂಡತಿಯನ್ನು ನಂಬಬಾರದು ಅಂತ ರಾಜನಿಗೆ ಅವನು ಅಡ್ವೈಸ್ ಮಾಡಿದವನು. ಡೋಂಟ್ ಟ್ರಸ್ಟ್ ಯುವರ್ ವೈಫ್ ಅಂತಲೂ ಹೇಳಿದೆ. ಯಾಕಂತಂದ್ರೆ ಹೆಂಡತಿ ಜೊತೆಗೆ ಇನ್ನೊಬ್ಬ ರಾಜ ಬಂದು ಬೇರೆ ಯಾವುದೇ ರೀತಿಯಲ್ಲಿ ಗೌಪ್ಯ ದಾಖಲೆಗಳನ್ನು ಸಂಗ್ರಹಣ ಮಾಡೋದು, ಗೌಪ್ಯ ಮಾರ್ಗಗಳನ್ನು ಸಂಗ್ರಹ ಮಾಡೋದು ಅಂತೇಳಿ ಹೆಂಡತಿಯನ್ನು ನಂಬಾರ್ದು ಅಂತ ಒಂದು ಆಲೋಚನೆ ಮಾಡಿ ನಮ್ಮ ಮನುಷ್ಯರು ಹೇಗೆ ಬದುಕ್ತಾರೆ ಅನ್ನೋದನ್ನು ಆವಾಗಲೇ ಆಲೋಚನೆ ಮಾಡಿದ್ರು ಕೌಟಿಲ್ಯ. ನಾವು ಹೇಗೆ ಬದಲಾಗ್ತೀವಿ ಅಂತ ಆಲೋಚನೆ ಮಾಡಿದ್ರು. ಒಂದು ಸಭೆ ನಡೆಸ್ತಾರೆ. ಸಭೆ ನಡೆಸುವಾಗ ಯಾವುದೋ ಒಂದು ವಿಷಯವಾಗಿ ನಮ್ಮಲ್ಲಿ ಕೋಶ ಅಂದ್ರೆ ಟ್ರೆಷರಿ, ನಾವು ಈಗ ಹೇಳುವ ಬ್ಯಾಂಕ್, ಅಥವಾ ನಮ್ಮ ಮನೆಯಲ್ಲಿ ದುಡ್ಡಿಟ್ಟುಕೊಳ್ಳುವ ಅಕ್ಕಿಯ ಪಾತ್ರೆ ಎಲ್ಲ ಹಳ್ಳಿ ಹೆಣ್ಮಕ್ಳಿಗೆ ಗೊತ್ತಿರಬೇಕು. ಅಮ್ಮ ಅಜ್ಜಿದಿರು ಏನ್ ಮಾಡ್ತಿದ್ರು ಅಂತಂದ್ರೆ ಅವ್ರಿಗೆ ಬ್ಯಾಂಕ್ ಇರಲಿಲ್ಲ. ಅಕ್ಕಿ ಬಾಟ್ಲಿ ಜೋಶಿ ಸರ್ ಗೊತ್ತು ನಿಮ್ಗೆ, ಅಜ್ಜಿ ಅಂದಿರಲ್ಲ, ಅಕ್ಕಿ ಎಲ್ಲಿ ಇಡ್ತಿದ್ರು ಅದರೊಂದು ಕವರ್ ಮಾಡಿ ಅದೊಂದು ದುಡ್ಡು ಇಡ್ತಾ ಇದ್ರು. ಅದು ಬರಿದಾದಾಗ, ಅದು ಖಾಲಿ ಆದಾಗ ದುಡ್ಡನ್ನು ಹೇಗೆ ಸಂಗ್ರಹ ಮಾಡಬೇಕು ಅನ್ನೋ ಬಹಳ ದೊಡ್ಡ ಪ್ರಶ್ನೆ ಮೌರ್ಯ ಆಡಳಿತಕ್ಕೆ ಬರ್ತದೆ. ಆಗ ಕೌಟಿಲ್ಯ ಹೀಗೆ ನಿಮ್ಮ ಥರ ಮಕ್ಕಳನ್ನೆಲ್ಲ ಕರೆದು, ಅಥವಾ ಎಲ್ಲ ಊರಿನ ಹಿರಿಯರನ್ನೆಲ್ಲ ಕರೆದು, ಸೈಲೆಂಟ್ ಆಗಿ ಕೆಲಸ ಮಾಡೋ ಹಿರಿಯರನ್ನೆಲ್ಲ ಕರೆದು ನಾವ್ ಏನ್ ಮಾಡ್ಬೋದು ಅಂತ ಕೇಳಿದಾಗ ಈ ಮಕ್ಕಳ ತರ ಗಳಗಳ 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 ಅಂತ ಮಾತಾಡ್ತಾ ಇರ್ತಾರೆ. ಎಲ್ಲ ತುಂಬಾ ಯಾವುದ್ರ ಬಗ್ಗೆ ಚಿಂತೆ ಇಲ್ಲ. ಇಲ್ಲೊಬ್ಬ ಮಿನಿಸ್ಟರ್ ಕರೆದು ನಾಳೆ ಊಟ ಇಲ್ಲ ನಮ್ಗೆ,
ಆಹಾರ ಇಲ್ಲ, ವೈರಿಗಳು ಬಂದ್ರೆ ಯುದ್ಧ ಮಾಡ್ಲಿಕ್ಕೆ ನಮ್ಮ ಹತ್ರ ವಸ್ತುಗಳಿಲ್ಲ, ಮಿಲಿಟರಿ ವಸ್ತುಗಳಿಲ್ಲ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಹಿರಿಯರು ಸಾಯ್ತಾ ಇದ್ದಾರೆ, ಮಕ್ಕಳು ಸಾಯ್ತಾ ಇದ್ದಾರೆ, ಹೊಟ್ಟೆಗೆ ಊಟ ಇಲ್ಲ, ಹಣ ಇಲ್ಲ ನಮ್ಮ ಹತ್ರ. ಹಣ ಸಂಪಾದನೆ ಮಾಡಬೇಕಾಗಿದೆ, ಏನ್ ಮಾಡಬೇಕು ಅಂತ ಪ್ರಶ್ನೆ ಕೇಳಲಿಕ್ಕೆ ಕೌಟಿಲ್ಯ ಎಲ್ಲ ಸಭೆ ಕರೀತಾರೆ. ಸಭೆ ಕರೆದಾಗ ಬೇರೆ ಬೇರೆಯವರು ಬೇರೆ ಬೇರೆ ಆಲೋಚನೆ ಇರ್ತಾರೆ, ಪ್ರತಿಯೊಬ್ಬರಿಗೂ ಇತ್ತು. ಅದು ಮನುಷ್ಯ ಸ್ವಭಾವ ಈಗ ಬದಲಾದದಲ್ಲ, ಆವಾಗಲೇ ಇತ್ತು. ಎಲ್ಲರೂ ಅವರವರ ಮಾತಾಡ್ತಾ ಇದ್ರು. ಆವಾಗ ಮಾತಾಡುವಾಗ ಈ ಸಭೆಯನ್ನ ನಾನು ಮುಂದುವರಿಸಬೇಕೇ ಬೇಡವೇ, ಯಾಕಂದ್ರೆ ನೀವು ಮಾತಾಡ್ತಿದ್ರಲ್ಲ, ಇಂಟ್ರೆಸ್ಟ್ ಇಲ್ಲಲ್ಲ ಯಾರಿಗೂ ಅಂತ ಒಂದು ವಿಷಯವನ್ನ ಮುಂದಿಟ್ಟು, ಯಾರಿಗೆ ಈ ಸಭೆಯನ್ನ ಮುಂದುವರಿಸಬೇಕು ಕೈ ಎತ್ತಿ. ನಮ್ಮಿಡೀ ಮತದಾನ ಪ್ರಾರಂಭ ಆದದ್ದು ವೈಜ್ಞಾನಿಕವಾಗಿ ಅಲ್ಲಿಂದ ಅಂತ ನಾವು ಓದ್ತೇವೆ. ಯಾರಿಗೆ ಈ ಸಭೆಯನ್ನ ನಡೆಸಬೇಕು, ಮುಂದೆ ನಡೆಸಬೇಕು ಅವ್ರ ಕೈ ಎತ್ತಿ, ಮತ್ತು ಯಾರಿಗೆ ಈ ಸಭೆ ಬೇಡ ಅವ್ರ ಕೈ ಎತ್ತಿ ನೀವು ಹೊರಗಡೆ ಹೋಗಿ ಅಂತ ಹೇಳಿ ಒಂದು ತೀರ್ಮಾನಕ್ಕಾಗ್ತಾರೆ. ನಮ್ಮಲ್ಲಿ ಬಹಳ ದೊಡ್ಡ ದಾಖಲೆಯಾದ ಚರಿತ್ರೆ ಇದು. ಪಬ್ಲಿಕ್ ಒಪಿನಿಯನ್ ಅನ್ನು ತಗೊಳ್ಳೋದು, ಸಾರ್ವಜನಿಕ ಒಂದು ನಿರ್ಧಾರವನ್ನ ತಗೊಳ್ಳೋದು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಬಹಳ ಗಂಭೀರವಾಗಿ ದಾಖಲೆ ಆಗುತ್ತೆ. ಅಲ್ಲಿಂದ ಒಂದು ಪ್ರಜಾಪ್ರಭುತ್ವ ವಾಯಿಸಲು ಪ್ರತಿಯೊಬ್ಬ ಸಾಮಾನ್ಯ ಹೆಣ್ಣು ಮಕ್ಕಳಿಗೆ, ಸಣ್ಣ ಹೆಣ್ಣು ಮಕ್ಕಳಿಗೆ ಅಥವಾ ಒಬ್ಬ ನಾಗರಿಕನಿಗೆ ಮಾತನಾಡುವ ಅವಕಾಶವನ್ನ ಕೈ ಎತ್ತುವುದರ ಮುಖಾಂತರ, ಮತ ಹಾಕುವುದರ ಮುಖಾಂತರ ಕಲ್ಪಿಸಿಕೊಟ್ಟಂತ ಅರ್ಥಶಾಸ್ತ್ರ ನಮ್ಮ ಮುಂದೆ ಇದೆ. ಒಂದೇ ಒಂದು ಸಭೆ ನಾಳೆಯಿಂದ ಆ ಸಭೆ ತೀರ್ಮಾನ ತಗೊಂಡದ್ದು ಬಹಳ ದೊಡ್ಡದಾದ ವಿಷಯ ಆಗುತ್ತೆ. ಇವ್ರ ಮನೆ ತೋಟಕ್ಕೆ ಹೋದೆ ನಾನು, ರಬ್ಬರ್ ಟ್ಯಾಪಿಂಗ್ಗೆ ನಮ್ಮ ಹೆಣ್ಮಗಳು ಹೋದ್ಲು. ಇವ್ರ ಮನೆಗೆ ತೋಟ ಇದೆ, ಅವ್ರ ತೋಟಕ್ಕೆ ಕೂಲಿಗೆ ಹೋದೆ ನಾನು. 10 ರೂಪಾಯಿ ಕೂಲಿ ಕೊಟ್ರು ಅವ್ರು, ಮಧ್ಯಾಹ್ನ ಊಟನೂ ಕೊಟ್ರು ನನಗೆ. 10 ರೂಪಾಯಿ ಕೂಲಿ ಕೊಟ್ರು. 10 ರೂಪಾಯಿ ಕೂಲಿಯಲ್ಲಿ 2 ರೂಪಾಯಿಯನ್ನ ನಾನು ಅವ್ರ ಮುಖಾಂತರ ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಬಹಳ ದೊಡ್ಡ ಪ್ರಜಾಪ್ರಭುತ್ವ ಅದು. ಈಗ ನೀವು ಟ್ಯಾಕ್ಸ್ ಏನಂತ ಕರೀತೀರಿ, GST ಅಂತ ಕರೀತೀರಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಒಂದು ಕ್ರಾಂತಿಕಾರಿ ಬದಲಾವಣೆ ಕೌಟಿಲ್ಯನಲ್ಲಾಯ್ತು. ನಾನು ನಾನು ಆರಿಫ್ ಬಾಯಿ ತರ ಫೋಟೋಗ್ರಾಫರ್ ಆದೆ. ಒಂದು 100 ರೂಪಾಯಿ ದುಡಿದೆ, ಅದರಲ್ಲಿ 10 ರೂಪಾಯಿನ ಮತ್ತೆ ನಾನು ಇಮಿಡಿಯೇಟ್ ನೇರವಾಗಿ ವಾಪಸ್ ಕೊಟ್ಟೆ. ಹರ್ಷ ಅವ್ರು ಬಂದ್ರು, ಅವರೊಂದಷ್ಟು ದುಡಿದ್ರು. ಪ್ರತಿ ಒಬ್ಬರೂ ದುಡಿಬೇಕಾಗಿತ್ತು. ದುಡಿಯದೆ ಯಾರು ಕೂತ್ಕೊಳ್ಳಿಕ್ಕಿರ್ಲಿಲ್ಲ. ದುಡಿಯದವನಿಗೆ ಬದುಕುವ ಹಕ್ಕಿಲ್ಲ ಅಂತ ಅರ್ಥಶಾಸ್ತ್ರ ಆವಾಗಲೇ ಹೇಳಿದ್ವಿ. ಯಾಕಂದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕಾಗಿತ್ತು. ನಾನು ಯಾಕೆ ಈ ಮಾತನ್ನು ಹೇಳಿದ್ದೀನಿ ಮಕ್ಕಳೇ, ನಮ್ಮ ದೇಶದಲ್ಲಿ ಮತದಾನ ಅನ್ನುವುದು, ದಾನ ಬಿಟ್ಬಿಡಿ, ಮತ ಚಲಾವಣೆ ಅನ್ನುವುದು ಮತ್ತು ಮತ ಹಾಕುವುದು ಇವತ್ತು ಈಗ ಪ್ರಜಾಪ್ರಭುತ್ವ ಬಂದ ಮೇಲೆ ಅಲ್ಲ, ಅಥವಾ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಅಲ್ಲ, ನಮ್ಮ ಚರಿತ್ರೆಯಲ್ಲಿ ಅದು ಬಹಳ ಗಂಭೀರವಾಗಿತ್ತು. ಮತ ಹಾಕಿದ್ರು ಅಂತ ಅಂದ್ರೆ ಮತ್ತೆ ಅದರ ವಿರುದ್ಧ ಯಾರು ಕೂಡ ಮಾತಾಡ್ಲಿಕ್ಕೆ ಇರ್ಲಿಲ್ಲ. ನಮ್ಮ ಪಂಚಾಯಿತಿಗಳು ಹೇಗಿತ್ತು ಅಂತ ಹೇಳೋದಕ್ಕೆ ನಮ್ಮ ಹಿರಿಯರ ಹತ್ರ ಅಜ್ಜಿ ಕಥೆಗಳನ್ನ ಕೇಳೋದು ನಿಲ್ಲಿಸ್ಬಿಟ್ಟಿದ್ದೀರಿ ಇವಾಗ ನೀವು, ಯಾಕಂದ್ರೆ ಮೊಬೈಲ್ ಫೋನ್ ನೋಡ್ತೀರಿ. ಅಜ್ಜಿಯವ್ರ ಹತ್ರ ಕೇಳಿ, ಹಿಂದುಗಡೆ ಎಲ್ಲ ಮತ ಹಾಕ್ತಿದ್ದಾಗ ಹಳ್ಳಿ ಕಟ್ಟಿಯಲ್ಲಿ ಕೂತ್ಕೊಂಡು ತೀರ್ಮಾನ ಹೇಗೆ ಆಗ್ತಾ ಇತ್ತು ಅಂತ. ಊರಿನ ಹಿರಿಯರು ತೀರ್ಮಾನ ಮಾಡಿದ್ರೆ ಅದರ ವಿರುದ್ಧ ಮಾತನಾಡುವ ಹಕ್ಕು ಮತ್ತು ಧೈರ್ಯ ಯಾರಿಗೂ ಇರಲಿಲ್ಲ. ಯಾಕಂದ್ರೆ ಅದು ಬಹಳ ಪ್ರಜಾಪ್ರಭುತ್ವ ನೆಲೆಯಲ್ಲಿ ತೀರ್ಮಾನ ಆಗ್ಬೇಕಾಗಿತ್ತು. ನಮ್ಮಲ್ಲಿ ವ್ಯವಸ್ಥೆ ಬಹಳ ಚೆನ್ನಾಗಿದೆ. ಈಗ ನಾವೇನ್ ಮಾಡಬೇಕು ಅಂತಂದ್ರೆ, ನಮ್ಮಲ್ಲಿದ್ದ ವ್ಯವಸ್ಥೆಯನ್ನ ಮುಂದುವರಿಸಬೇಕೇ ಹೊರತು ಅದಕ್ಕೆ ಅಪಚಾರ ಎಸಗುವಾಗ ಮಾಡಬಾರದು. ಈ ಕಾರಣದಿಂದಲೇ ಈ ಅಭಿಯಾನ ಪ್ರಾರಂಭ ಆಗ್ತದೆ. ಅದರ ಅರ್ಥ ನಾವು ಹೊಸದಾಗಿ ಒಂದು ಹೊಸ ಸಂಸ್ಕೃತಿಯನ್ನ ರಚನೆ ಮಾಡ್ತಾ ಇದ್ದೀವಿ ಅಂತ ಅಲ್ಲ. ನಾವು ನಮ್ಮ ಒಳಗಡೆ ಇರುವ ಈ ಪ್ರವೃತ್ತಿಯನ್ನ, ಈ ನಂಬಿಕೆಯನ್ನ ಮತ್ತು ಈ ಶಕ್ತಿಯನ್ನ ನಾವು ನಂತರ ಮುಂದುವರಿಸ್ಕೊಂಡು ಹೋಗ್ಬೇಕು. ಸಭೆಯಲ್ಲಿ ಕೈ ಎತ್ತಿ ನಾನು ಇದರ ಪರವಾಗಿದ್ದೇನೆ, ನಿಮ್ಮ ತೀರ್ಮಾನದ ವಿರುದ್ಧವಾಗಿದ್ದೇನೆ ಅಂತ ಹೇಳುವ ಧೈರ್ಯವನ್ನ ನಮ್ಮ ಪ್ರತಿಯೊಬ್ಬರೂ ಬಯಸ್ಕೊಂಡಿದ್ರೆ ಇದು ಬಹಳ ಸಂಪೂರ್ಣ ಆಗುತ್ತೆ. 2ನೇ ಮೀಟಿಂಗ್ ಮಾಡ್ತಾರೆ, ಬಹಳ ಮುಖ್ಯವಾದದ್ದು ಇದು ನೀವು ಗಮನಿಸಬೇಕು. 2ನೇ ಮೀಟಿಂಗ್ ಮಾಡ್ತಾರೆ, ಸುಮಾರು ದುಡ್ಡು ಬಂತು. ದುಡ್ಡು ಈಗ ಶೇಖರಣೆ, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದೀರಿ, ಹಾಗಾಗಿ ಎಲ್ಲರೂ ಕೊಡುಗೆ ಕೊಟ್ಟಿದ್ದೀರಿ. ನಿಮ್ಮ ಹಕ್ಕು ಈಗ ಇದನ್ನ ಹೆಂಗ್ ಬಳಸ್ಕೊಳ್ಬೇಕು. ಯಾರಾದ್ರೂ ನಾನೇ ಒಬ್ಬ ತಿಂದ್ಬಿಟ್ರೆ, ನಾನೇ ಒಬ್ಬ ಲಂಚ್ ಅಂದ್ರೆ ಅದಕ್ಕೆ ನೀವು ಇಲ್ಲಿ ಲಂಚ್ ಅಂತ ಬರ್ದಿದ್ದೀರಿ, ಮೋಸ ಅಂತ ಬರ್ದಿದ್ದೀರಿ. ಈಗ ಲಂಚ್ ಆಗಿ ತಗೊಂಡ್ಬಿಟ್ಟು ಈ ದುಡ್ಡನ್ನು ನಾನೇ ತಗೊಂಡ್ಬಿಟ್ಬಿಟ್ರೆ, 2ನೇ ಮೀಟಿಂಗ್ ಮಾಡುವಾಗ ಮತ್ತೆ ಇಲ್ಲೆಲ್ಲ ಹಿರಿಯ ಅಧಿಕಾರಿಗಳು ಕೂತಿದ್ದಾರೆ, ಜೋಶಿ ಸಾಹೇಬರು ಕೂತಿದ್ದಾರೆ, ಶ್ರೀನಾರಾಯಣ ಕೂತಿದ್ದಾರೆ, ನಮ್ಮ ಎಲ್ಲ ಸಮಾಜ ಸೇವಕರು ಕೂತಿದ್ದಾರೆ. ಒಬ್ಬೊಬ್ಬರು ಕೈ ಎತ್ತುವಾಗ ಆರಿಫ್ ಬಾಯಿ ಕೈ ಎತ್ತರು, ಇದು ನನ್ನ ವಿರುದ್ಧ ಎತ್ತಿದೆ ಕೈ, ಶ್ರೀನಾರಾಯಣನಿಗೆ ಕೋಪ ಆಯ್ತು. ನಮ್ಮ ಹೆಣ್ಮಗಳು ಕೈ ಎತ್ತಿದ್ರು, ಇದು ನನ್ನ ಪರವಾಗಿರೋದು, ಜೋಶಿ ಸರ್ ಹೇಳಿದ್ರು.
ನಮ್ಮ ಫೋಟೋಗ್ರಾಫರ್ ಹೇಳಿದ್ರು, ಇದು ಅವರ ವಿರುದ್ಧ ಹೇಳಿದ್ದು, ಇದು ಶಮನ ವಿರುದ್ಧ ಹೇಳಿದ್ದು, ನಮ್ಮ ಪ್ರವೀಣನ ವಿರುದ್ಧ ಹೇಳಿದ್ದು ಅಂತ ಐಡೆಂಟಿಫೈ ಆಗ್ಬಿಡ್ತು. ಗೊತ್ತಾಯ್ತು ನೀವು ಯಾರ್ಯಾರ ಮೇಲೆ ಕೈ ಎತ್ತುತ್ತೀರಿ, ಯಾರ್ಯಾರ ಮೇಲೆ ನೀವು ವಿರುದ್ಧ ಮಾಡ್ತೀರಿ ಅನ್ನೋದು ಗೊತ್ತಾಯ್ತು. ಅದಕ್ಕೆ ಕೌಟಿಲ್ಯ ಇಮಿಡಿಯೇಟ್ ಒಂದು ದಾಖಲೆಯನ್ನು ಮಾಡ್ತಾರೆ. ಇನ್ನು ಮೇಲೆ ನೀವು ಮತ ಹಾಕುವುದನ್ನ ಯಾರೂ ಕೂಡ ಗಮನಿಸಬಾರ್ದು, ಯಾಕಂದ್ರೆ ಸಂಬಂಧ ಕಳ್ಕೊಳ್ಬಾರ್ದು. ನೀವು ಕೈ ಎತ್ತಿ ಅಂತ ಹೇಳಿ ಹಳ್ಳಿನಲ್ಲಿ ಪ್ರಾಬ್ಲಮ್ ಆಯ್ತಲ್ಲ, ಇವಾಗ ಹರಿಬಾಯಿ ನನ್ನ ವಿರೋಧಿ ಆದ್ರಲ್ಲ, ಈ ಹೆಣ್ಣು ಮಗಳು ನನ್ನ ವಿರೋಧಿ ಆದ್ರಲ್ಲ ಅಂತೇಳಿ ವಿರೋಧಕ್ಕೆ ಆಸ್ಪದ ಕೊಡದೆ ಇಡೀ ಮತದಾನವನ್ನ, ಈ ಅಭಿಪ್ರಾಯವನ್ನ ಗೌಪ್ಯವಾಗಿ ಮಾಡಬೇಕು ಅಂತೇಳಿ ಒಂದು ಶಾಸನವನ್ನೇ ಹೊರಡಿಸ್ತಾರೆ ಅವರು. ಅಲ್ಲಿಂದ ಪ್ರಾರಂಭ ಆಯಿತು ಗೌಪ್ಯ ಮತದಾನ ನಮ್ಮ ದೇಶದಲ್ಲಿ. ಅದರಿಂದ ಮುಂಚೆ ಇತ್ತೋ ಅಂತ ಕೇಳಿದ್ರೆ ಅದು ದಾಖಲೆ ಆಗ್ಲಿಲ್ಲ. ಆದ್ರೆ ಈಗ ನಮ್ಮ ಹತ್ರ ದಾಖಲೆ ಇದೆ. ಯಾಕೆ ಗೌಪ್ಯ ಮತದಾನ ಬಂತು? ಇಲ್ಲೊಬ್ರು ಬಿಜೆಪಿ ಅವರಿದ್ದಾರೆ, ಅಲ್ಲೊಬ್ರು ಕಾಂಗ್ರೆಸ್ ಅವರಿದ್ದಾರೆ, ಜನತಾದಳವರು ಇದ್ದಾರೆ, SDP ಅವರಿದ್ದಾರೆ, ಎಲ್ಲ ABCD ಪಕ್ಷದವರೆಲ್ಲ ಇದ್ದಾರೆ. ಎಲ್ಲರೂ ಅವರವರು ರಿಜಿಸ್ಟರ್ ಆದದ್ದು, ಯಾರು ಇಲ್ಲೀಗಲ್ ಅಲ್ಲ, ಅನ್ಯಾಯ ಮಾಡಿ ಅಥವಾ ಕಾನೂನಾತ್ಮಕವಾದ ವ್ಯವಸ್ಥೆ ಅಲ್ಲ, ಅದು ಕಾನೂನಾತ್ಮಕವಾಗಿ ರಿಜಿಸ್ಟರ್ ಆಗಿ ವೋಟ್ ಮಾಡ್ತಾ ಇದ್ದಾರೆ. ಆದ್ರೆ ಇವರು ನನ್ನ ಸಪೋರ್ಟ್ ಮಾಡುವವರು, ಅವರು ಇನ್ನೊಬ್ಬರ ಸಪೋರ್ಟ್ ಮಾಡೋರು ಅಂತ ಹಳ್ಳಿನಲ್ಲಿ ಬಿರುಕು ಇವತ್ತು ಬಂದ್ಬಿಟ್ಟಿದ್ದಾರೆ. ಒಂದೇ ಮನೆಯಲ್ಲಿ ಅಣ್ಣ ತಮ್ಮದಿರು ಮಾತಾಡೋದಿಲ್ಲ, ಒಂದೇ ಮನೆಯಲ್ಲಿ ಕುಟುಂಬದವರು ಹೆಂಡತಿ ಬೇರೆ, ಗಂಡ ಪಕ್ಷ ಬೇರೆ ಬೇರೆ ಇದೆ. ಒಬ್ರು ಕಾಂಗ್ರೆಸ್ ಕೆಲಸ ಮಾಡ್ತಾರೆ, ಇನ್ನೊಬ್ರು SDPI ಕೆಲಸ ಮಾಡ್ತಾರೆ, ಮತ್ತೊಬ್ರು RSS ಕೆಲಸ ಮಾಡ್ತಾರೆ, BJP ಕೆಲಸ ಮಾಡ್ತಾರೆ. ಇಡೀ ಕುಟುಂಬವೇ ಮತದಾನದ ಹೆಸರಿನಲ್ಲಿ ಛಿದ್ರ ಆಗಿದ್ದನ್ನು ನೋಡಿದ್ದೇವೆ ನಾವು. ಎಷ್ಟೋ ವೈವಾಹಿಕ ಜೀವನದಲ್ಲಿ ನಾವು ಡೈವರ್ಸ್ ಗಳನ್ನ ಕಂಡಿದ್ದೇವೆ. ಯಾಕಂತಂದ್ರೆ ನೀವು ಆ ಪಾರ್ಟಿ, ನಾನು ಈ ಪಾರ್ಟಿ ಅಂತ. ಇದನ್ನ ಅವಾಯ್ಡ್ ಮಾಡಕ್ಕೆ ಆವಾಗಲೇ ನಮ್ಮಲ್ಲಿ ಈ ನಮ್ಮ ಚರಿತ್ರೆ ಒಳಗಡೆ ಒಂದು ವ್ಯವಸ್ಥೆ ಬಂದಿತ್ತು, ಅದು ಗೌಪ್ಯ ಮತದಾನ. ನೀವು ಹೇಗಾದ್ರೂ ಮಾಡಿ, ನಿಮ್ ತರ ಆವಾಗ ಏಷ್ಯನ್ ಪೈಂಟ್ಗಳು ಅಥವಾ ಪೆನ್ಗಳು ಪೆನ್ಸಿಲ್ಗಳು ಇಲ್ಲದಿದ್ರೂ ಕೂಡ ಅಲ್ಲಿ ಒಂದು ಪುಡಿ, ಒಂದು ಪೌಡರ್ ಅನ್ನ ಯೂಸ್ ಮಾಡಿ, ಆ ಪೌಡರ್ ಅನ್ನು ನೀವು ಬಳಸಿದ್ರೆ ಸಾಕಿತ್ತು. ಆ ಪೌಡರ್ ಅನ್ನ ಬಳಸಿ ನೀವು ಒಂದು ಕಡೆ ಹಾಕಬೇಕಾಗುತ್ತೆ. ನಿಮ್ಮ ಗುರುತನ್ನು ನೀವು ಹಾಕಿ, ನಾನು ಈ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದೇನೆ ಅಥವಾ ನಾನು ಶ್ರೀರಣ್ಣನಿಗೆ ಬೆಂಬಲ ಕೊಡ್ತಾ ಇದ್ದೇನೆ, ಕೊಡುದಿಲ್ಲ ಅಂತ ಹೇಳಿ ಪೌಡರ್ ಅನ್ನ ಬಳಸ್ಕೊಳ್ಳಿಕ್ಕೆ ಒಂದು ಸಣ್ಣ ವ್ಯವಸ್ಥೆ ಇದೆ. ಗೊತ್ತಾಗ್ತಿರ್ಲಿಲ್ಲ ಆ ಪೌಡರ್ ಎಂತದ್ದು ಅಂತಂದ್ರೆ ಎಷ್ಟು ವೈಜ್ಞಾನಿಕವಾಗಿತ್ತು ಅಂತಂದ್ರೆ, ಈ ತರ ನಿಮ್ಗೆ ಶಾಯಿ ಹಾಕಿ ನಾನು ವೋಟ್ ಮಾಡಿದ್ದೇನೆ, ನಾನು ವೋಟ್ ಮಾಡಿಲ್ಲ ಅಂತ ಅಲ್ಲ, ನೋಟ ನಾನು ಅಂತ ಅಲ್ಲ. ಆ ಪೌಡರ್ ನೀವು ಕೈಲಿ ಬಳಸಿದ್ರೆ ಗುರುತು ಸಿಗ್ತಿರ್ಲಿಲ್ಲ. ಆಗ ಅದು ಕೆಂಪುದೋ ಅದು ಕಪ್ಪುದೋ, ಕೆಂಪಾದ್ರೆ ನಾನು ಸಪೋರ್ಟ್ ಮಾಡ್ತೇನೆ, ಕಪ್ಪಾದ್ರೆ ನಾನು ಸಪೋರ್ಟ್ ಮಾಡೋದಿಲ್ಲ ಅಂತ ಕಲರ್ ಇತ್ತು, ಇಂಡಿಕೇಶನ್ಸ್ ಇತ್ತು. ಇದ್ಯಾವುದೂ ಇಲ್ಲದೆ ನಾನು ಕ್ಲೀನ್ ಹ್ಯಾಂಡ್, ಯಾವುದೂ ಇಲ್ಲ, ಯಾವುದೇ ತರದ ಪಾರ್ಶಾಲಿಟಿ ಮಾಡದೆ, ಯಾರಿಗೂ ತೊಂದರೆ ಕೊಡದೆ ನ್ಯಾಯಯುತವಾಗಿ ಮತ ಮಾಡ್ತಾನೆ. ಎಷ್ಟು ಚೆನ್ನಾಗಿ ಬರ್ತಿದ್ರಿ, ಎಷ್ಟು ಅದ್ಭುತವಾದ ಮೆಸೇಜ್ ಇದು. ನ್ಯಾಯಯುತವಾಗಿ, ಭಯ ಇಲ್ಲದೆ, ಯಾರ ಒತ್ತಡಕ್ಕೂ ಮಣಿಯದೆ ನಾನು ಮತ ಹಾಕ್ತಾ ಇದ್ದೇನೆ ಅಂತ ಹೇಳುವ ಒಂದು ಅಂಶವನ್ನ ಕೌಟಿಲ್ಯ ಬಹಳ ಗಂಭೀರವಾಗಿ ಒಂದು ವೈಜ್ಞಾನಿಕ ಪೌಡರ್ ಅನ್ನು ಬಳಸಿಕೊಂಡು ಮಾಡಿದ್ರು. ನನ್ನ ಅಭಿಪ್ರಾಯ ಕೊಟ್ಟಿದ್ದೇನೆ, ಕೆಂಪು ಮತ್ತು ಕಪ್ಪು, ಅದ್ರದ್ದು ಗೊತ್ತಾಗ್ತಾ ಇಲ್ಲ ನನಗೆ. ಯಾಕೆ ಇದು ಬಂತು ಅಂತಂದ್ರೆ, ಮತದಾನ ಈ ದೇಶದಲ್ಲಿ ಪ್ರಾರಂಭ ಆದ್ಮೇಲೆ ಒಂದು ಹೊಸ ತರದ ಸಾಮಾಜಿಕ ಸಂಬಂಧ ಹುಟ್ಟುಕೊಂಡಿದೆ ನಮ್ಮಲ್ಲಿ. ಅದು ಮತದಾನಕ್ಕೆ ಮಾತ್ರ ಮೀಸಲಾಗಿಲ್ಲ, ಒಂದು ವ್ಯವಸ್ಥೆಯ ಒಳಗಡೆಯೇ ಇನ್ನೊಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿಕೊಂಡ್ವಿ ನಾವು. ಬಹುಶಃ ಈ ತರದ ಜನಶಿಕ್ಷಣ ವ್ಯವಸ್ಥೆ, ಟ್ರಸ್ಟ್ ಅನ್ನೋದು, ಇದನ್ನೆಲ್ಲ ಮೀರಿ ನಿಂತು ಮತದಾನವನ್ನ ನೀವು ಇಷ್ಟು ಸುಲಭವಾಗಿ ಹೃದಯಕ್ಕೆ ಇಮೋಷನಲ್ ತಗೊಳ್ಬೇಡಿ, ನಿಮ್ಮ ಕರ್ತವ್ಯವನ್ನಾಗಿ ಮಾಡಿ. ಇದು ದಾನ ಏನಲ್ಲ, ಯಾರಿಗೂ ದಾನ ಕೊಡೋದೇನಲ್ಲ. ಆ ಪದ ತುಂಬಾ ಸಮಸ್ಯೆ ಇರುವ ಪದ. ದಾನ ಅಂತ ಹೇಳಿದ ತಕ್ಷಣನೇ ನಾನು ದಾನ ಕೊಟ್ಟಿದ್ದೀನಿ, ನಾನು ಹೇಳ್ದಾಗ ನಡ್ಕೋಬೇಕು ಅಂತ ಏನಲ್ಲ. ಯಾವುದಾದ್ರೂ ಒಬ್ಬ ಸಾಮಾನ್ಯ MLA ನೀವು ಹೇಳ್ದಾಗ ನಡ್ಕೋತಾರೆ ಇವತ್ತು? ಯಾಕಂದ್ರೆ ನೀವು ದಾನ ಮಾಡಿದ್ದೀರಲ್ಲ, ಅವರೇ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಸುಮಾರು ಶಕ್ತಿ ಇದೆ. ಒಬ್ಬ ನಮ್ಮ ಪಂಚಾಯತಿ ಮೆಂಬರ್ ನಮ್ಮನ್ನು ಕಂಟ್ರೋಲ್ ಮಾಡ್ತಾರೆ ಇವತ್ತು. ಹಾಗಾಗಿ ಅದು ದಾನ ಅಲ್ಲ, ನಿಮ್ಮ ಕರ್ತವ್ಯ, ನೀವು ಮಾಡ್ತಾ ಇರುವ ಕರ್ತವ್ಯ, ನಿಮಗೆ ದೇವರು ಕೊಟ್ಟಿರುವ ಅತ್ಯಂತ ದೊಡ್ಡ ಒಂದು ಒಳ್ಳೆಯ ಅವಕಾಶ ಅದು. ಯಾಕೆ ಅಂತಂದ್ರೆ, ನೀವು ಇವತ್ತು ಮತದಾನ ಹಾಕಿದ್ರೆ ಯಾರೋ XYZ ಗೆದ್ದು ಬರ್ತಾರೆ, ತೊಂದರೆ ಇಲ್ಲ. ಆದ್ರೆ ಇನ್ನು 5 ವರ್ಷ ನಮ್ಮ ಮಕ್ಕಳು ಬದುಕಲಿಕ್ಕೆ, ಸಂತೋಷವಾಗಿ ಬದುಕಲಿಕ್ಕೆ, ಸೌಹಾರ್ದಯುತವಾಗಿ ಬದುಕಲಿಕ್ಕೆ, ಏನೂ ಇಲ್ಲದಿದ್ರು ಒಂದಷ್ಟು ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡುವ, ತೀರ್ಮಾನ ತೆಗೆದುಕೊಳ್ಳುವ ಒಂದು ವ್ಯವಸ್ಥೆಗೆ ಒಬ್ಬರನ್ನು ನೀವು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀರಿ. ಹಾಗಾಗಿ ಮತದಾನ ಅಥವಾ ಮತ ಚಲಾವಣೆ ಮಾಡುವುದು ಸುಮ್ಮನೆ ಸುಲಭದ ಕೆಲಸ ಅಲ್ಲ. ನಮಗೆ ತಲೆನೋವಾಗುತ್ತೆ, ಹೋಗಿ ಒಂದು ಬೂತ್ ನಲ್ಲಿ ಕೂತ್ಕೊಂಡು ಬಿಸಿಲಲ್ಲಿ ನಿಂತ್ಕೊಂಡು ನಾವೊಂದು ರಜಾ ಮಾಡಿ ಒಂದು ಮತದಾನ ಹಾಕಿ ಬರೋದು. ಅದು ಬರೀ ಹಾಗೆ ಅಲ್ಲ, ಅದು ಇಡೀ ಮಕ್ಕಳ ಬಹುಶಃ
ಹುಟ್ಟಲಿಕ್ಕಿರುವ ಮಕ್ಕಳ ಭವಿಷ್ಯವನ್ನು ನಿರ್ಧಾರ ಮಾಡುವ ಅತ್ಯಂತ ದೊಡ್ಡ ಕೆಲಸ. ಬೇರೆ ಯಾವ ಕೆಲಸದಲ್ಲೂ ಇಷ್ಟು ಮಹತ್ವ ಇಲ್ಲ. ಒಂದೊಂದು ಉದ್ಯೋಗ ತಗೊಳ್ತೇನೆ, ನನ್ನ ಹೊಟ್ಟೆಪಾಡು, ನನ್ನ ಹೆಂಡತಿ ಮಕ್ಕಳು ಹೊಟ್ಟೆಪಾಡು ಆಗ್ತದೆ ಹೊರತು ದೇಶದ ಹೊಟ್ಟೆಪಾಡಿಗೆ ನಾನು ಕೆಲಸ ಮಾಡೋದೇನಿಲ್ಲ. ನಾನೊಂದು ಮನೆ ಕಟ್ತಾನೆ, ನನಗೊಂದು ಸಣ್ಣ ನೆರಳಾಯ್ತೆ ಹೊರತು ಅದು ಬೇರೆ ಏನು ಆಗುವುದೇ ಇಲ್ಲ. ಮತ ಚಲಾವಣೆ ಹಾಗಲ್ಲ. ಮತ ಚಲಾವಣೆ, ನೀವು ಚಲಾಯಿಸುವ ಮತ ನಿಮ್ಗಲ್ಲ, ಅದು ಇನ್ನೊಬ್ಬರಿಗಿರುವಂಥದ್ದು. ಹಾಗಾಗಿ ಮತ ಚಲಾವಣೆ ಅತ್ಯಂತ ದೊಡ್ಡ ದೇವರ ಕೆಲಸ. ಅದು ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಈ ಕೆಲಸ ನೀವು ಏನ್ ಮಾಡ್ತೀರಿ ಅವತ್ತು ಮತದಾನದ ದಿವಸ ತಪ್ಪದೆ ಮತ ಮಾಡುವ, ಚಲಾವಣೆ ಮಾಡುವ ನಿಮ್ಮ ಕೆಲಸ ಇದೆಲ್ಲ, ಇದು ಯಾವುದು ನಿಮ್ಮ ಸ್ವಾರ್ಥಕ್ಕೆ ಮಾಡೋದಲ್ಲ. ಇದೆಲ್ಲವೂ ನೀವು ಇನ್ನೊಬ್ಬರಿಗೋಸ್ಕರ, ಹಿರಿಯರಿಗೋಸ್ಕರ, ಈ ಊರಿನ ಜನರಿಗೋಸ್ಕರ, ನಮ್ಮ ಸಮುದಾಯಕ್ಕೋಸ್ಕರ ಮತ್ತು ನಮ್ಮ ಎಲ್ಲ ಸಮುದಾಯದಲ್ಲಿ ಬದುಕುವ ಎಲ್ಲರಿಗೋಸ್ಕರ ನಾವು ಮಾಡುವ ದೊಡ್ಡ ಪರೋಪಕಾರಿ ಕೆಲಸ ಅದು. ಹಾಗಾಗಿ ಅದು ಮತದಾನ ಅಂತ ಕರೀಬೇಡಿ, ಇದು ಪರೋಪಕಾರಿ. ನಿಮ್ಮ ಒಂದು ಮತ ಇಡೀ ನಮ್ಮ ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಹಾಗಾಗಿ ಎಷ್ಟು ಜಾಗರೂಕತೆ ಆಗಿರ್ಬೇಕಂದ್ರೆ ನೀವೊಬ್ಬ ದೇವದೂತಂತರನೇ ಕೆಲಸ ಮಾಡಬೇಕು. ಆದ್ರೆ ನಾವು ಹೇಗಿದ್ದೇವೆ ನೋಡಿ, ನಮ್ಮ ಸಮಾಜ ಹೇಗಿದೆ ನೋಡಿ, ಅದಕ್ಕೆ ನೀವಿಲ್ಲೊಂದು ಬಹಳ ನೀತಿಯಿಂದ, ನಿರ್ಭೀತಿಯಿಂದ ಕೆಲಸ ಮಾಡಬೇಕು ಮತ್ತು ಬಹಳ ಸ್ವಚ್ಛ ಆತ್ಮಸಾಕ್ಷಿಯಿಂದ ಮಾಡಬೇಕು. ನಮ್ಮ ಆತ್ಮಸಾಕ್ಷಿಗಳೆಲ್ಲ ಪ್ರಾಬ್ಲಮ್ಯಾಟಿಕ್ ಆದವು. ನಾನು ಒಂದು ಜಾತಿಯವನು, ಒಂದು ಧರ್ಮದವನು, ಒಂದು ವರ್ಗದವನು ಮತ್ತು ಯಾವುದೋ ಒಂದು ಸಮುದಾಯಕ್ಕೆ ಸೇರಿದವನು, ಯಾರೋ ನನ್ನನ್ನು ಇನ್ಫ್ಲುಯೆನ್ಸ್, ಜೋಶಿ ಸಾಹೇಬ್ರದ್ದು ಪ್ರೋಗ್ರಾಮ್ ನನ್ನನ್ನು ಇನ್ಫ್ಲುಯೆನ್ಸ್ ಮಾಡಿದೆ, ಹಾಗೆ ಅವರದ್ದು ಒಂದು ಪಾರ್ಟಿಯಲ್ಲಿದ್ರೆ ಅವರು ನನ್ನನ್ನು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಹಾಗಾಗಿ ನನ್ನಲ್ಲಿ ಆತ್ಮಸಾಕ್ಷಿ ಅಂತ ಏನಿಲ್ಲ. ನನ್ನಲ್ಲಿರುವ ಸಾಕ್ಷಿ ಏನು ಅಂತಂದ್ರೆ, ನಾನು 10-15 ಫೋರ್ಸ್ಗಳಿಂದ, 10-15 ಅಂಶಗಳಿಂದ ಪ್ರಭಾವಿತನಾದ ಒಬ್ಬ ವ್ಯಕ್ತಿನ. ಆತ್ಮಸಾಕ್ಷಿಯಲ್ಲಿ ಬರಬೇಕು ನನಗೆ, ತುಂಬಾ ಕಷ್ಟ ಅದು. ಗಾಂಧಿಯವರ ಹತ್ರನೇ ಕೇಳಿದ್ರು ಆತ್ಮಸಾಕ್ಷಿ ತಮಗಿದೆಯಾ ಅಂತ. ನಂಗೆ ಏನ್ ಗೊತ್ತಿಲ್ಲ, ಆತ್ಮಸಾಕ್ಷಿ ಅಂದ್ರೆ ಇಲ್ಲ. ಆದ್ರೆ ನನ್ಗೊಂದು ನನ್ನ ಕೆಲಸ ಗೊತ್ತು, ನಾನು ಮಾಡುವ ಕೆಲಸದ ಬಗ್ಗೆ ನನಗೆ ಪರಿಜ್ಞಾನ ಇದೆ, ನನಗೊಂದು ವೃತ್ತಿ ಧರ್ಮ ಅನ್ನೋದು ಗೊತ್ತು. ಹಾಗಾಗಿ ಟಾಯ್ಲೆಟ್ ಕ್ಲೀನ್ ಮಾಡೋದು ನನಗೆ ಗೊತ್ತು, ದೇವ್ರ ಪೂಜೆ ಮಾಡೋದು ಗೊತ್ತು, ರಾಮ ಜಪವನ್ನ ಮಾಡೋದು ಗೊತ್ತು ಅಂತ ಗಾಂಧಿ ಆವಾಗ ಹೇಳ್ಕೊಂಡಿದ್ರು ಆತ್ಮಸಾಕ್ಷಿ ಬಗ್ಗೆ. ನಮ್ಮಲ್ಲಿ ಆತ್ಮಸಾಕ್ಷಿ ಎಲ್ಲಿದೆ? ಆತ್ಮವೇ ಇಲ್ಲ. ಮತ್ತು ಅದನ್ನ ಸಾಕ್ಷೀಕರಣ ಮಾಡೋದಂಗೆ. ಯಾಕೆ ಆತ್ಮ ಇಲ್ಲ ಅಂತಂದ್ರೆ, ನೆನ್ಪಿಟ್ಕೊಳ್ಳಿ, ನಿರ್ಭೀತಿಯಿಂದ ನಾನು ಓಟ್ ಹಾಕಬೇಕು, ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ನಾನು ಓಟ್ ಹಾಕಬೇಕು ಅಂತಂದ್ರೆ, ಇಲ್ಲ ನೀವು ಕಲ್ಲಾಗಿರ್ಬೇಕು ಅಥವಾ ನಿರ್ಜೀವ ವಸ್ತು ಆಗಿರ್ಬೇಕು. ಹಾಗಲ್ಲ, ನಾನು ಜೀವಿ ವಸ್ತು. ಈ ಭಾರತದೊಳಗಡೆ ನಾನು ಬದುಕ್ತಾ ಇದ್ದೇನೆ. ಹಾಗಾಗಿ ಭಾರತವನ್ನ ನಿರ್ಧರಿಸುವ ಸಾಕಷ್ಟು ಸಾಮಾಜಿಕ ಸಮಸ್ಯೆಗಳು ನಮ್ಮ ಮುಂದೆ ಇದ್ದಾವೆ. ನನ್ನ ಬಡತನ ನೋಡಿ, ನಾನು 23-24 ವರ್ಷದಿಂದ ಓಟ್ ಹಾಕ್ತಾ ಬರ್ತಿದ್ದೇನೆ. ಒಂದೊತ್ತು ಇಟ್ಟಿಗೆ ನನಗೆ ಗತಿ ಇಲ್ಲ. ಆದ್ರೆ ನೀವು ಪ್ರತಿ ಸಾರಿ ಇಲೆಕ್ಷನ್ ವಿನ್ ಆಗಿದ್ದೀರಿ. ಪ್ರತಿ ಸಾರಿ ಓಟ್ ಹಾಕುವಾಗ ನಿಮ್ದು 300 ಕೋಟಿ ಇದ್ದ, ಕಳೆದ ಸಾರಿ ಇದ್ದ 300 ಕೋಟಿ ಇವಾಗ 600 ಕೋಟಿ ಆಗಿದೆ. ಉದ್ಯೋಗ ಇಲ್ಲ, ಇಂಡಸ್ಟ್ರಿ ಮಾಡ್ತಾ ಇಲ್ಲ, ಅಥವಾ ಹಗಲು ರಾತ್ರಿ ದುಡಿತಾ ಇಲ್ಲ, ಹಗಲು ರಾತ್ರಿ ಹೋಗಿ ಫೋಟೋಗ್ರಫಿ ಕೆಲಸ ಮಾಡಿಲ್ಲ, ನೀವು ಸರಿಯಾಗಿ ಟ್ಯಾಕ್ಸ್ ಕಟ್ಟಿಲ್ಲ. ಆದ್ರೆ 300 ಕೋಟಿ ಇದ್ದ ದುಡ್ಡು 301 ಕೋಟಿ ಆಗ್ಲಿಲ್ಲ, 600 ಕೋಟಿ ಆಗಿದೆ. ಆಮೇಲೆ ನಿಮ್ಮ ಹೆಂಡತಿ ಜೊತೆಗೆ ನೀವು ಸಾಲ ತಗೊಂಡಿದ್ದೀರಿ. ಹೆಂಡತಿ ನೋಡಿದ್ರೆ ಅನ್ಎಂಪ್ಲಾಯ್, ಅವ್ರಿಗೂ ಕೂಡ ಇಂಡಸ್ಟ್ರಿ ಇಲ್ಲ, ಅಥವಾ ಭೂಮಿ ಇಲ್ಲ, ಏರ್ಕ್ರಾಫ್ಟ್ ಇದಿಲ್ಲ, ಅಥವಾ ಯಾವುದೇ ತರದ ಮೀನು ವ್ಯಾಪಾರ ಇಲ್ಲ, ಚಿನ್ನದ ವ್ಯಾಪಾರ ಇಲ್ಲ. ಹೆಂಡತಿಗೆ ಲಾಭ ಜಾಸ್ತಿ ಆಗಿದೆ, ಹೆಂಡತಿಯಿಂದ ಸಾಲ ತಗೋತಾರೆ ನಮ್ಮ ವರ್ಷ. ಅಲ್ಲ, ಯಾರಿಗೆ ನಾವು ನಿರ್ಭೀತಿಯಿಂದ ಓಟ್ ಹಾಕೋದು? ಎಲ್ಲಿ ಆತ್ಮಸಾಕ್ಷಿಗೆ ಹೇಳ್ಕೊಳ್ಳೋದು? ಹಾಗಾಗಿ ಎಷ್ಟೋ ಜನ ಇವತ್ತು ಈ ವ್ಯವಸ್ಥೆಯೇ ಬೇಡ ಅಂತೇಳಿ ನೋಟ ಅಂತ ಒಂದು ಇದೆ, ತಮಗೆ ಗೊತ್ತಿರಬೇಕು, ಇದಕ್ಕೆ ಅವರು ಕೆಲಸ ಮಾಡಕ್ ಬಂದಿದ್ದಾರೆ. ನಾನು ಇದನ್ನ ಯಾರನ್ನೂ ಈ ಮೇಲಿನವ್ರನ್ನ ಒಪ್ಕೊಳ್ತಾ ಇಲ್ಲ. ಯಾಕಂದ್ರೆ ಆತ್ಮಸಾಕ್ಷಿ ಹೇಳಿದಿರಿ ನೀವು ಹೇಳಿದ ಆತ್ಮಸಾಕ್ಷಿ ಅಂತ ನನಗೆ ನಿರ್ಭೀತಿ. ಸರ್, ನನಗೆ ಭಯಂಕರ ಭೀತಿ ಇದೆ. ಇವ್ರನ್ನ ಕಂಡ್ರೆ ಹೆದರಿಕೆ, ಜೋಶಿ ಕಂಡ್ರೆ, ಶ್ರೀರನ್ ಕಂಡ್ರೆ ಹೆದರಿಕೆ. ಹಾಗಾಗಿ ನಿರ್ಭೀತಿಯಲ್ಲಿದೆ ನನಗೆ. ನಾವು ಎಲ್ಲರದಿಂದ ಭಯದಿಂದ ಇದ್ದಾರೆ. ಅಲ್ಲಿ ಒಬ್ಬರು ರಾಕ್ಷಸ ಪ್ರವೃತ್ತಿ ಇದೆ, ಕೊಲ್ಲಲಿಕ್ಕೆ ಹೆದರದಿರುವ ರಾಕ್ಷಸ ಪ್ರವೃತ್ತಿಯವರಿದ್ದಾರೆ, ಕದ್ದುಕೊಂಡು ಹೋಗೋ ರಾಕ್ಷಸ ಪ್ರವೃತ್ತಿ ಇದ್ದಾರೆ, ಹಗಲು ದರೋಡೆ ಮಾಡಿದವರು ಇದ್ದಾರೆ ನಮ್ಮಲ್ಲಿ. ನಾವು ಸಾಯ್ತಾ ಇದ್ದೀವಿ, ನಮ್ಗೊಂದು ಕಷ್ಟ ಇದೆ, ಒಂದು ಬದುಕು ಕೊಡಿ ಅಂತ ಕೇಳಿದ್ರೆ, ನಿರುದ್ಯೋಗದಿಂದ ಕೇಳಿದ್ರೆ ಇದರ ಬಗ್ಗೆ ಕಿವಿ ಕೇಳಿದವರು ಸುಮಾರು ಜನ ಹೊರಗಡೆ ಇದ್ದಾರೆ. ಹಾಗಾಗಿ ನಿರ್ಭೀತಿಯಿಂದ ಬದುಕುವುದು ಹೆಂಗೆ? ನಾವು ಎಷ್ಟೋ ಸಾರಿ ಯಾಕೆ ಇದನ್ನೆಲ್ಲ
ಈ ನಮ್ಮ ನಮ್ಮ ಸಂಸ್ಥೆಗಳು ಮೈಕ್ರೋ ಲೆವೆಲ್ ಸಂಸ್ಥೆಗಳು ಮಾಡ್ತವೆ ಅಂತಂದ್ರೆ ಒಂದಷ್ಟು ಬದಲಾವಣೆ ನಿಮ್ಮಲ್ಲಿ ಆಗಲಿ ಅಂತ. ಇಲ್ಲಿ ತನಕ ಏನಾಗಿದೆ ಅನ್ನುವುದರ ಬಗ್ಗೆ ತುಂಬಾ ಚರ್ಚೆ ಮಾಡಿ ಮನಸ್ಸಿಗೆ ನೋವು ಹಾಕೊಳ್ಳೋದು ಬೇಡ, ಮಾನಸಿಕವಾಗಿ ನಾವು ಹೆಚ್ಚು ಒತ್ತಡ ಪಡ್ಕೊಳ್ಳೋದು ಬೇಡ. ಆದ್ರೆ ದೇವರು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾನೆ, ಬದಲಾವಣೆ ಸಾಧ್ಯ ಇದೆ ಅನ್ನುವುದನ್ನು ದೇವರು ನಮಗೆ ತೋರಿಸ್ಕೊಟ್ಟಿದ್ದಾನೆ. ಎಷ್ಟು ದೊಡ್ಡ ಬದಲಾವಣೆ ಆಗಿದ್ದಾವೆ. ಅದಕ್ಕೆ ಕೆಲವು ಹಳ್ಳಿಗಳು ಇವತ್ತು ಅತ್ಯಂತ ಪ್ರಮುಖವಾಗಿ ಸಾಧನೆ ಮಾಡಿದಂತ ಹಳ್ಳಿಗಳಿದ್ದಾರೆ. ಕೆಲವು ಸಾಧಕರಿದ್ದಾರೆ ನಮ್ಮೊಳಗಡೆ, ಎಂತ ಅದ್ಭುತವಾದ ವಸ್ತುಗಳು ಸಾಧಿಸಿದಕ್ಕೆ ನೀವು ತೋರಿಸಿದ್ದೀರಿ. ಒಬ್ಬರು ಟ್ಯಾಪಿಂಗ್ ಮಾಡ್ತಾರಂತೆ, ಇನ್ನೊಬ್ಬರು ವೈಯಕ್ತಿಕ ಸಾಧನೆ ಇದೆ, ಆತ್ಮಸ್ಥೈರ್ಯವನ್ನ ಪಡ್ಕೊಂಡೊಂದಿದೆ. ಯಾವತ್ತೂ ನನ್ನ ಸಹೋದರಿಗೆ ಕಾಂಪ್ಲಿಮೆಂಟ್ ಮಾಡಿಲ್ಲ ಇಲ್ಲಿ ತನಕ. ಯಾಕಂದ್ರೆ ಅದನ್ನ ನಾನು ನೆನೆಸ್ಲೇ ಇಲ್ಲ ಅವಳ ಹತ್ರ. ಯಾವತ್ತು ಕೇಳಿ ಅವಳ ಹತ್ರ ಮಲಯಾಳಂನಲ್ಲಿ ಮಾತಾಡ್ತೀವಿ, ಆದ್ರೆ ಯಾವತ್ತೂ ಕೂಡ ನಿನ್ ಕಷ್ಟ ಏನು ಅಂತ ಅವಳ ಹತ್ರ ಕೇಳಿಲ್ಲ ನಾನು. ಯಾಕೆಂದ್ರೆ ಕಷ್ಟದವ್ರ ಹತ್ರ ಕಷ್ಟ ಕೇಳ್ತಾ ಬಂದ್ರೆ ಮತ್ತೆ ಮತ್ತೆ ನೆನಪಿಸ್ಬೇಕಲ್ಲ, ನೆನಪಿಸ್ಬಾರ್ದು. ಕಮಾನ್, ಇದು ನಡೀತದೆ, ಅದ್ರಲ್ಲಿ ದೊಡ್ಡ ವಿಷಯ ಅಂತ ಅನ್ನೋಷ್ಟು ಮಟ್ಟಕ್ಕೆ ಅವರೇ ಬದುಕ್ತಾರೆ ಅಂತಂದ್ರೆ ನಮಗೇನು ಅದರಲ್ಲಿ ಇಂಟ್ರೆಸ್ಟ್? ನೀವು ಸುಮ್ಮನೆ ಬೆಂಬಲ ಕೊಡೋದು ನಿಮ್ ಕೆಲಸ ಅಷ್ಟೇ. ಇದು ಮಾತ್ರ ಮಾಡಬೇಕಾಗಿರೋದು ಅಷ್ಟೇ, ಬೇರೆ ಏನಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಸ್ವಾಭಿಮಾನಿಗಳು, ಎಷ್ಟೋ ಸಂದರ್ಭದಲ್ಲಿ ಸ್ವಾಭಿಮಾನಿಗಳು. ಆ ಸ್ವಾಭಿಮಾನವನ್ನ ನೀವು ಪ್ರತಿ ಸಾರಿ ಅರ್ಥ ಮಾಡ್ಕೊಳ್ಬೇಕು. ನೀವು ಹೇಗಿದ್ದೀರೋ ಹಾಗೇ ಇರಿ, ಯಾರು ಬದಲಾವಣೆ ಆಗ್ಬೇಕು ಅಂತಿಲ್ಲ. ನಾ ಎಕ್ಸಿದ್ದವ್ ನಾಳೆ ವೈ ಆಗ್ಬೇಕು ಹಂಗೆ ಯಾರು ಹೇಳಿದ್ರು? ಆ ಧರ್ಮವನ್ನೇ ಪೂಜೆ ಮಾಡಿ, ಆ ಧರ್ಮದಲ್ಲೇ ಇರಿ, ಆ ಜಾತಿಯಲ್ಲೇ ಇರಿ, ಆ ವರ್ಗದಲ್ಲೇ ಇರಿ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಒಂದು ಕಿಂಚಿತ್ತು ಸಹಾಯ ಮಾಡಬಹುದ ಇನ್ನೊಬ್ಬರಿಗೆ? ನೀವು ಒಂದು ಸಣ್ಣ ಬದಲಾವಣೆ ಮಾಡಬಹುದು ಇನ್ನೊಬ್ಬರಿಗೋಸ್ಕರ. ನೀವು ಅದೇನು? ಜಾಗರೂಕತರಾದ ಮತದಾನ ಮಾಡುವಂಥದ್ದು. ಒಂದು ಜಾಗರೂಕತೆಯಿಂದ ಮತದಾನ ಮಾಡುವುದು, ಇದೇ ನೀವು ಮಾಡಬಹುದಾದ ದೊಡ್ಡ ಸಹಾಯ. ಸ್ವಲ್ಪ ಚರ್ಚೆ ಮನೆಯಲ್ಲಿ, ಸ್ವಲ್ಪ ಮೊಬೈಲ್ ಫೋನ್ ಎಲ್ಲ ಸೈಡ್ಗೆ ಇಟ್ಟು ಒಂದು ಸಣ್ಣ ಮಟ್ಟದ ಚರ್ಚೆ. ನಮ್ಮೂರಿನಲ್ಲಿ ಎಕ್ಸ್ ಅನ್ನೋರು ನಿಂತಿದ್ದಾರೆ ಮತದಾನ ಮಾಡಲಿಕ್ಕೆ, ಅಥವಾ ಅವರು ಓಟಿಗೆ ಅಭ್ಯರ್ಥಿ ಆಗಿದ್ದಾರೆ. ಇವರಿಗೆ ನಾವು ಓಟ್ ಹಾಕಬೇಕೇ ಬೇಡವೆ? ನಿಮ್ಮ ಮನೆಯಲ್ಲಿ ಊಟ ಮಾಡ್ತಿರಲ್ಲ, ಯಾವತ್ತು ಗಂಜಿನಾದ್ರೂ ಕೊಡಿ, ನಾವು ತೊಂದರೆ ಇಲ್ಲ. ಎಲ್ಲ ಒಟ್ಟಿಗೆ ತಾನೇ ಊಟ ಮಾಡೋದು, ಎಲ್ಲ ಒಟ್ಟಿಗೆ ತಾನೇ ಕೂತ್ಕೊಂಡು ಸರ್ವ್ ಮಾಡ್ಕೊಂಡು ಊಟ ಮಾಡೋದು. ಯಾರು ದೂರದಲ್ಲಿ ಊಟ ಮಾಡೋದೇನಿಲ್ಲ. ಒಬ್ಬ ಕಾರ್ಡನಲ್ಲಿ, ಒಬ್ಬ ಅಲ್ಲಿ, ಒಬ್ಬ ಇಲ್ಲಿ ಬೆಡ್ರೂಮ್ ಇಲ್ಲಿ, ಒಬ್ಬ ಟಾಯ್ಲೆಟ್ ಅಲ್ಲಿ ಊಟ ಮಾಡೋದಿಲ್ಲ. ಇರೋದನ್ನ ನಾವು ಕೂತ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಎಲ್ಲ ತಂಡದಲ್ಲಿ. ಆ ಸಂದರ್ಭದಲ್ಲಿ ಮೊಬೈಲ್ ಫೋನ್ ಅನ್ನು ಕೈಯಲ್ಲಿ ಸೈಡ್ಗೆ ಇಟ್ಟು, ಆಗಲೂ ಊಟ ಮಾಡೋದು, ಮೊಬೈಲ್ ಫೋನ್ ಇಟ್ಕೊಂಡೆ ಊಟ ಮಾಡೋದಲ್ಲ ನಾವು. ಮೊಬೈಲ್ ಫೋನ್ ಸೈಡ್ಗೆ ಇಟ್ಟು, ನಮ್ಮೂರಲ್ಲಿ ಅಭ್ಯರ್ಥಿ ಹೇಗಿದ್ದಾರೆ, ಇಷ್ಟು ವರ್ಷಗಳ ಅಭ್ಯರ್ಥಿ ಆದ್ರೂ 3 ಸರಿ ಇವ್ರನ್ನ ಗೆಲ್ಲಿಸಿದ್ದೀವಿ. ಇವ್ರನ್ನ ಮತ್ತೆ ನಮ್ಮ ಮನೆಯಿಂದ ಯಾಕೆ ಓಟ್ ಹಾಕಿ? ನಿಮ್ಮ ಮನೆಯ ಓಟು 5 ಓಟ್ ಆದ್ರೂ ಸಹ ತೊಂದರೆ ಇಲ್ಲ, ಅಥವಾ ಗಂಡ ಹೆಂಡತಿ 2 ಓಟ್ ಆದ್ರೂ ಸಹ ತೊಂದರೆ ಇಲ್ಲ. ನಮ್ಮ ಓಟ್ ಯಾಕೆ ಹೇಳಿ ಕಾಡ್ಬೇಕು? ಈ ಓಟ್ ಕೊಡೋದಾದ್ರೆ ಇವ್ರು ನಮಗೆ ಏನ್ ಮಾಡಿದ್ದಾರೆ, ಅದು ನಮ್ಮ ನೇಬರ್ಗೆ ಏನ್ ಮಾಡಿದ್ದಾರೆ. ನಮಗೊಂದು ಕಷ್ಟ ಆಯ್ತು ಕೆಲಸ ಸಂದರ್ಭದಲ್ಲಿ, ಏನ್ ಮಾಡಿದ್ರು? ಕೋವಿಡ್ ಬಂದಾಗ ನಮ್ಮ ಹಿರಿಯರೆಲ್ಲ ಸುಮಾರು ಜನ ಊರ್ನ ತೀರ್ಕೊಂಡ್ರು. ಅಂತ ಸಂದರ್ಭದಲ್ಲಿ ಊರಿಗೆ ಬಂದಿದ್ದಾರ, ನಮ್ಗೆ ಸಾಂತ್ವನ ಹೇಳಿದಾರ, ನಮಗೆ ಕಷ್ಟ ಬಂದಾಗ ನಮ್ಮ ಜೊತೆಗಿದ್ದಾರ. ಮಾನವೀಯ ಸಂಬಂಧ ಪ್ರಶ್ನೆ ಬಂದಾಗ, ಮಾನವೀಯ ಸಂಬಂಧದ ಪ್ರಶ್ನೆ ಅಂದ್ರೆ ಗೊತ್ತಾಗುತ್ತೆ ದಕ್ಷಿಣ ಕನ್ನಡದಲ್ಲಿ, ಆದ್ರೆ ಬಿಡಿಸಿ ಹೇಳ್ಬೇಕು ಅಂತೇನಿಲ್ಲ. ಅಂತ ಪ್ರಶ್ನೆ ಬಂದಾಗ ನಮ್ಮ ಜೊತೆಗಿದ್ದರ ಅಂತ. ಊಟ ಮುಗಿಯೋದ್ರೊಳಗಡೆ ಚರ್ಚೆ ಮುಗಿದೋಯ್ತು. ಊಟ ಮಾಡುವಾಗ ಮಾತಾಡಬಾರ್ದು ಅಂತ ಅರ್ಷ ಹೇಳ್ತಾರೆ ನಮಗೆ. ತೊಂದರೆ ಇಲ್ಲ, ಒಂದ್ಸರಿ ಮಾತಾಡೋಣ, ದೇಶಕ್ಕಾಗಿ ಊಟ ಮಾಡುವಾಗ ಮಾತಾಡೋಣ. ಕೆಲವು ಸಂಪ್ರದಾಯಗಳನ್ನು ಮುರಿದ್ರೆ ಏನ್ ದೊಡ್ಡದೇನು ಆಗುದಿಲ್ಲ ನಮಗೆ. ಮೌನವಾಗಿ ಊಟ ಮಾಡಬೇಕು, ಗರಟೆ ಮಾಡಬಾರ್ದು. ಮಕ್ಕಳು ಕೇಳಿದ್ರಿ, ಬಟ್ ಬೇರೆ ದಾರಿ ಸಿಗ್ತಿಲ್ಲ ನಮ್ಗೆ. ಬೆಳಿಗ್ಗೆ ಎದ್ದು 6 ಗಂಟೆಗೆ ನೀವು ಎದ್ದು ಹೋಗ್ತೀರಿ, ಮತ್ತೆ ವಾಪಸ್ ಬರ್ತೀರಿ, ಸಿಗುದೇ ಒಂದು ರಾತ್ರಿ ಒಂದು ಹೊತ್ತು ಊಟ ಮಾಡ್ಲಿಕ್ಕೆ. ಆವಾಗ ಸ್ವಲ್ಪ ಚರ್ಚೆ ಮಾಡಿ, ದೇಶದ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ. ಆಯ್ತು, ನಾವು ಈ ಸರಿ ಓಟ್ ಹಾಕೋದಿಲ್ಲ ಹಂಗೆ ತೀರ್ಮಾನ ತಗೊಳ್ಬೇಡಿ, ಅದು ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ಯಾಕೆಂದ್ರೆ ಒಂದು ಕ್ಷೇತ್ರದಲ್ಲಿ ಎಷ್ಟು ಜನ ಮತದಾನ ಮಾಡದೆ ನೋಟಾ ಅನ್ನುವುದನ್ನ ಅವರ ಹಕ್ಕಾಗಿ ಬಳಸ್ಕೊಂಡಿದ್ದಾರೋ, ಅದು ನಾಳೆ ಚುನಾವಣಾ ರಂಗದಲ್ಲಿ ದೊಡ್ಡ ಚರ್ಚೆ ಪ್ರಾರಂಭ ಆಗುತ್ತೆ. ಮತ ಹಾಕುವುದಕ್ಕಿಂತಲೂ, ಮತ ಹಾಕುವವ್ರಿಗಿಂತಲೂ ಮತದಾನ ಮಾಡದೆ ನೋಟ ಅಂತ ಮಾಡ್ಕೊಂಡು ಯಾರಿದ್ದೀರೋ ಆ ಕ್ಷೇತ್ರ ತುಂಬಾ ಚರ್ಚೆಗೊಳಗಾಗುತ್ತೆ. ಹಾಗಾದ್ರೆ ನೀವು ಬಹಳ ಪ್ರಬುದ್ಧ ಮತದಾರರಾಗಿದ್ದೀರಿ. ನಾಳೆ ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ, JDS ನವರು ಆಲೋಚನೆ ಮಾಡ್ತಾರೆ, ಈ ಊರಿನಲ್ಲಿ ಇಷ್ಟು ನೋಟ ಇದೆ ಅಂತಾದ್ರೆ ಈ ಊರಿನಲ್ಲಿ ಜನ ಎಚ್ಚೆತ್ತುಕೊಂಡಿದ್ದಾರೆ. ಹಾಗಾಗಿ ನಾಳೆ ಇವರ ಈ ಅಭ್ಯರ್ಥಿಗಳನ್ನು ಹಾಕಬಾರ್ದು, ಈ ಅಭ್ಯರ್ಥಿಗಳನ್ನ ನಾವು ನಾಳೆ ತಿರಸ್ಕಾರ ಮಾಡಬೇಕು. ಮತ್ತೆ ನಾವು ಇವ್ರನ್ನ ಹಾಕಿದ್ರೆ, ಇವರ ಕುಟುಂಬದವ್ರನ್ನ ಹಾಕಿದ್ರೆ ನಮ್ಮ ಪಕ್ಷಕ್ಕೆ ಮತ್ತೆ ಇಲ್ಲಿ ಸೋಲು ಅನುಭವಿಸಬೇಕಾಗತ್ತೆ. ಇದೇ ಆಗಿರೋದು ಇಲ್ಲಿ ತನಕ. ನೀವು ಮಾಡಿರೋದೇ ಅದು. ಒಂದು ಓಟಲ್ಲಿ ಒಬ್ಬ ಗೆಲ್ತಾ ಇದ್ದಾನೆ ಅಂತ ಅಂದ್ರೆ ವಾಟ್ ಈಸ್ ದಿ ಪವರ್ ಯು ಹ್ಯಾವ್, ಎಷ್ಟು ಶಕ್ತಿ ನಿಮ್ಗಿದೆ. ಇದನ್ನು ಸುಮ್ಮನೆ ಅವರು ಕನ್ಸಿಡರ್ ಮಾಡೋದಿಲ್ಲ, ಅವರು ಇದ್ರ ಬಗ್ಗೆ ಲೆಕ್ಕಾಚಾರ ಮಾಡ್ತಾರೆ. ಮಕ್ಕಳ ಹೇಳ್ತೀನಿ ಕೇಳಿ, ನೀವು ಮತದಾರರಾಗಿ ಆರಾಮದಲ್ಲಿ ನಿದ್ರೆ ಮಾಡ್ತೀರಿ, ಆದ್ರೆ ಚುನಾವಣೆ ಪ್ರಾರಂಭ ಆದ್ಮೇಲೆ ಇಡೀ ಕುಟುಂಬ, ನಿದ್ರೆ, ಆರೋಗ್ಯ ಬಿಟ್ಟು
ಸಾಯಲಿಕ್ಕೂ ತಯಾರಾದಂತ ಅಭ್ಯರ್ಥಿಗಳು ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಇವಾಗ ಯಾವುದನ್ನು ಆರೋಗ್ಯವನ್ನು ಪರಿಗಣಿಸದೆ ಹಗಲು ರಾತ್ರಿ ಓಡಾಡ್ತಾರೆ. ಮೊಬೈಲ್ ಫೋನಲ್ಲಿ ಏನು ಜನ ಏನು ತಿರುಗಾಡೋದೇನು, ಒಬ್ಬ ಮನುಷ್ಯ ಆವರೇಜ್ ಎಷ್ಟು ಪ್ರಯಾಣ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಪ್ರಯಾಣ ಮಾಡ್ತಾರೆ. ನಿದ್ರೆ ಇಲ್ಲ, ಊಟ ಇಲ್ಲ, ನೀರಿಲ್ಲ, ಮಾಡೋ ಒಟ್ಟು ಗೆಲ್ಲಬೇಕು. ಅವ್ರಿಗೆ ಸತ್ತಾದ್ರೂ ಗೆಲ್ಲಬೇಕು, ಅವ್ರು ಆರೋಗ್ಯ ಡೆಸ್ಟ್ರಾಯ್ ಮಾಡ್ಕೊಂಡಾದ್ರೂ ಗೆಲ್ಲಬೇಕು. ಇದೆಲ್ಲ ಯಾಕೆ ನಡೀತದೆ ಅಂತಂದ್ರೆ, ಈ ಮತದಾನದಿಂದ ನಾವು ಏನ್ ತೀರ್ಮಾನ ಮಾಡ್ತೇವೆ ಅಂತಂದ್ರೆ, ನಮ್ಮನ್ನು ನಾವೇ ಆಳಿಕೊಳ್ಳುವ ಒಂದು ವ್ಯವಸ್ಥೆಯನ್ನ ಉತ್ಪಾದನೆ ಮಾಡ್ತಾ ಇದ್ದೇವೆ. ಇದನ್ನ ನಾವು ಪ್ರಜಾಪ್ರಭುತ್ವ ಅಂತ ಕರೆದದ್ದು. ಬಹಳ ದೊಡ್ಡ ಪದವನ್ನ ನಮ್ಮ ಸ್ನೇಹಿತರು ಬಳಸಿದ್ದಾರೆ ಇಲ್ಲಿ, ಪ್ರಜೆಗಳೇ ಪ್ರಭುಗಳು ಅಂತ. ಈ ಪ್ರಭುಗಳು ಯಾರು? ಈ ಪ್ರಭುಗಳು ನಮ್ಮಿಂದ ದೂರ ಇರುವ, ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಪನೆ. ನಾವೆಲ್ಲ ಕೂತಿದ್ದೀವಿ, ಎಲ್ಲೊಂದು ವೇದಿಕೆಯಿಂದ ಜನ ಕೂತಿದ್ದಾರೆ. ಇದು ಅರ್ಥ ಇಷ್ಟೇ, ಇವರೇ ಬೇರೆ ನಾವೇ ಬೇರೆ, ಇದೆರಡು ಬೇರೆ ಬೇರೆ. ಈ ವೇದಿಕೆಯಲ್ಲಿರುವವರೆಲ್ಲ ಬಹಳ ದೊಡ್ಡವರು, ಈ ನಾವೆಲ್ಲ ಸಾಮಾನ್ಯ ಮನುಷ್ಯರು. ಹಾಗಾಗಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಅಂದ್ರೆ ನಾವು ಗಣ್ಯರಲ್ಲ. ಇಡೀ ಪ್ರಜಾಪ್ರಭುತ್ವದಲ್ಲಿ ಒಂದು ವ್ಯವಸ್ಥೆ ಇದೆ. ಒಬ್ರು ಆಳುವವರು, ಬೇಜಾರು ಮಾಡ್ಬಿಡಿ, ನಾನು ನಿಮ್ಗೆ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೇನೆ, ನಿಮಗಲ್ಲ, ನಮ್ಮ ಸಣ್ಣ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಆಳುವವರು ಮತ್ತು ಆಳಿಸಿಕೊಳ್ಳುವವರು ಅಂತ ಪ್ರಜಾಪ್ರಭುತ್ವದಲ್ಲಿ ಇದೆ. ಈ ಆಳುವವರು ಕುಟುಂಬ ರಾಜಕಾರಣದಿಂದ ಬಂದವರಲ್ಲ. ಸ್ವಲ್ಪ ಮನಸ್ಸುಬಿಡಿ, ಯಾರ್ಯಾರು ಕುಟುಂಬ ರಾಜಕಾರಣದಿಂದ ಬಂದಿರೋದನ್ನೆಲ್ಲ ಮರ್ತು ಬಿಡಿ ಸ್ವಲ್ಪ ಹೊತ್ತಿಗೆ. ನಮ್ಗೆ ಗೊತ್ತು ನಮ್ಮ ದೇಶದಲ್ಲಿ ಏನ್ ನಡೆದಿದೆ. ಕುಟುಂಬ ರಾಜಕಾರಣದಿಂದ ಬಂದ, ನಮ್ಮ ಅಪ್ಪ ಪೊಲಿಟಿಷಿಯನ್, ಹಾಗಾಗಿ ನಾನು ಕೂಡ ಪೊಲಿಟಿಷಿಯನ್ ಆಗಿದ್ದೇನೆ ಅಥವಾ ಬೇರೆ ಬೇರೆ ಕುಟುಂಬಗಳು ಇರ್ಬೋದು, ಅದನ್ನ ಬಿಟ್ಬಿಡಿ ಸೈಡ್ಗೆ. ಆದ್ರೆ ಅದ್ರ ಹಿಂದ್ಗಡೆ ಒಂದು ಸತ್ಯ ಇದೆ. ಇವರನ್ನು ಆಯ್ಕೆ ಮಾಡಿದ್ರಲ್ಲ ನೀವು, ಅದು ನೀವು. ಹಾಗಾಗಿ ನಾಳೆ ನಿಮ್ಗೆ ಏನಾದ್ರು ನೀವು 10 ಜನ ಒಟ್ಟಿಗೆ ನಿಂತು ಶ್ರೀನಣ್ಣನ ನೀವು ವಿರೋಧ ಮಾಡಿದ್ರೆ, ಶ್ರೀನಣ್ಣ ಅಷ್ಟು ಸೇ ಎಸ್, ನೀವು ಹೇಳಿದಕ್ಕೆ ಒತ್ಕೊಳ್ಲೇಬೇಕು, ಯಾಕಂದ್ರೆ ನೀವು ಅವರನ್ನು ಆಯ್ಕೆ ಮಾಡಿದ್ರು. ಈ ಅರ್ಥದಲ್ಲಿ ನೀವು ಪ್ರಭುಗಳು. ಒಂದ್ಸರಿ ಅಧಿಕಾರ ಬಂದ ಮೇಲೆ ಅವ್ರು ಏನ್ ಮಾಡ್ತಾರೆ ಮತ್ತು ಏನ್ ಮಾಡಿದ್ದಾರೆ ಈ ದೇಶದಲ್ಲಿ ಕಳೆದ 7 ದಶಕಗಳಲ್ಲಿ ನಾವೆಲ್ಲ ನೋಡಿರುವ ಚರಿತ್ರೆ, ಆಧುನಿಕ ಭಾರತದ ಚರಿತ್ರೆ ಅದು. ಅದಕ್ಕೆ ನಾನು ಹೇಳಿದ್ದು, 100 ರೂಪಾಯಿ ಇದ್ದವನು 1,000 ಕೋಟಿ ಒಡಿ ಆಗ್ತಾನೆ, ಏನೂ ಇಲ್ಲ, ಪ್ರಾಬ್ಲಮ್ ಏನಿಲ್ಲ. ಯಾವ ಇಡಿ ಬರಲಿ, ಯಾವ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ ಬರಲಿ, CBIಗಳು ಬರಲಿ, ಯಾರಿಗೆ ಬೇಜಾರಿಲ್ಲ, ಅದೆಲ್ಲ ಅವರಿಗೆ ಕ್ರೆಡಿಟ್. ಅದು ಅವ್ರ ಕ್ರೆಡಿಟ್. ನಮ್ಮ ಊರಲ್ಲಿ ಒಂದು ಸಣ್ಣ ತಪ್ಪು ಕಳ್ಳತನ ಮಾಡ್ಬಿಟ್ರೆ ನಮಗೆ ಮಾನಮರ್ಯಾದೆ ಹೋಗುತ್ತೆ. ಅವ್ರ ಮನೆಗೆ ಹೆಣ್ಣು ಕೊಡಬೇಡಿ, ಅವ್ರ ಮನೆಗೆ ಟೀ ಕುಡಿಯೋಕೆ ಹೋಗ್ಬೇಡಿ, ಯಾಕಂದ್ರೆ ಪೊಲೀಸ್ ಬಂದ್ರು. ರಾತ್ರಿ ಒಬ್ಬ ಮನೆಗೆ ಪೊಲೀಸ್ ಬಂದ್ರೆ ಏನಾಗುತ್ತೆ ನೆನ್ಪಿಟ್ಕೊಳ್ಳಿ, ಹಳ್ಳಿನಲ್ಲೆಲ್ಲ ನಿಮ್ಮ ಮನೆಗೊಬ್ಬ ಪೊಲೀಸ್ ಬಂದು ಸೇರ್ಕೊಂಡು ಬಿಟ್ಟಿದ್ದಾರೆ ಅಂದ್ರೆ, ಬಂದು ಹೋದ್ರು ಅಂತಂದ್ರೆ ಇಡೀ ಊರಿನ ಯಜಮಾನರುಗಳು ನಮ್ಮ ಮೇಲೆ ಬಹಿಷ್ಕಾರ ಆಗ್ತಾರೆ. ಕೊಂಡುಗು ಬೋಡ್ಚಿ ಆ ಊರಿಗೂ, ಆಡ್ ಬೋಡ್ಚಿ ಆ ಊರ್ದ ತೀರ್ಮಾನ ಮಾಡ್ಬಿಡ್ತಾರ. ಅಘೋಷಿತ ಒಂದು ದೊಡ್ಡ ಸಮಸ್ಯೆ ಮಾಡ್ತಾರೆ. ಹಗಲು ರಾತ್ರಿ ದೊಡ್ಡ ದೊಡ್ಡ CBIಗಳು ಬಂದು, ಇಡಿಗಳು ಬಂದು ನುಗ್ಗಿ ಏನು ಮಾಡಿದ್ರು ಕೂಡ ಯು ಆರ್ ಸೋ ಹ್ಯಾಪಿ, ಪ್ರಿವಿಲೇಜ್, ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಅವ್ರು ಬರ್ತಾರೆ, ಅವ್ರ ಕೆಲಸ ಮಾಡ್ತಾರೆ. ಅದು ಪಕ್ಷ ವಿರೋಧಿ, ನನ್ನ ಮೇಲೆ ಹೊಟ್ಟೆ ಕಿಚ್ಚಿದೆ, ನನ್ನ ಮೇಲೆ ಇದಿದೆ ಅಂತ ಹೇಳಿ ಸುಮಾರು ನಿಮ್ಮ ಮೇಲೆ ಮೈಂಡ್ಗೆ ಮಾಡುವಂತ ಒಂದು ಟ್ಯಾಕ್ಟಿಕ್ಸ್ ನಮ್ಮಲ್ಲಿದೆ. ಏನ್ ಬೇಕಾದ್ರೂ ಮಾಡ್ತಾರ. ನಮ್ಮನ್ನೆಲ್ಲ ಅವರು ಮಣ್ಣಿನ ಗೊಂಬೆಗಳು ತಿರ್ಸ್ಕೊಂಡಿದ್ದಾರೆ. ಹಾಗಾಗಿ ನಮ್ಮನ್ನೆಲ್ಲ ಆಟ ಆಡಿಸ್ತಾರ, ಹೆಂಗ್ ಬೇಕಾದ್ರೂ ಆಟ ಆಡಿಸ್ತಾರ. ಈ ರೀತಿ ನೀವು ಆಟಕ್ಕೆ ಒಳಗಾಗಬಾರದು ಅಂತ ಹೇಳುವ ದೃಷ್ಟಿಕೋನದಿಂದಲೇ ನೀವು ಪ್ರಭುಗಳಾಗಿದ್ದೀರಿ ಅಂತ ಅಷ್ಟೇ. ನೀವು ಪ್ರಭುಗಳೇನು ಅಂತಂದ್ರೆ, ನಿಮ್ಮ ಆತ್ಮ ಸ್ಥೈರ್ಯದ ಪ್ರಭುಗಳು ನೀವು, ಇವರ ಪ್ರಭುಗಳಲ್ಲ. ಮತ್ತೆ ಅದಕ್ಕೆ ಆಗುದಿಲ್ಲ. ಅದು ತುಂಬಾ ಅಸ್ವಾಭಾವಿಕವಾದ, ಅನ್ಯಾಚುರಲ್ ಆದದ್ದು. ನಾನು ಪ್ರಭು ಯಾಕೆ ಅಂತಂದ್ರೆ, ಮತದಾನದ ಕ್ಷೇತ್ರಕ್ಕೆ ಒಳಗಡೆ ಹೋಗಿ ನಾನು ಯಾರಿಗೆ ವೋಟ್ ಹಾಕಬೇಕು ಅನ್ನೋ ರೈಟ್ ನನ್ಗಿದೆ. ಆ ಮಟ್ಟದಲ್ಲಿ ನಾನು ಪ್ರಭು. ಮಲ್ಯ ಸರ್ ಗೌರವ ಇದೆ ಅವ್ರ ಮೇಲೆ, ಬಹಳ ದೊಡ್ಡ ಕೆಲಸ ಮಾಡ್ತಾರೆ ಅವ್ರು, ಗೊತ್ತಿಲ್ದಂಗೆ. ಬಟ್ ಇವ್ರು ಬಂದು ಅಲ್ಲಿ ಒಳಗಡೆ ಕೈ ಹಾಕಿ ಇನ್ನಕ್ಕೆ ಪಾಡ್ಲಿ ಅಂತ ಹೇಳುವಾಗಿಲ್ಲ. ಆ ಮಟ್ಟದಲ್ಲಿ ನಾನು ಪ್ರಭು, ಆ ಮಟ್ಟದಲ್ಲಿ ನಾನು ರಾಜನೇ. ಯಾರು ಏನ್ ಹೇಳಿದ್ರು ಕೂಡ ನೋಡಿ, ಈ ಪೊಲಿಟಿಷಿಯನ್ಸ್ ಎಲ್ಲ ಬಂದು ಸಣ್ಣ ಸಣ್ಣ ಮಕ್ಕಳುಗಳೆಲ್ಲ ಗೊಂಡೆ ಇರ್ತದೆ, ಎಲ್ಲ ಇರ್ತದೆ, ಕ್ಲೀನ್ ಇರುದಿಲ್ಲ, ಎಲ್ಲ ಹತ್ಕೊಂಡು ಪೋಸ್ ಕೊಡ್ತಾರೆ ಹೋಗಿರ್ತಾರೆ. ಒಟ್ಟು ನಿಮ್ಗೆ ಅದನ್ನೆಲ್ಲ ನೀವು ನೆನಪಿಸ್ಕೊಳ್ಬೇಕು. ಈ ತರದ ನಾಟಕಗಳನ್ನೆಲ್ಲ ಎಲ್ಲರೂ ಮಾಡ್ತಾರೆ. ಹಳ್ಳಿಯಲ್ಲಿ ಅಜ್ಜಿಗಳಿಗೆಲ್ಲ ಹೋಗಿ ಕಾಲಿಗೆ ಬೀಳೋದು, ನಮಸ್ಕಾರ ಮಾಡೋದು, ಇವೆಲ್ಲ ಯಾವತ್ತೂ ಮಾಡಲ್ಲ ಅವರು. ಆ ಸಂದರ್ಭದಲ್ಲಿ ಮತ್ತೆ ಅವ್ರು ಮೇಕ್ ಶೂರ್ ಆ ಸಂದರ್ಭದಲ್ಲಿ ಫೋಟೋಗ್ರಾಫರ್ ಇದ್ದೇ ಇರ್ತಾರೆ. ಅಲ್ಲೆಲ್ಲ ಫೋಟೋಗ್ರಾಫರ್ ಇಲ್ಲ ಅಂತಂದ್ರೆ, ಅಷ್ಟು ಬೇಸರ ಮಾಡ್ಕೊಬೇಡಿ, ಆ ಟೈಮಲ್ಲಿ ಫೋಟೋಗ್ರಾಫರ್ ಇಲ್ಲ ಅಂತಂದ್ರೆ ಯಾವ ಮಗುನು ಮುಟ್ಟೋದಿಲ್ಲ ಅವರು, ಮತ್ತು ಯಾವ ಅಜ್ಜಿಗಳನ್ನು ಮಾತಾಡಿಸೋದಿಲ್ಲ ಅವರು. ಏನ್ ತಿಳ್ಕೊಳ್ಬೇಕು ನಾವು? ಈ ರೀತಿ ಆಲೋಚನೆ ಮಾಡಲಿಕ್ಕೆ ನಾವು ಪ್ರಭುಗಳು. ಹಾಗಾಗಿ ಮೊದಲ ವರ್ಡ್ ಪ್ರಜೆಗಳೇ ಪ್ರಭುಗಳು ಅನ್ನುವುದು ಅತ್ಯಂತ ಪ್ರಮುಖವಾದ ವಸ್ತು. ಯಾಕಂದ್ರೆ ನನ್ನ ತೀರ್ಮಾನವನ್ನ, ಮತ್ತು ಅದಕ್ಕೆ ನಿಮ್ಗೆ 18 ವರ್ಷ ಆಗಿದೆ,
ನೀವು ಅಡಲ್ಟ್ ಆಗಿದ್ದೀರಿ ಆಗುವ ಒಂದು ಹಂತದಲ್ಲಿ ನನ್ನ ತೀರ್ಮಾನವನ್ನು ನಾನು ಕೈಗೊಳ್ತೇನೆ. ಅದನ್ನು ಯಾರು ನಿಯಂತ್ರಿಸ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಬದುಕಿನಲ್ಲಿ ಹಾಗೇ ಇರಲಿ ಮಕ್ಕಳೇ. ಬರೀ ಮತದಾನ ಮಾಡುವಾಗ ಮಾತ್ರ ಅಲ್ಲ, ಎಲ್ಲ ಸಂದರ್ಭದಲ್ಲೂ ಅಪ್ಪ ಅಮ್ಮನಿಗೆ ಹೇಳಿ, ನಾನು ಓದ್ತೇನೆ, ಇದು ನನ್ನ ತೀರ್ಮಾನ, ಆಯ್ತು ನಾನು ರಾತ್ರಿ ದುಡ್ದಾದ್ರೂ ಓದ್ತೇನೆ, ಬೀಡಿ ಕಟ್ಟಿ ಆದ್ರೂ ಓದ್ತೇನೆ. ಕೆಲವು ವಿಷಯಗಳು ನಾನು ಕುಡಿತೇನೆ ಹಂಗ ಮಾಡ್ಬೇಡಿ. ನೋ, ನಾನು ಹೆಂಡ ಕುಡಿತೇನೆ, ನೋ ಹಾಗಲ್ಲ. ನಾನು ಕಲಿತೇನೆ ಅಲ್ಲ, ನಾನು ಓದ್ತೇನೆ, ಉದ್ಯೋಗ ತಗೊಳ್ತೇನೆ, ಟೈಲರಿಂಗ್ ಕಲಿತೇನೆ, ನಾಳೆ ನಾನು 100 ರೂಪಾಯಿನಾದ್ರೂ ದುಡಿತೇನೆ. ನಿಮ್ಮ ಕೈಯಿಂದ ನಾನು ದುಡ್ಡಿಸ್ಕೊಳ್ಳೋದಿಲ್ಲ. ಸ್ವಾಭಿಮಾನ. ಈ ಹಂತದಲ್ಲಿ ನಾವು ಪ್ರಭುಗಳು. ಹಾಗಾಗಿ ಇವರು ಮಾತ್ರ ಪ್ರಭುಗಳಲ್ಲ, ಈ ಹಂತದಲ್ಲಿ ನಾವು ಪ್ರಭುಗಳು. ವಾಟ್ ಎ ಬ್ಯೂಟಿಫುಲ್ ವರ್ಡ್. ನಾವೆಲ್ಲ ನಿರ್ಭೀತಿಯಿಂದ ಮತಗಟ್ಟೆಗೆ ಹೋಗೋಣ, ಚೆನ್ನಾಗಿದೆ, ಅದು ಬಹಳ ಮುಖ್ಯವಾದದ್ದು. ಆದರೆ ನಿರ್ಭೀತಿ ಅನ್ನುವುದನ್ನು ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೇನೆ. ಎಲ್ಲವನ್ನು ಬಿಟ್ಟುಬಿಡಿ. ಒಬ್ಬ ಕ್ಯಾಂಡಿಡೇಟ್, ನನ್ನ ಜಾತಿಯವನಲ್ಲದ ಒಬ್ಬ ಕ್ಯಾಂಡಿಡೇಟ್, ಒಬ್ಬ ಸ್ಪರ್ಧಿ, ನಾಳೆ ನನಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ, ನನ್ನ ತಂದೆ ತಾಯಿಗಳಿಗೆ, ಹಿರಿಯ ತಂದೆ ತಾಯಿಗಳಿಗೆ ಏನು ಮಾಡ್ಬೋದು, ನನ್ನ ನೇಬರ್ಸ್ಗಳಿಗೆ ಏನು ಮಾಡ್ಬೋದು, ಈ ಊರಿನ ಬಡವರಿಗೆ ಏನು ಮಾಡ್ಬೋದು ಅನ್ನೋದಕ್ಕೊಂದು ಆಲೋಚನೆ ಮಾಡ್ಕೊಂಡು ನನಗೆ ಹೋಗಿ. ಹಾಗಾಗಿ ಪಕ್ಷ ಯಾವುದೇ ಇರಲಿ ಅಲ್ಲೊಬ್ಬ ಅಭ್ಯರ್ಥಿ ನಿಮ್ಮ ಜೊತೆಗೆ ಇರ್ತಾನೆ, ಕಷ್ಟ ಸುಖದಲ್ಲಿ ನಿಮ್ಮ ಜೊತೆಗೊಬ್ಬ ಇರ್ತಾನೆ, ಅಂಥವ್ರನ್ನು ನೀವು ಆಯ್ಕೆ ಮಾಡಿ. ಇದು ಪ್ರಜಾಪ್ರಭುತ್ವ. ಎಷ್ಟೋ ಸಾರಿ ಭಾರತದಲ್ಲಿ ಪಕ್ಷ ನೋಡಿ ವೋಟ್ ಹಾಕಿದ್ದೇವೆ ನಾವು, ಪಕ್ಷ ನೋಡಿ ವೋಟ್ ಹಾಕಿದ್ದೇವೆ, ಮತ್ತು ಪಕ್ಷ ಇಡೀ ದೇಶದಲ್ಲಿ ಏನು ಮಾಡಿದೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಪಕ್ಷವನ್ನ ಮೀರಿ ನಾವು ವ್ಯಕ್ತಿಗಳನ್ನು ನೋಡಿ ವೋಟ್ ಹಾಕಿದ್ದೇವೆ. ಯಾವ ಧರ್ಮ ಆದರೆ ಏನು ನಮಗೆ, ಈ ದಕ್ಷಿಣ ಕನ್ನಡದಲ್ಲಿ ನೀವು ಸುಮಾರು ಜನರನ್ನು ನೋಡಿದ್ದೀರಿ, ಧರ್ಮವನ್ನ ಮೀರಿ ಸಾಧನೆಗಳನ್ನು ಮಾಡಿದವರು ನಮ್ಮಲ್ಲಿ ಸುಮಾರಿದ್ದಾರೆ. ಈ ಪ್ರಬೀಳನ್ ಕೇಳಿ, ಎಷ್ಟು ಜನ ಹೆಣ್ಮಕ್ಳಿಗೆ, ಅವರಲ್ಲದಿರುವ ಹೆಣ್ಮಕ್ಳಿಗೆ, ಅವರ ಜಾತಿಯವರಲ್ಲದ ಹೆಣ್ಮಕ್ಳಿಗೆ ಅವರು ಸಹಾಯ ಮಾಡಿದ್ದಾರೆ. ಅವರ ಧರ್ಮದಲ್ಲಿ ಅಲ್ಲದಿರುವ ಹೆಣ್ಮಕ್ಳಿಗೆ ಎಷ್ಟು ಜನರಿಗೆ ಅವರು ಸಹಾಯ ಮಾಡಿದ್ದಾರೆ. ಹಾಗಾಗಿ ಗಡಿಗಳನ್ನ ಮೀರಿ ಕೆಲಸ ಮಾಡುವ ಸಾಕಷ್ಟು ಜನ ನಮ್ಮಲ್ಲಿದ್ದಾರೆ. ನಮ್ಗೆ ಅವ್ರು ಬೇಕು. ನಮ್ಗೆ ಈ ಸಮಾಜದ ಆಸ್ತಿ ಅವರು. ನಾಳೆ ಕಷ್ಟ ಬಂದಾಗ ನಮ್ಮನ್ನೆಲ್ಲ ಒಟ್ಟಿಗೆ ಇಟ್ಕೊಳ್ಳೋದು ನಮಗೆ ಬೇಕು. ಪ್ರಜಾಪ್ರಭುತ್ವ ಅಂದ್ರೆ ಅದೇ, ನಮ್ಮನ್ನು ಒಟ್ಟಿಗೆ ಇಟ್ಕೊಳ್ಳೋರು ಬೇಕು. ಆ ಕಾರಣದಿಂದಲೇ ನೀವು ಬಹಳ ಭಯಭೀತರಾಗಬೇಡಿ ಅಂತ ಹೇಳ್ತೀರಿ. ಎರಡನೇದು, ಶಾಂತಿಯುತ ಚುನಾವಣೆಗೆ ಸಹಕರಿಸೋಣ. ನಾವು ಈ ಶಾಂತಿ ಅನ್ನೋದು ನಮ್ಮ ಕುಟುಂಬದಿಂದ ಬರುವ ಮೌಲ್ಯ. ಅದು ಎಂತ ದುರಂತ ಅಂದ್ರೆ, ಇಡೀ ಜನ ಕೂರಿಸ್ಕೊಂಡು ನಮ್ಗೀಗ ಶಾಂತಿ ಬೇಕು, ಸಮಾಜದಲ್ಲಿ ಶಾಂತಿ ಬೇಕು ಅಂತ ನಾವು ಮಾಡ್ತೀವಿ. ಬೆಳಿಗ್ಗೆ ಎದ್ದು ಪೂಜೆ ಮಾಡ್ತೀರಿ ದೇವರಿಗೆ, ನಿಮ್ಮ ದೇವರಿಗೆ, ತಂದೆ ತಾಯಿಗಳಿಗೆ ಗೌರವ ಕೊಟ್ಟು ಬರ್ತೀರಿ. ಮನೆಯಿಂದ ಹೊರಗಡೆ ಅಮ್ಮ ಅಪ್ಪ ಬಾಯ್ ಹೆಂಗ್ ಹೋಗ್ಬೇ ಅಂತ ಬರ್ತೀರಿ. ಮತ್ತು ಗಲಾಟೆ ಮಾಡ್ಬಿಡಿ ಅಂತ ಮಕ್ಕಳು ಹೇಳ್ಕೊಳ್ಳಿ ಸರ್. ನಮ್ಗೆ ಮನೆ ಒಳಗಡೆ ನಮ್ಗೊಂದು ಸಂಸ್ಕೃತಿ ಇದೆ. ಈ ಸಂಸ್ಕೃತಿ ಇದ್ದು ಹೊರಗಡೆ ಬರುವಾಗ ಈ ಕ್ರೋಧ ಯಾಕೆ ನಮ್ಗೆ, ಹೊರಗಡೆ ಬರುವಾಗ ಈ ದ್ವೇಷ ಯಾಕೆ ನಮ್ಗೆ? ಹಾಗಾಗಿ ಶಾಂತಿ ಅನ್ನುವುದನ್ನ ಇಲ್ಲಿಟ್ಟುಕೊಂಡು ನಾವು ಬರಬೇಕೇ ಹೊರತು, ಅದು ನಮ್ಮ ತಂದೆ ತಾಯಿಗಳ ಜೊತೆಗೆ ನಮ್ಗೆ ಬರಬೇಕೇ ಹೊರತು ಹೊರಗಡೆ ಬಂದು ಪಾಠ ಮಾಡಿ ಅದು ಕಲಿಸ್ಕೊಡುವಂಥದ್ದಲ್ಲ. ಶಾಂತಿ ಹಂಗೆ ಅಷ್ಟು ಸುಲಭದಲ್ಲಿ ಸಿಗೋಳಲ್ಲ ಅವಳು. ನಿಮ್ಗೆ ಶಾಂತಿ ಅಷ್ಟು ಸುಲಭದಲ್ಲಿ ಅಲ್ಲಿ ಇಲ್ಲೆಲ್ಲ ಹೋಗಿ ನನ್ನ ಭಾಷಣದಿಂದ ಸಿಗೋ ಶಾಂತಿ ಅಲ್ಲ. ಅದು ನಮ್ಮ ರಕ್ತದ ಒಳಗಡೆ ಇರಬೇಕು. ಹಾಗಾಗಿ ಬಹಳ ಬಹಳ ಪ್ರಮುಖವಾಗಿ ಅದು ಅಲ್ಲೇ ಇರಬೇಕು. ಅದು ನಮಗೆ ಬಂದಿಲ್ಲ ಅಂತಂದ್ರೆ, ನೀವು ಯಾವ ದೇವರು, ಯಾವ ಪುರೋಹಿತನ ಭಾಷಣ ಕೇಳಿದ್ರು ಶಾಂತಿ ಉದ್ಭವ ಆಗುತ್ತೆ. ದೇವರಾಣೆಗೂ ಶಾಂತಿ ಬರೋದಿಲ್ಲ ನಮಗೆ. ಯಾರು ಭಾಷಣ ಮಾಡಿದ್ರು ನಿಮಗೆ ಶಾಂತಿ ಅನ್ನೋ ಒಂದು ಮೌಲ್ಯವನ್ನ ಅನುಸರಿಸ್ಕೊಳಕ್ ಆಗುದಿಲ್ಲ, ಅನ್ಲೆಸ್ ಅದರ್ವೈಸ್ ಅದು ನಮ್ಮ ರಕ್ತದಲ್ಲಿ ಇಲ್ಲದೆ ಇದ್ರೆ. ಎಷ್ಟೋ ಮಕ್ಕಳಲ್ಲಿ, ಕಾಲೇಜ್ ಮಕ್ಕಳಿಗೆ ಹೇಳ್ತೀನಿ, ನಿಮಗೆ ಟಾಲರೆನ್ಸೇ ಇಲ್ಲ, ತಾಳ್ಮೆನೇ ಇಲ್ಲ ನಿಮಗೆ. ಕೇಳಿ, ನೀವು ಮಾತಾಡಿ ಹೊಟ್ಟೆಯಲ್ಲಿ ನನಗೆ ಎದ್ದೋಗ್ಬೇಕು, ಮುಂಚೆ ಸತ್ಯ ಉಂಟಾರೆ ನಮ್ಗೆ ನೀವು ನ್ಯಾಯ ಕೊಡ್ಬೇಕಂದ್ರೆ ನೀವು ಮಾತಾಡೋದು ಸರಿ ನಿಲ್ಲಿಸಿ ಅಷ್ಟೇ. ಇಡೀ ಪ್ರಜಾಪ್ರಭುತ್ವದಲ್ಲಿ ಈಗ ನಮ್ಗೆ ಒತ್ತಾಯ ಮಾಡಿ ಭಾಷಣ ಮಾಡಬೇಡಿ ಅಷ್ಟೇ ನಮ್ಗೆ ಬೇಕಾಗುತ್ತೆ, ಬೇರೆ ಏನಿಲ್ಲ. ನೀವು ನಮ್ಗೆ ಬಿಟ್ಟರೆ ಅದೇ ನಮ್ಗೆ ಸ್ವಾತಂತ್ರ್ಯ. ಇದು ನಮ್ಮ ಮಕ್ಕಳದ್ದು ಹಾಗಿದೆ. ಬಹಳ ಬಹಳ ಪ್ರಮುಖ. ಇದರಲ್ಲಿ ನಿಮ್ದೇನು ತಪ್ಪಿಲ್ಲ, ನಿಮ್ದೇನು ತಪ್ಪಿಲ್ಲ. ಯಾಕಂದ್ರೆ ಸ್ವಂತ ಜವಾಬ್ದಾರಿ ನಿಮಗೆ ಬಂದಾಗ, 10 ರೂಪಾಯಿ ನೀವು ದುಡಿಬೇಕು ಅಂತಂದಾಗ, ಈ ರಬ್ಬರ್ ಟ್ಯಾಪಿಂಗ್ ಹೆಣ್ಮಕ್ಳ ಹತ್ರ ಕೇಳಿ, 10 ರೂಪಾಯಿ ನೀವು ಸ್ವಂತವಾಗಿ ದುಡಿಬೇಕು ಅಂತ ಬಂದಾಗ ನಿಮ್ಗೆ ಜವಾಬ್ದಾರಿ ಅರ್ಥ ಆಗುತ್ತೆ. ಈಗ ಸಾಲ ಮಾಡಿ, ಬೀಡಿ ಕಟ್ಟಿ, ರಬ್ಬರ್ ಟ್ಯಾಪಿಂಗ್ ಮಾಡಿ ನಿಮ್ಗೆ 100 ರೂಪಾಯಿ 200 ರೂಪಾಯಿ ಪಾಕೆಟ್ ಮನಿ ಕೊಡ್ತಾರೆ. ಒಂದು ದೊಡ್ಡ ಮೊಬೈಲ್ ಫೋನ್ ಇದೆ, ಇಡೀ ಪ್ರಪಂಚವನ್ನು ನೀವು ಅದರಲ್ಲಿ ನೋಡ್ತಿರ್ತೀರಿ. ಇದು ತೆಗೆದ್ರೆ ಖುಷಿ, ಅದು ನೋಡೋದು ಮಾತ್ರ ನಿಮಗೆ ಖುಷಿ, ಹೊರಗಡೆ ಹೋದಾಗ ದುಃಖ. ಇದು ಸ್ಕ್ರೀನಲ್ಲಿ ಮಾತ್ರ ನಿಮಗೆ ಸಂತೋಷ. ಇದು ಬಿಟ್ಟರೆ ಏನಿದೆ ನಿಮ್ಮ ಬದುಕು? ಇವಾಗ ಕಲಿತಾ ಇಲ್ಲ ಸರಿಯಾಗಿ, ಹೇಳಿಕೊಟ್ಟ ಗುರುಗಳಿಗೆ ನೀವು ಗೌರವ ಕೊಡ್ತಾ ಇಲ್ಲ, ಮತ್ತು ಒಂದು ಅರ್ಥದಲ್ಲಿ ಹಿಂಸೆ. ನಿಮಗೆ ಹಿಂಸೆ ಅಂದ್ರೆ ಕಟ್ ಮಾಡಿ ರಕ್ತ ಬರಬೇಕು ಅಂತ ಏನಿಲ್ಲ, ನಿಮ್ಮ ಆಲೋಚನೆಗಳು ಕೂಡ ಹಿಂಸೆಯೇ.
ಹಾಗಾಗಿ ಶಾಂತಿ ಸುಲಭವಾಗಿ ಬರೋದಿಲ್ಲ ಅಂತ ಹೇಳಿಕ್ಕೆ ನಾನು ಇವೆಲ್ಲ ನಿಮಗೆ ಹೇಳ್ತೀನಿ. ಶಾಂತಿ ಬರಬೇಕಾದ್ರೆ ಒಂದಷ್ಟು ಜನರ ಜೊತೆಗೆ ಇರಬೇಕು ನೀವು, ಒಂದು ಜನರ ಜೊತೆಗಿದ್ದು ಕಲಿಬೇಕು ನೀವು. ಮತ್ತು ಅದು ಕಲಿದಿದ್ರೆ ಶಾಂತಿ ಬರೋದೇ ಇಲ್ಲ. ಶಾಂತಿಯುತವಾಗಿ ನಾವು ಚುನಾವಣೆಗೆ ಸಹಕರಿಸೋಣ. ಆಫೀಸರ್ಸ್ ಬರ್ತಾರೆ, ನಿಮ್ಮ ಥರ ಅವರು ಕೂಡ ಮನುಷ್ಯರಾಗಿರ್ತಾರೆ, ಅವರು ಕೆಲಸ ಮಾಡ್ತಿರ್ತಾರೆ. ಚುನಾವಣೆಯ ಬಹಳ ದೊಡ್ಡ ಸಾಂವಿಧಾನಿಕ ಕೆಲಸ ಅದು. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ಆಗದಾಗೆ ನೋಡಿಕೊಳ್ಳೋದು ಕರ್ತವ್ಯ. ಚಲಾವಣೆ ಮಾತ್ರ ನಮ್ಮ ಕರ್ತವ್ಯ ಅಲ್ಲ, ಆ ಕೆಲಸವನ್ನು ಮಾಡೋದು. ಕೆಲವರಿಗೆ ಸಾಧ್ಯ ಆಗುವುದಿಲ್ಲ ಬರಲಿಕ್ಕೆ. ಈಗ ನಮಗೆ ಹಿರಿಯರಿಗೆ ಮತ ಹಾಕ್ಲಿಕ್ಕೆ ಮನೆ ಒಳಗೆ ಕರ್ಕೊಂಡ್ಬರ್ತೀರಿ, ಅಂಗವಿಕಲರಿಗೆ ಮನೆಗೆ ಕರ್ಕೊಂಡ್ಬರ್ತೀರಿ, ಅವರೇ ಬಂದು ಮತ ಹಾಕ್ಸ್ಕೊಂಡು ಹೋಗ್ತಾರೆ. ಪೋಸ್ಟಲ್ ಬ್ಯಾಲೆಟ್ ಇತ್ತು, ತೆಗೆದಾಕ್ಬಿಟ್ಟಿದ್ವಿ, ಈಗ ಮನೆಗೆ ಬರ್ತಾ ಇದ್ದೀವಿ ನಾವು ನಿಮ್ಮ ಹತ್ರ ಮತ ಹಾಕ್ಕೊಡಿ ಅಂತೇಳಿ. ಎಂತ ಅದ್ಭುತವಾದ ವ್ಯವಸ್ಥೆಗಳು ನಡೀತಾ ಇದೆ ನಮ್ಮ ಎಲೆಕ್ಷನ್ ಕಮಿಷನ್ ಇಂದ. ಆದ್ರೆ ಮತದಾನ ಮತ್ತು ಮತ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಭ್ರಷ್ಟಾಚಾರ ಅಳಿಸೋಣ, ಬಹಳ ಕಷ್ಟದ ವಿಷಯ ಇದು, ನನಗೆ ಅರ್ಥ ಆಗೋದಿಲ್ಲ. ನಾನು ನಿನಗೆ ದುಡ್ಡು ಕೊಡೋದು, ಅರ್ಶನಿಂದ ದುಡ್ಡು ತಗೊಳ್ಳೋದು, ಅರ್ಶನಿಂದ ದುಡ್ಡು ಕೊಡೋದು ಭ್ರಷ್ಟಾಚಾರ ಅಂತ ತಿಳ್ಕೊಂಡಿದ್ದೀರಿ. ನನ್ನ ಒಳಗಡೆ ಒಂದು ಭ್ರಷ್ಟಾಚಾರ ಇದೆಯಲ್ಲ, ಒಳಗಡೆ ಇಲ್ಲಿದೆ, ನನ್ನ ತಲೆ ಒಳಗಡೆ ಇದೆಯಲ್ಲ ಭ್ರಷ್ಟಾಚಾರ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬಡವ, ಶ್ರೀಮಂತ, ಚೆನ್ನಾಗಿರೋರು, ಬೆಳ್ಳಿಗಿರೋರು, ಕರ್ರಗಿರೋರು, ಇಲ್ಲೊಂದು ಭ್ರಷ್ಟಾಚಾರ ಇದೆ. ಇದನ್ನ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಕಾಲೇಜುಗಳಲ್ಲಿ ಗುಂಪುಗಳು ನೋಡಿದ್ರಿ. ಈ ಕಾಲೇಜು ಜೋಶಿ ಸರ್ ತಾವೆಲ್ಲ ಅಲೋಷಿಯಸ್ ನಲ್ಲಿ ರೂಲ್ ಮಾಡಿದಾಗ, ಅಂದ್ರೆ ಪಾಠ ಮಾಡಿದಾಗ, ಈ ಒಂದು ಸಮುದಾಯವನ್ನು ನೋಡಿದ್ರಿ, ಒಂದು ಗುಂಪು ನೋಡಿದ್ರಿ, ಇಡೀ ಕಾಲೇಜ್ ಗುಂಪಾಗಿ ನೋಡಿದ್ರಿ. ಈಗ ಕಾಲೇಜುಗಳಲ್ಲಿ ಗುಂಪುಗಳನ್ನು ನೋಡ್ತಾ ಇದ್ದೀವಿ. ಒಂದು ಗುಂಪಿತ್ತು, ಈಗ ಗುಂಪುಗಳನ್ನು ನೋಡ್ತಾ ಇದ್ದೀವಿ. ಭ್ರಷ್ಟಾಚಾರಿ ಮನಸ್ಸುಗಳು ನಮ್ಗೆ ಎಲ್ಲೆಲ್ಲಿ ಇದೆಯೋ, ಲಂಚ ತಗೊಳ್ಬೇಕಾಗಿಲ್ಲ. ನೀವು ಸ್ಟೂಡೆಂಟ್ಗಳಿರುವ ಲಂಚ ತಗೊಳ್ಬೇಕಾಗಿಲ್ಲ. ಭ್ರಷ್ಟಾಚಾರಿ ಮನಸ್ಸುಗಳು ನಮ್ಗೆ ಎಲ್ಲಿ ತನಕ ಇರ್ತಾವೋ, ಮತ್ತು ಭ್ರಷ್ಟಾಚಾರಿ ಮನಸ್ಸುಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಎಲ್ಲಿ ತನಕ ನಮ್ಮ ಜನ ಇರ್ತಾರೋ ಅಲ್ಲಿ ತನಕ ನಮ್ಗೆ ಈ ದೇಶದಲ್ಲಿ ಭ್ರಷ್ಟಾಚಾರದಿಂದ ಮುಕ್ತ ಏನಲ್ಲ. ಲಂಚ ಬೇರೆ, ದುಡ್ಡು ತಗೊಂಡು ಫೇವರ್ ಮಾಡೋದು ಅವೆಲ್ಲ ಬೇರೆ. ಭ್ರಷ್ಟಾಚಾರಿಗಳೇ ನಾವು ಆಗಿದ್ದೇವೆ, ಯಾಕಂದ್ರೆ ಆಲೋಚನೆ ಕ್ರಮಗಳೇ ನಮ್ದು ಸರಿ ಆಗ್ಲಿಲ್ಲ. ಆದ್ರೆ ದೇವರು ತೊಂಬಿದ್ದಾನಲ್ಲ ನಮ್ಗೆ, ಅವನ ಅವಕಾಶಗಳನ್ನ ಆಗಾಗ ಸೃಷ್ಟಿ ಮಾಡ್ಕೊಡ್ತಾನಲ್ಲ. 5 ವರ್ಷಕ್ಕಾದ್ರೂ ಒಂದ್ಸರಿ ಅವಕಾಶ ಮಾಡ್ಕೊಡ್ತಾನಲ್ಲ. ಅಥವಾ ಯಾರಾದ್ರೂ ಸತ್ತೋದ್ರೆ ಮತ್ತೆ ಮತದಾನ ಆಗುತ್ತಲ್ಲ, ಬೈ ಎಲೆಕ್ಷನ್ ನಡೀತದಲ್ಲ, ಆವಾಗಾದ್ರೂ ನೀವು ಅವಕಾಶವನ್ನು ಬಳಸ್ಕೊಳ್ಬೋದಲ್ಲ. ಈ ಕಾರಣದಿಂದ ಬಹಳ ಸ್ಪಷ್ಟವಾಗಿ ನೀವು ಭ್ರಷ್ಟಾಚಾರಿಗಳಾಗದೆ ಭ್ರಷ್ಟಾಚಾರವನ್ನು ಅಳಿಸುವುದಕ್ಕೋಸ್ಕರ ನೀವು ಕೆಲಸ ಮಾಡಬೇಕಾಗುತ್ತೆ. ಒಂದೇ ಒಂದು ಮಾರ್ಗ ಏನು ಅಂತಂದ್ರೆ, ನೀವೊಂದು ಪ್ರಾರ್ಥನೆ ಮಾಡೋದು. ಎಲ್ಲ ಶುಕ್ರವಾರ ಪ್ರಾರ್ಥನೆ ಮಾಡ್ತೀರಿ, ಎಲ್ಲಾ ಬೆಳಿಗ್ಗೆ ಪ್ರಾರ್ಥನೆ ಮಾಡ್ತೀರಿ. ಹಾಗಾಗಿ ಒಂದು ಸಣ್ಣ ಕೆಲಸ ಮಾಡೋದು, ನಾನು ಲಂಚ ಕೊಡೋದಿಲ್ಲ ಮತ್ತು ಲಂಚ ಸ್ವೀಕರಿಸುವುದಿಲ್ಲ. ಕ್ಯಾನ್ ವಿ ಜಸ್ಟ್ ಡೂ ಇಟ್? ಸಮಸ್ಯೆ ಇದೆ ನಿಮ್ಮ ಲೈಫ್ನಲ್ಲಿ. ಸುಮಾರು ಜನ ನಿಮ್ಮನ್ನು ಉಗಿತಾರೆ, ಸುಮಾರು ಜನ ಅವಮಾನ ಮಾಡ್ತಾರೆ. ಬಟ್ ಅವಮಾನಕ್ಕೆ ಒಳಗಾದಂತ ನಮ್ಮವ್ರಿಗೆ ಅವಮಾನ ಎಲ್ಲ ಆಗ್ಬೇಕು. ಥ್ರೂಔಟ್ ಲೈಫ್ ಅವಮಾನಕ್ಕೆ ಒಳಗಾದವ್ ನಮ್ಗೆ ಅವಮಾನ ಎಲ್ಲ ಆಗ್ಬೇಕು. ತೊಂದರೆ ಏನಿಲ್ಲ, ನಿಮ್ಗೆ ಪ್ರಾಬ್ಲಮ್ ಏನಾಗುದಿಲ್ಲ ನಿಮ್ಗೆ. ಆದ್ರೆ ಒಂದು ತೀರ್ಮಾನ ಮಾಡಿ, ದಟ್ ಐ ಡೋಂಟ್ ಅಕ್ಸೆಪ್ಟ್ ಮನಿ. ಸಣ್ಣ ಮಕ್ಕಳಿದ್ದೀರಿ, ನಾಳೆ ದೊಡ್ಡವರಾಗ್ತೀರಿ, ದುಡ್ಡು ತಗೊಳ್ಳೋದಿಲ್ಲ ನಾನು ಮತ್ತು ದುಡ್ಡು ಕೊಡೋದಿಲ್ಲ ನಾನು, ಆಗದಿದ್ರೆ ತೊಂದರೆ ಇಲ್ಲ, ಬಿಟ್ಬಿಡಿ ಅಂತ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಆಗುತ್ತೆ. ಈ ಕೆಲಸ ನಮ್ಮ ಮಾಡ್ಕೊಳ್ಳಿಕ್ಕಾಗ್ತದೆ. ಇದ್ದಾರೆ ನಮ್ಮಲ್ಲಿ ಈಗಲೂ ಪುಣ್ಯ ಪುರುಷರಿದ್ದಾರೆ, ಒಳ್ಳೆ ನಾಯಕರುಗಳಿದ್ದಾರೆ. ದುಡ್ಡು ತಗೊಳ್ಳದೆ, ಕಷ್ಟ ಬಂದಾಗ ಏನು ಮಾಡಿಕೊಡದೆ ಇದ್ರು ಪ್ರೀತಿಯಿಂದ ಮಾತಾಡೋ ನಾಯಕರಿಲ್ವ ಸರ್ ನಮ್ಮ ಹತ್ರ? ಇವಾಗ ಕೆಲಸ ಮಾಡೋದಿಲ್ಲ, ತೊಂದರೆ ಇಲ್ಲ, ಬಟ್ ಪ್ರೀತಿಯಿಂದ ಮಾತಾಡಿಸ್ತಾರೆ ನಿಮಗೆ. ಅಂತವರಿದ್ದಾರೆ, ಅದು ಮಾಡಿಸೋಣ. ಅರಿವು, ನೆರವು, ಈ ಇಡೀ ಮಕ್ಕಳಲ್ಲಿ ಇವತ್ತು ನನಗೆ ಒಂದು ಮುಖ್ಯ ಅಂಶ ಏನು ಅಂತಂದ್ರೆ, ಸಣ್ಣ ಮಕ್ಕಳಲ್ಲಿ ಬಹುಶಃ ನಿಮ್ಮ ಉದ್ದೇಶ ಇಟ್ಕೊಂಡೇ ಕಾರ್ಯಕ್ರಮ ಮಾಡಿದ್ರು, ನಮ್ಮ ಹಿರಿಯರಿಗಲ್ಲ. ನಮ್ಮಲ್ಲಿ ನೆರವು ಅನ್ನೋದೊಂದು ಬಹಳ ಕಷ್ಟದ ಕೆಲಸ. ನೀವೆಲ್ಲ ಗುರುತಿಸಿರೋದು ಯಾಕೆ ಅಂತಂದ್ರೆ, ಈ ಇಂಪಾರ್ಟೆಂಟ್ ಮನುಷ್ಯರು, ವ್ಯಕ್ತಿಗಳನ್ನ ನಾವು ಯಾಕೆ ಗುರುತಿಸಿದ್ವಿ ಅಂತಂದ್ರೆ, ಅವರ ಲೆವೆಲಲ್ಲಿ ಏನಾದ್ರು ನೆರವು ಮಾಡ್ತಾರೆ. ಈಗ ಒಂದು ಮೆಸೇಜ್ ಕೊಡಿ ಅಂತ ಒಬ್ಬ ಬ್ರಿಟಿಷ್ ಪತ್ರಕರ್ತ ಗಾಂಧಿಗೆ ಹೇಳಿದ್ರು. ಸರ್, ಇಡೀ ಜನರಿಗೆ ಒಂದು ಮೆಸೇಜ್ ಕೊಡಿ ಸರ್. ಗಾಂಧಿ ಏನ್ ಹೇಳ್ತಾರೆ? ನನ್ನ ಬದುಕೆ ನಿಮ್ಗೆ ಮೆಸೇಜ್. ಅಂದ್ರೆ ಅವ್ರ ಬದುಕನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಮೈ ಲೈಫ್ ಈಸ್ ಮೈ ಮೆಸೇಜ್ ಟು ಯು. ಸುಮ್ಮನೆ ಹೇಳಿದಲ್ಲ ಅವರು, ನಾನು ಬದುಕುವ ರೀತಿಯೇ ನಿಮ್ಗೊಂದು ಮೆಸೇಜ್. ಅವರೊಂದು ರೀತಿ ಬದುಕ್ತಾ ಇದ್ದಾರೆ, ಆ ಬದುಕುವ ರೀತಿಯೇ ನನಗೆ ಮೆಸೇಜ್. ನೆರವು ಮಾಡದಿದ್ರೆ, ನಿಮ್ಮ ಕೈಲಿ ಆಗಿರುವ ಒಂದು ಸಣ್ಣ ಸಹಾಯವನ್ನು ನೀವು ಬೇರೆಯವ್ರಿಗೆ ಮಾಡದಿದ್ರೆ ಮತ್ತೆ ಯಾಕೆ ನಾವು ಬದುಕಬೇಕು? ಏನ್ ಮಾಡಿ ಬದುಕಬೇಕು ನಾವು? ಸುಮಾರು ಸರಿ ನೋಡಿದ್ದೆ ನಾನು. ನಿಮ್ಗೇನಾದ್ರೂ ಫೇವರ್ ಇದೆಯಾ ಅಂತ ಕೇಳೋರಿದ್ದಾರೆ ಸರ್, ಮೂಲಿ ಸರ್. ನಿಮ್ಗೇನಾದ್ರು ಅನುಕೂಲ ಆಗುತ್ತಾ? ಎಷ್ಟು ಜನ ಕೇಳಿರ್ಬೋದು ಪ್ರಮಿಳ, ನಿಮ್ಗೆ ನೀವು ಸಹಾಯ ಮಾಡಿದ್ರೆ ನಿಮ್ಗೇನಾದ್ರು ಫೇವರ್ ಆಗುತ್ತಾ ಅಂತ ಎಷ್ಟು ಜನ ಕೇಳಿರ್ಬೋದು? ನಿಮ್ಗೆ ಸುಮಾರು ಜನ ಕೇಳಿರ್ತಾರೆ. ಈಗ ನಮ್ಮ ಹತ್ರ ಮೇಸ್ಟ್ರುಗಳ ಹತ್ರ ಕೇಳುವ ಒಂದು ಪ್ರಶ್ನೆ ಇದೆ. ನೀವೆಲ್ಲರೂ ಒಂದು ಕೆಲಸ ಮಾಡಿದ್ರೆ, ಹರ್ಷ ಗೊತ್ತು, ಒಂದು ಕೆಲಸ ಮಾಡಿದ್ರೆ ನೀವು ಇಲ್ಲಿ ಹೋಗಿ ಏನೋ ಕೆಲಸ ಮಾಡಿದ್ದೀರಿ ಅಂತ ನಿಮ್ಮೊಂದು ಪ್ರೊಫೈಲ್ ಮಾಡ್ಬೋದು.
ಸೊ ನನ್ನ ಪ್ರೊಫೈಲ್ ಡೆವಲಪ್ ಆಗುತ್ತೆ, ಹಾಗಾಗಿ ನಿಮ್ಗೇನು ಇರಬೇಕು, ಹಾಗಾಗಿ ನೀವು ಸಹಾಯ ಮಾಡಕ್ಕೆ ಬರ್ತೀರಿ ಅಂತ ಕೇಳೋ ಜನರು ಇದ್ದಾರೆ. ನೆರವು ಮಾಡಿ ಮತ್ತು ಮಾಡುವಾಗ ಅದರ ಪ್ರತಿಕ್ರಿಯೆಯಿಂದ ಮಾಡಬೇಡಿ, ಬಹಳ ದೊಡ್ಡ ಕೆಲಸ ಮಾಡಿ. ಅದಕ್ಕೆ ನಾನು ಹೇಳಿದ್ದು ಮತ ಚಲಾವಣೆ ನಿಮಗೋಸ್ಕರ ಅಲ್ಲ. ನಿಮ್ಗೆ 18 ವರ್ಷ ಆಗಿದೆ ಅಂತ ನಿಮ್ಮನ್ನು ಗುರುತು ಮಾಡಿ ಮತ ಚಲಾವಣೆ ಮಾಡಿ ಕೇಳಿದಲ್ಲ. ನೀವು ಒಂದು ಮತ ಹಾಕಿದ್ರೆ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಒಂದು ಮತ ಇನ್ನೊಬ್ಬರಿಗೆ ನೆರವಾಗುತ್ತೆ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ದೇ ಆರ್ ಟ್ರೈಂಗ್ ಟು ಸೇ. ಎಲ್ಲ ಅಂಶಗಳನ್ನ ನಾನು ಯಾಕೆ ಹೇಳಿದ್ದೀನಿ ಅಂತಂದ್ರೆ, ಇಡೀ ಪ್ರಜಾಪ್ರಭುತ್ವದ ಕತೆ ಹೇಳಿ ಪೊಲಿಟಿಕಲ್ ಸೆನ್ಸ್ ಮಾಡಿ ನಿಮಗೆ ಬೋರ್ ಆಗುತ್ತೆ ಅಂತ ಗೊತ್ತಿತ್ತು, ಹಾಗಾಗಿ ಸಣ್ಣ ಕಥೆಗಳನ್ನು ಹೇಳಿದ್ದು ನಾನು. ಇದರ ಉದ್ದೇಶ ಇಷ್ಟೇ, ಖುಷಿಯಾಗಿರಿ ಮತ್ತು ಇನ್ನೊಬ್ಬರನ್ನ ಖುಷಿಯಾಗಿರ್ಲಿಕ್ಕೆ ಬಿಡಿ. ಇದು ನಿಮ್ದು ಬಹಳ ದೊಡ್ಡ ಒಂದು ಜವಾಬ್ದಾರಿ. ಇದು ಬಿಟ್ಟರೆ ನಮ್ಮಲ್ಲಿ ಬೇರೆ ಏನಿಲ್ಲ. ಜನಶಿಕ್ಷಣ ಅಂತ ಹೇಳುವುದೇ ನೆನ್ಪಿಟ್ಕೊಳ್ಳಿ. ಒಂದು ಕುಟುಂಬದಲ್ಲಿ ತಂದೆ ತಾಯಿಗಳಿದ್ದ ಮೇಲೆ ನಮಗೆ ಶಿಕ್ಷಣದ ಅವಶ್ಯಕತೆ ಏನಿಲ್ಲ, ಏನು ಅವಶ್ಯಕತೆ ಇರಲಿಲ್ಲ. ಆದರೆ ಈ ದೇಶದಲ್ಲಿ ದುರಂತ ಹೆಂಗಿದೆ ಅಂತಂದ್ರೆ, ಶಿಕ್ಷಣ ನೀವು ಪಡ್ಕೊಂಡಿದ್ದೀರಿ ಅಂತ ನೀವು ಹೊರಗಡೆ ಬಂದು ಶಾಲಾ ಕಾಲೇಜುಗಳಲ್ಲಿ ಪಡ್ಕೊಂಡಾಗ ಮಾತ್ರ ನೀವು ಶಿಕ್ಷಿತರು ಅಂತ ಅನಿಸ್ಬಿಡೋದು. ನಮ್ಮ ಮನೇಲೆ ಕಲಿಸ್ಕೊಡ್ತಾರೆ ನಮ್ಗೆ, ಅಪ್ಪ ಅಂದ್ರೆ ಯಾರು, ಅಮ್ಮ ಅಂದ್ರೆ ಯಾರು, ಅಣ್ಣ ಅಂದ್ರೆ ಯಾರು, ಅಕ್ಕೆ ಅಂದ್ರೆ ಯಾರು, ನೇಬರ್ಸ್ ಅಂದ್ರೆ ಯಾರು, ಹಿರಿಯರಂದ್ರೆ ಯಾರು, ಅವ್ರು ಏನ್ ಮಾಡಿದ್ದಾರೆ ಅಂತ ಮೊದಲೇ ಕಲಿಸ್ಕೊಟ್ಟಿರ್ತಾರೆ ತಂದೆ ತಾಯಿಗಳು. ಆದರೂ ಕೂಡ ಜನರನ್ನ ಶಿಕ್ಷಿತಗೊಳಿಸಬೇಕಾಗಿದೆ. ಯಾಕೆಂತಂದ್ರೆ ನಾವು ಸರಿಯಾಗಿ ಬದುಕ್ತಾ ಇಲ್ಲ, ನಾವು ಪ್ರತಿಯೊಬ್ಬರಿಗೆ ತೊಂದರೆ ಕೊಡ್ತಾ ಇದ್ದೇವೆ, ಭೂಮಿಗೆ ಭಾರ ಆಗಿದ್ದೇವೆ ನಾವು. ಅದಕ್ಕಾಗಿ ಜನಶಿಕ್ಷಣದವರು ಈ ಟ್ರಸ್ಟ್ ನಮಗೆ ಜನರಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಈ ಶಿಕ್ಷಣವನ್ನು ನಾನು ಬದುಕಿನ ಶಿಕ್ಷಣ ಅಂತ ಯಾವತ್ತೂ ಪರಿಗಣಿಸಿದ್ದೇನೆ. ಬದುಕಿಗೆ ಹೇಳ್ಕೊಡ್ದಾಗ ಹೆಂಗ್ ಬದುಕಬಹುದು, ಸ್ವಚ್ಛತೆಯಲ್ಲಿ ದೊಡ್ಡ ಕ್ರಾಂತಿ ಮಾಡಿದ್ದಾರೆ. ನಾವೆಲ್ಲ ಇಲ್ಲಿ ಭಯಂಕರ ಎಜುಕೇಟೆಡ್ ಸರ್, ನಮ್ಗೆ ಹೆಂಗೆ ಸ್ಲಿಪ್ಪರ್ಗೆ ಕವರ್ ಮಾಡಿ ಟಪ ಅಂತ ಹೊಡೆದ್ರು ನಮ್ಗೆ ಅವರು ಎಲ್ಲ ಎಜುಕೇಟೆಡ್ಗೆ. ನೋಡಿ, ಇಡೊಂದು ದೊಡ್ಡ ಸ್ಲಿಪ್ಪರ್ಗೆ, ಲೆದರ್ ಸ್ಲಿಪ್ಪರ್ಗೆ ಬಟ್ಟೆ ಹಾಕೊಂಡು ಬಡ ಅಂತ ಹೊಡೆದ್ರು. ಇಡೀ ಯೂನಿವರ್ಸಿಟಿ ಟ್ರಾವೆಲ್ ಮಾಡಿ ನೀವು ಸ್ವಚ್ಛತೆಗೆ ಒಂದಷ್ಟು ಕನ್ಸಿಡರೇಷನ್ ಇಲ್ಲ. ಎಲ್ಲ ಕಡೆ ಎಲ್ಲೆಲ್ಲಿ ಬೇಕು ಅಲ್ಲಿ ಉಗಿತೀವಿ, ಎಲ್ಲೆಲ್ಲಿ ಬೇಕು ಅಲ್ಲಿ ಮೂತ್ರ ಮಾಡ್ತೀವಿ, ಎಲ್ಲೆಲ್ಲಿ ಬೇಕು ಅಲ್ಲಿ ನಾವು ಅದನ್ನ ಬಸ್ ಬಿಸಾಕ್ತೇವೆ. ಪ್ಲಾಸ್ಟಿಕ್. ನೀವು ಇಡೀ ಸ್ವತಂತ್ರ ಜೀವನ ನಡೆಸೋದು ಹೇಗಿಂತಂದ್ರೆ, ಸುಮ್ಮನೆ ಕೊಣಜೆಯಿಂದ ಮಂಗಳೂರಿಂದ ಕೊಣಜೆ ತನಕ ಟ್ರಾವೆಲ್ ಮಾಡಿ, ನಿಮ್ಮನ್ನ ಮರಗಿಡಗಳು ಸ್ವಾಗತ ಮಾಡುವುದಿಲ್ಲ. ಇಡೀ ವೇಸ್ಟ್, ಮತ್ತದು ವಾಸನೆ ಬೇರೆ. ನೀವು ತಿಂದು ಬಿಸಾಕಿದ ವಾಸನೆ. ನಿಮ್ಮದೇ ತಂದೆ ತಾಯಿಗಳು ನಡೀತಾರೆ, ನಿಮ್ಮದೇ ಮಕ್ಕಳು ನಡೀತಾರೆ ಸ್ಕೂಲ್ಗೆ ಹೋಗುವಾಗ, ರೋಗ ಬರುತ್ತೆ. ನೀವು ಒಂದ್ಸಾರಿ ಈ ಕೆಟ್ಟ ವಾಸನೆಯನ್ನ ಶ್ವಾಸಕೋಶದೊಳಗಡೆ ತಗೊಂಡ್ರೆ, ಸೈನ್ಸ್ ಪ್ರೊಫೆಸರ್ ಹತ್ರ ಕೇಳಿ, ನಿಮ್ಮ ಲಂಗ್ಸ್, ನಿಮ್ದು ಉಸಿರಾಟಕ್ಕೆ ಮಾಡುವ ಕೆಲಸ ಮಾಡುವ ಲಂಗ್ಸ್ ಕ್ಯಾನ್ಸರಸ್ ಆಗುತ್ತೆ. ನಿಮಗೆ ಗೊತ್ತೇ ಆಗೋದಿಲ್ಲ. ಯಾರು ನಿಮ್ಮನ್ನು ಸ್ವಾಗತ ಮಾಡ್ತಾರೆ? ಹೂ ಗಿಡಗಳು ಸ್ವಾಗತ ಮಾಡೋದಿಲ್ಲ. ಈಗಂತೂ ಮಂಗಳೂರಿಂದ ಇಲ್ಲಿ ಬರುವಾಗ ಸಿಮೆಂಟ್ ಕಾರ್ಖಾನೆಗಳು ನಮ್ಮನ್ನು ಸ್ವಾಗತ ಮಾಡ್ತಾ ಇದ್ದಾವೆ. ಅದರ ಅಡಿಯಲ್ಲಿ ಅಲ್ಲಿ ಒಳ್ಳೆ ಮಾಸ್ಕ್ಗಳಿದೆ, ಒಳ್ಳೆ ಚರ್ಚ್ಗಳಿದೆ, ಒಳ್ಳೆ ದೇವಸ್ಥಾನಗಳಿದೆ, ಕೊರಗಜ್ಜ ಅಂತ ಇದೆ, ಉಲ್ಲಾಳ ದರ್ಗಾ ಇದೆ, ಆಮೇಲೆ ಇಲ್ಲಿ ಚರ್ಚ್ಗಳಿದಾವೆ. ಕೆಳಗಡೆ ಕೊಳೆತು ನಾರುವ ನಿಮ್ಮ ಮನಸ್ಸುಗಳನ್ನು ಕಾಣ್ತಾ ಇದ್ದೇನೆ ನಾನು ಪ್ರತಿ ಸಾರಿ. ಕೊಳೆತು ನಾರುವ ಮನಸ್ಸನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ಈ ಪ್ಲಾಸ್ಟಿಕ್ ಅನ್ನು ನನಗೆ ಮ್ಯಾನೇಜ್ ಮಾಡಕ್ ಆಗೋದಿಲ್ವಾ? ನನ್ನ ದೇಹ ಕೆಟ್ಟದಿದೆ ಅಂತಂದ್ರೆ ಹೋಗಿ ಸ್ನಾನ ಮಾಡಬೇಕಲ್ವ ನಾನು? ನನ್ನ ಅಲ್ಲೂ ವಾಸನೆ ಬರ್ತದೆ, ಮಾತಾಡಿದ್ರೆ ಗಸಾದ ವಾಸನೆ ಬರ್ತದೆ ಅಂತ ನಾನು ಬ್ರಷ್ ಮಾಡ್ಕೊಳ್ಳೋದಿಲ್ವಾ? ನನ್ನ ಸ್ವಚ್ಛ ನಾನು ಮಾಡ್ಕೊಳ್ತೀನಿ ಅಂತಾದ್ರೆ, ನೀವು ಬಳಸುವ ವಸ್ತುವನ್ನ ನೀವೇ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಸಾಧ್ಯ ಆಗುದಿಲ್ವಾ? ಅದ್ಯಾಕೆ ಮಾಡೋದಿಲ್ಲ? ಇದು ನನ್ನ ಊರಲ್ಲ, ಇದು ದೇಶ, ಎಂತ ದೇಶ ಅಂತ ನನಗೇನು ಅಂತೇಳಿ ಎಲ್ಲ ವಿಷಯಕ್ಕೆ ಹೋಗ್ತಿರಲ್ಲ. ಇಟ್ ಸ್ಪೀಕ್ಸ್ ಆಫ್ ಯುವರ್ ಮೈಂಡ್. ಸ್ವಚ್ಛತೆ ಸುಮ್ಮನೆ ಬರುವುದೇ ಇಲ್ಲ, ತ್ಯಾಗದಿಂದ ಬರಬೇಕು ಸ್ವಚ್ಛತೆ, ತ್ಯಾಗದಿಂದ ಬರಬೇಕು ಸ್ವಚ್ಛತೆ. ನಮ್ಮ ಸಣ್ಣ ಮಕ್ಕಳು ಈಗ ಕಲಿತಿರುವ ಕಾನ್ವೆಂಟ್ ಮಕ್ಕಳ ಹತ್ರ ಕೇಳಿ, ಆ ಡಿಸಿಪ್ಲಿನ್ ಎಷ್ಟು ಜನ ಮಾಡ್ತಾರೆ. ಚಾಕ್ಲೇಟ್ ತಿಂದ್ಬಿಟ್ಟು ಪಾಕೆಟ್ಗೆ ಹಾಕ್ತಾರೆ, ಹ್ಯಾಪಿ ಬರ್ಡೇ ಅಂತ ಚಾಕ್ಲೇಟ್ ಕೊಡ್ತೀರಿ, ತಿಂದ್ಬಿಟ್ಟು ಪಾಕೆಟ್ಗೆ ಹಾಕೊಂಡ್ಬರ್ತಾರೆ. ಸಾಯಂಕಾಲ ಅಮ್ಮನ ಹತ್ರ ಬಂದು ಇದು ವೇಸ್ಟ್ ಅಂತ ಕೊಡ್ತಾರೆ. ಈ ಸಣ್ಣ ಮಕ್ಕಳ ಬುದ್ಧಿ ಆದ್ರೂ ನಮ್ಗೆ ಇಲ್ಲದಿದ್ದರೆ ಏನ್ ಮಾಡಕ್ಕಾಗತ್ತೆ? ಸುಮ್ಮನೆ ಟ್ರಾವೆಲ್ ಮಾಡಿ ಮಕ್ಕಳೇ, ಸುಮ್ಮನೆ ಟ್ರಾವೆಲ್ ಮಾಡಿ. ನಿಮ್ಮ ಕಾಲೇಜಿನಲ್ಲಿ ಯಾವತ್ತಾದ್ರೂ ಇದನ್ನು ಮಾಡಿದ್ದೀನಾ? ನಮ್ಮ ಯೂನಿವರ್ಸಿಟಿನಲ್ಲಿ ಐ ಆಮ್ ಹ್ಯಾಡ್ ಪೇನ್ ಟು ಟೆಲ್, ಎಲ್ಲ ಹೆಣ್ಮಕ್ಳುಗಳು ಒಂದು ಬಾತ್ರೂಮ್ ಯೂಸ್ ಮಾಡಕ್ ಗೊತ್ತಿಲ್ಲ. ಪ್ರತಿ ಸಾರಿ ರೂಮ್ ಬ್ಲಾಕ್ ಆಗ್ತದೆ, ಅಲ್ಲಿ ಬಕೆಟ್ ಇಟ್ಟಿರ್ತೀವಿ ನಾವು. ನಿಮ್ಮ ವೇಸ್ಟ್ ಅನ್ನ ಅಲ್ಲಿ ಹಾಕಿದ್ದಿದ್ರೆ ಟಾಯ್ಲೆಟ್ ಬ್ಲಾಕ್, ಅದು ಸಣ್ಣ ಪೈಪ್, ಅದು 2.5-3 ಇಂಚಿನ ಪೈಪ್, ಅದರಲ್ಲಿ ನಿಮ್ಮ ಪ್ಯಾಡ್ಗಳೆಲ್ಲ ಹೋಗಕ್ ಆಗೋದಿಲ್ಲ. ಇದು ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು. ಅಲ್ಲಿ ಬಿಸಾಕ್ಬಿಟ್ಟಿದ್ರೆ ಈ ಕೂಲಿ ಕೆಲಸ ಮಾಡ್ಲಿಕ್ಕೆ, ಕ್ಲೀನ್ ಮಾಡಕ್ ಬರ್ತಾಳ ಅಕ್ಕ, ಅಲ್ಲಿ ನಿಮ್ ತಾಯಿಯನ್ನು ನೋಡ್ಬೇಕಿತ್ತು ನೀವು. ದೇವರನ್ನ ಆ ಹೆಣ್ಮಗಳಲ್ಲಿ ನೋಡ್ಬೇಕು, ಯಾಕಂದ್ರೆ ಸ್ವಚ್ಛ ಮಾಡ್ತಾಳೆ ಅವಳು. ಸ್ವಚ್ಛ ಮಾಡಿರೋದ್ರಿಂದಲೇ ನಾವು ಕೂತ್ಕೊಳ್ತೇವೆ. ಈ ರೂಮನ್ನು ಹುಡ್ಕೊಡಿಸಿದವ್ರು ಯಾರು? ಯಾಕೆ ಇಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದೀರಿ? ಇಷ್ಟು ಒಳ್ಳೆ ಬಟ್ಟೆ, ಇಷ್ಟು ಸ್ಲಿಪ್ಪರ್ ಹಾಕೊಂಡು ಬಂದು ಕೂತಿದ್ದೀರಿ? ಸ್ವಚ್ಛ ಮಾಡೋರು ನಿಮಗೆ ಮನುಷ್ಯರಲ್ಲ. ನನ್ನ ಟಾಯ್ಲೆಟ್ ಅನ್ನು ನಾನೇ ಕ್ಲೀನ್ ಮಾಡ್ಕೊಳ್ತಾನೆ ಅಂತ ಹೇಳಿದ ಮಹಾತ್ಮ ಗಾಂಧಿ. ನಮ್ಗೆ ಒಂದು ವೃತ್ತಿ ಧರ್ಮದ ಬಗ್ಗೆ ನಿಮ್ಗೆ ಗೌರವ ಇಲ್ಲ,
ನಮ್ಮ ಯುವಕರಿಗೆ, ಮತ್ತು ಅದರ ಬಗ್ಗೆ ನೀವು ಚಿಂತೆ ಮಾಡೋದೇ ಇಲ್ಲ. ಹಾಗಾಗಿ ಮೇಲು ಕೀಳು ಅನ್ನೋದು ನಿಮ್ಮ ರಕ್ತದೊಳಗಡೆ ನಿಮಗಿದೆ. ಸ್ವಚ್ಛತೆ ಸುಮ್ಮನೆ ಬರುವುದೇನಿಲ್ಲ. ಈ ಪುಣ್ಯಾತ್ಮ ಮಾಡಿರೋ ಕೆಲಸಗಳನ್ನ ಎಷ್ಟೋ ಕಳೆದ ವರ್ಷಗಳಲ್ಲಿ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಮೈ ಫ್ರೆಂಡ್ ಹರ್ಷ, ಎಷ್ಟೋ ವರ್ಷಗಳಲ್ಲಿ ಸರ್ ನಾವು ಮಾಡ್ತೀವಿ ಅಂತ ಒಪ್ಕೊಂಡಿದ್ವಿ. ನಮಗೆ ಮಾಡೋಕ್ಕಾಗೋದೇ ಇಲ್ಲ. ಯಾಕಂತಂದ್ರೆ ವಿಶ್ವವಿದ್ಯಾನಿಲಯ ಬೇರೆ ರೀತಿಯಲ್ಲಿ ಕೆಲಸ ಮಾಡುವ ಒಂದು ವ್ಯವಸ್ಥೆ, ಅದಕ್ಕೊಂದು ಬೇರೆ ರೀತಿಯ ಆಡಳಿತ ವ್ಯವಸ್ಥೆ ಇದೆ. ಅದರೊಳಗಡೆ ತಗೊಂಡ್ಬರೋದು ಕಷ್ಟ. ಆದರೆ ದೇವರನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ ಮುಲಿಯ ಸರ್. ಈ ಸಾರಿ ನಿಮ್ಮ ಜೊತೆಗೆ ಹಗಲು ರಾತ್ರಿ ದುಡಿಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ವೈಯಕ್ತಿಕವಾಗಿ ನಾನು ಮತ್ತು ನನ್ನ ತಂಡ. ಜೋಶಿ ಸರ್ ಅವರ ಸಣ್ಣ ಪ್ರಾಜೆಕ್ಟ್ ಅನ್ನು ನಾವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ. ನನ್ನ ಕೇಂದ್ರ ಸರ್ಕಾರದಿಂದಲಾದರೂ ಕೈ ಹಿಡಿದು ಕಾಲಿಡಿದಾದರೂ ನಿಮ್ಮ ಈ ಒಂದು ಅಭಿಯಾನಕ್ಕೆ ನಾವು ಕೈ ಜೋಡಿಸ್ತೇವೆ ಅನ್ನುವ ಮಾತನ್ನು ಹೇಳ್ತಾ, ಮಕ್ಕಳ ನಿಮ್ಮ ಜೊತೆಗೆ ಕಾಲ ಕಳೀಲಿಕ್ಕೆ ನೀವು ಮಾತಾಡಿದರೂ ಸಹ ತೊಂದರೆ ಇಲ್ಲ. ನಿಮಗೆ ಈ ದೇಶದ ಬಗ್ಗೆ ಚಿಂತೆ ಇಲ್ಲ ಅನ್ನೋದು ಗೊತ್ತು, ಮತ್ತು ಈ ದೇಶದ ಬಗ್ಗೆ ನೀವು ಚಿಂತೆ ಮಾಡೋದಿಲ್ಲ ಅಂತ ಗೊತ್ತು. ನಿಮ್ಮ ಮೇಷ್ಟ್ರುಗಳು ಪಾಠ ಮಾಡೋದನ್ನು ನೀವು ಕೇಳೋದಿಲ್ಲ ಅಂತ ಗೊತ್ತು. ಯಾಕಂದ್ರೆ ನೀವು ಒಂದಷ್ಟು ಒಳ್ಳೆ ಕನ್ನಡ ಬರೆಯೋದಿಲ್ಲ, ಒಂದಷ್ಟು ಇಂಗ್ಲಿಷ್ ಕಲಿಯೋದಿಲ್ಲ. ನಿಮ್ಮ ಇಡೀ ಹಣೆ ಬರಹ ನಿಮ್ಮ ಉತ್ತರ ಪತ್ರಿಕೆ ನೋಡುವಾಗಲೇ ಗೊತ್ತಾಗುತ್ತೆ ನಮಗೆ. ಹೇಳಿದ ಪ್ರಶ್ನೆ ಬೇರೆ, ನೀವು ಉತ್ತರ ಮಾಡೋದಿಲ್ಲ. ಹಾಗಾಗಿ ಇದು ನಿಮ್ಮ ತಪ್ಪೇನಲ್ಲ, ಇದೇನು ತಪ್ಪಲ್ಲ. ವ್ಯವಸ್ಥೆಯ ಪ್ರತಿರೂಪ ಅಷ್ಟೇ. ಅದರ ಬಗ್ಗೆ ಏನು ಮಾಡೋಕ್ಕಾಗುದಿಲ್ಲ. ಅದ್ರ ಬಗ್ಗೆ ಯಾರು ಏನು ದುಃಖ ಮಾಡಿ ಏನು ಪ್ರಯೋಜನ ಇಲ್ಲ. ಇನ್ನೊಂದು 10 ವರ್ಷದಲ್ಲಿ ದೇಶ ಏನಾಗುತ್ತೆ ಅನ್ನೋದನ್ನ ನಿಮ್ಮನ್ನೇ ನೋಡಿ ನಾವು ಕಲಿತಾ ಇದ್ದೇವೆ. ನಮ್ಮ ಕೈ ಬಿಟ್ಟು ಹೋಗುತ್ತೆ. ಇಂತೆಲ್ಲ ಹಿರಿಯರು ನಮ್ಮಿಂದ, ಅಥವಾ ನಾವೆಲ್ಲ ಈ ಭೂಮಿಲಿ ಇಲ್ಲದಿದ್ದಾಗ ನಮ್ಮ ಹಿರಿಯರು ಕಟ್ಟಿಕೊಟ್ಟ ಸಮಾಜ ನಾಳೆ ಏನಾಗುತ್ತೆ ಅನ್ನೋದು ಈಗಾಗಲೇ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಮೇಲೆ ಏನು ಬೇಜಾರ ಏನಿಲ್ಲ ನಮಗೆ. ಆದರೂ ಜನಶಿಕ್ಷಣದಂತ ಹಿರಿಯರು ಈ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹಳ ದೊಡ್ಡ ಸಂಗತಿ. ಸುಮಾರು ಹೊತ್ತು ಮಾತಾಡಿದ್ದೇನೆ, ತುಂಬ ಖುಷಿ ಆಯಿತು. ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯಿತು. ಮತ್ತು ನನಗೆ ನನ್ನ ಕುಟುಂಬದವರನ್ನೆಲ್ಲ ನೋಡಿ ಪರಿಚಯ ಮಾಡಿತ್ತು. ಹರ್ಷ ಬರ್ತಾರೆ ಅಂತ ಕೇಳಿದಾಗ, ಮೂಲೇಶ್ವರ್ ಹೇಳಿದಾಗ ಇನ್ನೂ ಖುಷಿ ಆಯಿತು. ಹರ್ಷ ನನ್ನ ಮೇಲೆ ಎಷ್ಟು ಕೋಪ ಇದ್ರೂ ಕೂಡ ಒಂದು ಒಳ್ಳೆ ಮನುಷ್ಯತ್ವ ಇಟ್ಕೊಂಡಿರುವ ಮನುಷ್ಯ. ಹಾಗಾಗಿ ತುಂಬ ಗೌರವ ಇದೆ ಅವರಿಗೆ. ಪತ್ರಕರ್ತ ಅಂತಲ್ಲ, ಅವರ ಧರ್ಮಪತ್ನಿ ನನ್ನ ವಿದ್ಯಾರ್ಥಿನಿ. ಕೋಪ ಇದ್ರು ಪ್ರೀತಿ ಇನ್ನೂ ಇದು ಇಟ್ಕೊಂಡಿದ್ದೀವಿ ನಾವು. ಇವೆಲ್ಲ ನಮ್ಮ ಜೊತೆಗಿರುವಂಥ ಮನುಷ್ಯರ ಜೊತೆಗಿರುವ ಎಲ್ಲ ಸಂಸ್ಕೃತ ವಸ್ತುಗಳು. ಹಿರಿಯರನ್ನೆಲ್ಲ ಬಿಟ್ಟು ನೋಡಿದ್ದೇನೆ, ಸರ್ನ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನೋಡಿದ್ದೇನೆ. ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಈ ಕೊಟ್ಟಿರೋ ಅವಕಾಶವನ್ನು ನಾನು ಸರಿಯಾಗಿ ಬಳಸ್ಕೊಂಡಿದ್ದೀನೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ನನ್ನ ಕರ್ತವ್ಯ ಮಾಡಿದ್ದೀನೋ ಗೊತ್ತಿಲ್ಲ. ಆದರೂ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳನ್ನು ನನ್ನ ಮಾತು ಮುಗಿಸ್ತಾನೆ. ಧನ್ಯವಾದ. ನಾವೊಂದು ಪ್ರತಿಜ್ಞಾ ವಿಧಿ ಸ್ವೀಕರಿಸಲಿಕ್ಕಿದೆ, ಮತ್ತೆ ಇನ್ನೊಂದು ಪ್ರಮಾಣ ಪತ್ರ ವಿತರಣೆ ಮಾಡಲಿಕ್ಕಿದೆ. ಜೋಶಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ನನಗೆ ಬಹಳಷ್ಟು ಇವತ್ತು ಧೈರ್ಯ ಬಂದದಂದರೆ ನಮ್ಮ VC ಅವರು ಇವತ್ತು ಅವರ ಮಾತುಗಳು. ಒಂದು, ನಮ್ಮ ಪ್ರಜಾಪ್ರಭುತ್ವ ಮಹತ್ವವನ್ನು ತಿಳಿಸಿದ್ದಾರೆ. ಅದರ ಜೊತೆಗೆ ಸ್ವಚ್ಛತೆಯ ಒಂದು ಕಲ್ಪನೆ, ಸಂಪೂರ್ಣ ಕಲ್ಪನೆಯನ್ನು ಹೊಂದಿದ್ದಾರೆ. ನಾವೀಗ ಜೊತೆ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಇಂಥ ವ್ಯಕ್ತಿಗಳು ನಮಗೆ ಇರಲಿಲ್ಲ ಮಾತಾಡುವಂಥದ್ದು. ಅವರು ಬಂದಿರೋದು ತುಂಬ ಧೈರ್ಯ ಕೊಟ್ಟಿದೆ. ಹಾಗಾಗಿ ನಾವು ಅದರ ಬಗ್ಗೆ ಖಂಡಿತ ಒಂದು ಮಾದರಿ ರೂಪಿಸಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಸರ್, ಒಂದಿನೊಂದು ಮಾತು ಭಾಷೆಗೆ ಹೇಳಲೇಬೇಕಿಲ್ಲ. ಅವ್ರು ಹೇಳಿದಾಗ ನಮ್ಮಂಥವ್ರು ಮೈಕ್ರೋ ಕಾರ್ಯಕರ್ತ ಹೇಳ್ತಾ ಇದ್ರು, ನೋ ಕಂಟ್ರಿ ವಿಲ್ ಪ್ರೋಗ್ರೆಸ್ ಇಫ್ ಇಟ್ಸ್ ಪಾಲಿಟಿಕ್ಸ್ ಆರ್ ಮೋರ್ ಪ್ರಾಫಿಟ್ ದನ್ ಇಂಡಸ್ಟ್ರೀಸ್. ಇನ್ನೊಂದು, ಯಾವುದೇ ದೇಶ ಉದ್ಧಾರ ಆಗಲಿಕ್ಕಿಲ್ಲ ಯಾವಾಗ ಅಂದರೆ ಸರ್ಕಾರದಲ್ಲಿ ಇರುವವರು ಅಲ್ಲಿಯ ಉದ್ಯಮಿಗಳಿಂದ ಶ್ರೀಮಂತರಾದರೆ ಆ ದೇಶ ಉದ್ಧಾರ ಆಗಲಿಕ್ಕಿಲ್ಲ. ಬಹುಶಃ ಆ ದಿಸೆಯಲ್ಲಿ ಬಹುಶಃ ಈ ಮತದಾನದ ಜಾಗೃತಿ ನಮಗೆ ಈ ದಿಸೆಯಲ್ಲಿ ನಾವು ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕಾಗಿದೆ ಹೇಳ್ತಾ ಬಹಳ ಚೆನ್ನಾಗಿ ಮಾರ್ಗದರ್ಶನ ನೀಡಿ ಸರ್, ನಿಮಗೆ ಧನ್ಯವಾದಗಳು. ಮುಂದಕ್ಕೆ ಇನ್ನು ಒಂದು 10 ನಿಮಿಷದಲ್ಲಿ ಕಾರ್ಯ ಮುಗಿಸ್ತೇವೆ. ಯಾಕಂದರೆ ಜೋಶಿ ಸರ್ ಅವರು ನಮಗೆ ತುಂಬ ಗೊತ್ತು. ನಾವು ಮುಂದಕ್ಕೆ ಇದೇ ರೀತಿಯ ಒಂದು ಇಡೀ ನಮ್ಮ ತಂಡವನ್ನು ಕರೆದು ನಾವು ಸಂವಾದ ನಡೆಸಲಿಕ್ಕಿದೆ. ಈ ಸಂದರ್ಭ 2 ನಿಮಿಷ ಅವರಿಗೆ ಪೂರಕವಾಗಿ ಈ ಸ್ವಚ್ಛತೆಯ ಬಗ್ಗೆ ನಾವು ಏನು ಮಾಡ್ಬೋದು ಅಭಿಪ್ರಾಯ ಕೊಡಬೇಕು. ಅದಾದ ನಂತರ ನಮ್ಮ ಪ್ರಮಾಣ ಪತ್ರ ವಿತರಣೆ ಆಗ್ತದೆ ಅಂತ ಹೇಳ್ತಾ ಕಾರ್ಯಕ್ರಮ ಅಲ್ಲಿಯೇ ಮುಗಿತದೆ. ಅವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ಹಾಗೆ ಮೇಡಮ್ ಆಗಲಿ, ಹರ್ಷ ಆಗಲಿ, ಇನ್ನಿತರೆಲ್ಲ ಬಂದ ಗಣ್ಯರು, ವಿದ್ಯಾರ್ಥಿಗಳೆಲ್ಲ ನನಗೆ ಆತ್ಮೀಯರು ಅಂತ ಹೇಳಲಿಕ್ಕೆ ಇನ್ನೂ ನನಗೆ ಹೆಮ್ಮೆ ಇದೆ. ಒಂದು ಮಾತಿದೆ, ಒಂದು ರಾಷ್ಟ್ರ ಧರ್ಮ, ಮನುಷ್ಯ ಧರ್ಮ, ಹಾಗೆ ಇವತ್ತು ಇದೆಲ್ಲದರೊಟ್ಟಿಗೆ ಸ್ವಚ್ಛತಾ ಧರ್ಮವನ್ನು ಕೂಡ ಪ್ರೊಫೆಸರ್ ಧರ್ಮ ಮನೋಜ್ಞವಾಗಿ ಹೇಳಿದ್ದಾರೆ. ರಾಷ್ಟ್ರ ಧರ್ಮ, ಮನುಷ್ಯ ಧರ್ಮ, ಸ್ವಚ್ಛತಾ ಧರ್ಮ ಯಾರು ಹೇಳಿದರು? ಪ್ರೊಫೆಸರ್ ಧರ್ಮ ಅವರು ಹೇಳಿದರು. ನನಗೆ ಗೊತ್ತಿತ್ತು ಏನಂದರೆ ಒಳ್ಳೆ ವಾಗ್ಮಿ ಅಂತ. ಹಲವು ಮಂದಿ ಹತ್ರ ಕೇಳಿದೆ, ನಾನು ಕೇಳ್ತಾ ಇದ್ದೆ. ಆದರೆ ಅವರ ಭಾಷೆಯನ್ನು ಕೇಳುವಂಥ ಆ ಸುಯೋಗ ನನಗೆ ಸಿಕ್ಕಿಲ್ಲ. ಆಯಿತು, ಇವತ್ತು ಸಿಕ್ಕಿತ್ತು. ಅದಕ್ಕೆ ನನಗೆ ಹರ್ಷರವರನ್ನು ತುಂಬ ಅಭಿನಂದಿಸಿತು. ಹಾಗೆ ಬಹುಶಃ ಇವರೆಲ್ಲ ಸಪೋರ್ಟ್ ಮಾಡಿರ್ಬೋದು, ಇವರೆಲ್ಲ ಸಪೋರ್ಟ್ ಮಾಡಿರಬೇಕು. ಎಲ್ಲರೂ ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆಯಿತು, ತುಂಬ ಸಂತೋಷ ಆಗ್ತದೆ ಅಂತ ಹೇಳಿದರೆ ನೀವೆಲ್ಲ ಒಂದು ಸ್ಪೆಷಲ್ ಎಂಟಿಟಿ
ನಮ್ಮ ಜುವಾಲಜಿ ಹೇಳುವುದಾದ್ರೆ ಸ್ಪೆಷಲ್ ಸ್ಪೀಶೀಸ್, ಆದರೆ ಖಂಡಿತ ರ್ಯಾರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ರ್ಯಾರ್ ಆಗಿ ಯಾಕೆ ಅಂತ ಹೇಳಿದ್ರೆ ಈ ಇನ್ಸ್ಟಿಟ್ಯೂಷನೇ ಆಗಿದೆ, ಇನ್ಸ್ಟಿಟ್ಯೂಟ್ ಜನರೇ ಆಗಿದ್ದಾರೆ. ಬಂದವರನ್ನೆಲ್ಲ ಸ್ಪೆಷಲ್ ಸ್ಪೀಶೀಸ್ ಮಾಡ್ತಾರೆ. ಸ್ಪೆಷಲ್ ಧರ್ಮದ ವಿಚಾರವಾಗಿ ರಾಷ್ಟ್ರ ಧರ್ಮ, ಮನುಷ್ಯ ಧರ್ಮ, ಸ್ವಚ್ಛತಾ ಧರ್ಮ, ಅದೇ ಲಾಸ್ಟಿಗೆ ಏನದು ಸ್ವಚ್ಛತೆಯ ಸಂಸ್ಕೃತಿ, ಅದೇ ಸಂಸ್ಕಾರ ಅಂತ ಹೇಳಿ. ನಾಸ್ತಿ ಬುದ್ಧಿ ರಯುಕ್ತ ನಚಾಯುಕ್ತ ಭಾವನ ನಚಾ ಭಾವಯುಕ್ತ ಶಾಂತಿ ಶಾಂತಿ ಕುಶ. ಆ ಭಾವನೆಗೆ ಸರಿಯಾಗಿ ಹೇಳ್ತಾರೆ, ಅದೇ ಸಂಸ್ಕಾರ ಅಂತ ಹೇಳ್ತಾರೆ. ಇಲ್ಲದೆ ಶಾಂತಿ ಇಲ್ಲ ಅಂತ ಹೇಳ್ತಾರೆ. ಶಾಂತಿಯ ದೂತರನ್ನು ಮೇಲೆ ಇಟ್ಕೊಂಡಿದ್ದಾರೆ. ಇದಕ್ಕಿಂತ ಏನು ಬೇಕು? ಯಾವಾಗಲೂ ಇನ್ಸ್ಪೈರ್ ಮಾಡ್ತಾನೇ ಇದ್ದಾರೆ. ಇವತ್ತು ಸ್ವಚ್ಛತೆ ಎಂಬುದು ಸಂಸ್ಕೃತಿ ಅಂತ ಹೇಳಿ ಅಳಿಯದಿಲ್ಲೆಲ್ಲ ಆಗಿಬಿಟ್ಟಿದ್ದಾರೆ. ಇಲ್ಲಿ ನೋಡಿದರೆ ಇಲ್ಲಿ ಏನೋ ಒಂದು ವಿಶೇಷವಾದಂಥ ವೈಬ್ರೇಷನ್ ಆಗ್ತಾ ಇದೆ. ಆ ವೈಬ್ರೇಷನ್ ನಮಗೆ ಬೇಕಾಗಿದೆ, ಆಗ್ತಾ ಇದೆ, ಅದು ಮುಂದೆ ಹೋಗ್ತಾ ಇದೆ. ಅಷ್ಟು ಪವರ್ಫುಲ್ ಆಗಿ ಆ ವೈಬ್ರೇಷನ್ ನಾನು ಇವತ್ತು ಫೀಲ್ ಮಾಡ್ತಾ ಇದ್ದೇನೆ. ಎಷ್ಟೋ 2002ನಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಎಲ್ಲೋ ಅಲ್ಲಿ ಕರೀತಾರೆ, ಏನೋ 4 ಮಂದಿ ಸೇರಿಸ್ತಾರೆ, ನನ್ನಿಂದ ಪ್ರಯೋಜನ ಪಡಿತಾರೆ. ಮತ್ತೆ ಒಂದು ಲ್ಯಾಡರ್ ಸಂಸ್ಥೆ ನಿಮ್ಗೆ ಗೊತ್ತಿರ್ಬೋದು. ಇನ್ನೊಬ್ಬ ಪ್ರೊಫೆಸರು ಮುಡಿತಾರೆ ಹೇಳಿದ್ರು, ಇವರೆಲ್ಲ ನೀವು ಮೇಲೆ ಹೋಗ್ಲಿಕ್ಕೆ ಇವರೆಲ್ಲ ಲ್ಯಾಡರ್ ಹತ್ತಿ ಬಿಡ್ತೀರಾ, ಮೇಲೆ ಹೋಗ್ತೀರಾ, ಲ್ಯಾಡರ್ನೇ ದೂಡಿ ಬಿಡ್ತೀರಾ. ಓಕೆ, ನಿನ್ನೆ ಆ್ಯನ್ಯುವಲ್ ಡೇ ಎಲೋಷಿಯಸ್ ಕಾಲೇಜ್ ಭಾಳ ಚೆನ್ನಾಗಿ ಹಿಡಿದು ಮುಡಿತಾರೆ. ಲ್ಯಾಡರ್ ಮೇಲೆ ಹತ್ತಲಿಕ್ಕೆ ಎಲ್ಲರೂ ಸಹಾಯ ಮಾಡಿ, ಮನೆಯಲ್ಲಿ ಪೇರೆಂಟ್ಸು ಅವರು ಇವರು ಹಾಗೆ ಇಲ್ಲಿ ಅವರೆಲ್ಲ ಕಡೆ ಮೇಲೆ ಹತ್ತಿಬಿಟ್ಟು ಹತ್ರ ಹೋಗಿ ಮುಟ್ಟಿ ಏನೋ ದೊಡ್ಡ ದೊಡ್ಡ ಕೆಲಸಕ್ಕೆ ಮುಟ್ಟಿಡ್ತೀರಿ, ಲ್ಯಾಡರ್ನೇ ದೂಡಿ ಬಿಡ್ತೀರಿ. ಲ್ಯಾಡರ್ ಅಂದರೆ ಯಾರು? ನಿಮ್ಮ ಪೇರೆಂಟ್ಸ್, ನಿಮ್ಮ ಗುರುಗಳು, ಇಂಥ ಸೋಷಿಯಲ್ ವರ್ಕರ್ಸ್. ಅವರನ್ನು ದೂಡಿಬಿಡಬಾರ್ದು. ಪುನಃ ಮುಂದೆ ಅದೇ ನೆಕ್ಸ್ಟ್ ಲ್ಯಾಡರ್ ಇಟ್ಕೊಂಡು ಮುಂದೆ ಹೋಗಬೇಕು. ಈಗ ದೊಡ್ಡ ಸಮಸ್ಯೆ ಅಂದರೆ ನನಗೆ ಹೇಳಿದ್ದು ಹರ್ಷವರು, ನೀವು ಸ್ವಚ್ಛತೆ ಬಗ್ಗೆ, ಆ ಸ್ವಚ್ಛತೆಗೆ ಕಾಣುವಂಥ ವೇಸ್ಟ್ನ ಬಗ್ಗೆ ನಾಲ್ಕು ಮಾತಾಡಿ ಅಂತ. ಈ ಮಾತಾಡೋ ಮೊದಲು ನಿಮಗೆ ಅನಿಸ್ತದೆ, ನಾನು ಹಲವು ಪದ್ಯಗಳನ್ನು ಬರೆದೆ. ನಾನು ಪದ್ಯಗಳನ್ನು ಬರೆಯುವಾಗ ಪದ್ಯಗಳನ್ನು ಯಾಕೆ ಬರಿಬೇಕು? ಏನು ಖುಷಿಗಾಗಿ? ಹೌದು, ಖುಷಿಗಾಗಿ ಬರಿಬೇಕು. ಎರಡನೇದು ವಿಚಾರಕ್ಕೆ ಬರಿಬೇಕು. ಮೂರನೇದು ಏನು? ನಂದು ಜುವಾಲಜಿ, ಪ್ರಾಣಿಶಾಸ್ತ್ರ ಬಗ್ಗೆ ಯಾಕೆ ಬರಿಬಾರ್ದು? ಇದೆಲ್ಲ ಮನಸ್ಸಿನೊಳಗೆಲ್ಲ ಆಗಿ ಕಡೆಗೆ ಒಂದು ಹೊರಗೆ ಬಂತು. ಫಸ್ಟ್ ಪದ್ಯ, ಎರಡನೇ ಪದ್ಯ, ಎಲ್ಲವೂ ನಮಗೆ ವಿಜ್ಞಾನವನ್ನು ಪದ್ಯ ಮೂಲಕ ಯಾಕೆ ಕೊಡಬಾರ್ದು? ಪದ್ಯದ ಮೂಲಕ ಯಾವುದೋ ಒಂದು ಸಂದೇಶವನ್ನು ಯಾಕೆ ಕೊಡಬಾರ್ದು? ಅದು ಯಾಕೆ ಪವರ್ಫುಲ್ ಆಗಿರಬೇಕು? ಹೀಗೆಲ್ಲ ಬಂದು ಸ್ವಚ್ಛತೆ ಬಗ್ಗೆ ಒಂದು ಪದ್ಯ ಬಂದಿದೆ. ನಿಮಗೆ ಇಷ್ಟ ಆದರೆ ಹೇಳ್ತೇನೆ, ಅದೇ ನನ್ನ ಒಂದು ವಿಚಾರಗಳು, ಅದೇ ಸಂದೇಶ ಇರ್ಬೋದು ಅಥವಾ ಮೆಸೇಜ್ ಇರ್ಬೋದು, ಯಾವುದೇ ಬೇಕಾದ್ರೆ ಕಟ್ಕೊಳ್ಳಿ, ಆ ಪದ್ಯ ಇಷ್ಟ ಆಗ್ತದೆ. ಪ್ರೊಫೆಸರ್ ಅದನ್ನು ಹಾಡಿದರು, ಅವ್ರ ಮೂಲಕ ಹಾಡಿದ ಮಿಸಸ್ ಕೂಡ ಹಾಡಿದರು. ಕಡೆಗೆ ನಾನು ಹೇಳಿದೆ ಮನೆಯಲ್ಲಿ, ನಿನ್ನ ಪದ್ಯ ಚೆನ್ನಾಗಿದೆ ನಿನ್ನದನ್ನು ಹಾಕ್ತೇನೆ, ಅವರ ಪದ್ಯ ಚೆನ್ನಾಗಿದೆ ಅವ್ರದನ್ನು ಹಾಕ್ಬೋದಲ್ಲ ಹೇಳಿದೆ. ಆದರೆ ಒಂದು ಅವಳಿಗೆ ಪ್ರೈಡ್ ಅಂದರೆ ಒರಿಜಿನಲ್ ಟ್ಯೂನ್ ಅವಳದೆ, ನನ್ನ ಮಿಸ್ಸಸ್ ಇದ್ದೆ. ಸೊ ಒಂದು ಪ್ರೊಫೆಸರ್ ಒಬ್ಬರು ಕೃಷ್ಣ ಪ್ರಭಾ ಅಂತ ಎಲೆಕ್ಟ್ರಾನಿಕ್ ಡಿಪಾರ್ಟ್ಮೆಂಟ್ ಹೆಡ್ ಆಫ್ ಡಿಪಾರ್ಟ್ಮೆಂಟು, ಅವಳು ಹಾಡಿದಂಥ ಪದ್ಯ. ಆ ಪದ್ಯ ಇದಕ್ಕೊಂದು ಏನು ಹೇಳ್ತೇವೆ ಇಂಟ್ರೊಡಕ್ಷನ್. ಈ ಪದ್ಯ ರಚಿಸಬೇಕು ಒಂದು 10, 15, 16 ಸಲ ಬರೆದಿದ್ದೇನೆ. ಇಂಗ್ಲೀಷಲ್ಲಿ ಇಂಪೋಸಿಷನ್ ಅಂತ ಹೇಳ್ತಾರಲ್ಲ, ನನಗಾಗ ಇಂಪೋಸಿಷನ್ ಕಾಂಪೋಸಿಷನ್ ಮಾಡಿದೆ, ಮತ್ತೆ ಅದು ಇಂಪೋಸಿಷನ್ ಆಯಿತು. ಸರಿ ಬರ್ತಾನೇ ಇಲ್ಲ. ಕಡೆಗೆ ಆ ಪದ್ಯಕ್ಕೊಂದು ಟ್ಯೂನ್ ಬೇಕಲ್ಲ, ಆ ಟ್ಯೂನ್ ಪ್ರಾಪರ್ ಬಹಳ ಪವರ್ಫುಲ್ ಆಗಿ ಅದು ಬಹಳ ಎಷ್ಟೋ ಸಮಯ ನಮ್ಮ ಸಮಾಜದಲ್ಲಿಯೂ ಅದನ್ನು ಹಾಡಿ ಎಷ್ಟೋ ಮಂದಿ ಎಂಜಾಯ್ ಮಾಡಿ ಅದರಿಂದ ಅದನ್ನು ಬಾಯ್ಪಾಠ ಮಾಡಿದ ಹಾಗೆ ಇದ್ದಂಥ ಟ್ಯೂನನ್ನು ನಾನು ಅದಕ್ಕೆ ಹಾಕಿದೆ. ಅದೇ ರಾಜಕುಮಾರ್ ಟ್ಯೂನ್. ಇವತ್ತು ನೋಡಿ ಪ್ರೊಫೆಸರ್ ಹೇಳಿದರು, ಮರಗಳು ನಮ್ಮನ್ನು ಪ್ರಕೃತಿ ಗುಣಮಾನಾಣಿ ಗುಣೈ ಕನ್ಮಾಣಿ ಸರ್ವಶ ಅಹಂಕಾರ ಬರ್ತಾ ಮಣಿಮನ್ನತೆ ಅಂದರೆ ಇದು ನಮಗೆ ಅಹಂಕಾರ ಬಂದಿದೆ, ಪ್ರಕೃತಿಯೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ಟಿವೆ. ಒಂದು ಪ್ರಕೃತಿ ನೋಡಿ ದೊಡ್ಡ ಮರವನ್ನು ಎದ್ದು ನಿಲ್ಲಿಸ್ಬಿಡ್ತದೆ, ಗುಡ್ಡೆ ಮೇಲೆ ಸೈಲೆಂಟ್ ಆಗಿ, ಪೇಪರಲ್ಲಿ ಬರೋದಿಲ್ಲ, ಅಷ್ಟು ರಿಪೋರ್ಟ್ ಮಾಡೋದಿಲ್ಲ, ಅದು ಅಷ್ಟು ದೊಡ್ಡ ರಿಪೋರ್ಟ್ ಆ ಮರವನ್ನು ಪ್ರಕೃತಿ ಬೆಳೆಸಿಬಿಡ್ತದೆ. ಏನಾದ್ರು ಬೊಬ್ಬೆ ಆಗ್ತದೆ, ಅದು ಏನೋ ರಿಪೋರ್ಟ್ ಮಾಡ್ತದ, ಏನೋ ಅವಾರ್ಡ್ ಸಿಕ್ಕುತ್ತ ಅದಕ್ಕೆ, ಪ್ರಕೃತಿಗೆ, ಆ ಮರಕ್ಕೆ ಪ್ರಕೃತಿಗೆ ಸಿಕ್ಕತ್ತಾ? ಇಲ್ಲ. ಆದರೆ ಪ್ರಕೃತಿ ಮಾಡುವ ಕೆಲಸ. ನಾವು ಹೇಳಿದ್ರು ರೋಡ್ ಸೈಡ್ ಹೋಗೋ ಎಲ್ಲ ಮರಗಳು ನೋಡಬೇಕಾಗಿತ್ತು, ಇವತ್ತು ಕಸವು ನೋಡಬೇಕು ಅಂತ. ಅದಕ್ಕೆ ಸ್ವಚ್ಛ ಸಂಸ್ಕೃತಿ ನಮಗೆ ಇವತ್ತು ತಿಳಿಸ್ಕೊಟ್ಟುವಂಥ ಈ ಕಾರ್ಯಕ್ರಮ ಇಲ್ಲಿ ಮಾಡಿದ್ದಾರೆ. ಆ ಒಂದು ಸೀರಿಯಸ್ನೆಸ್ನ ಇಟ್ಕೊಂಡು ನಾನು ಇದು ಆಗ್ಲಿಕ್ಕಿಲ್ಲ, ಇದಕ್ಕೇನೋ ಮೆಸೇಜ್ ಕೊಡಬೇಕು ಅಂತ ಒಂದು ಪದ್ಯವನ್ನು ರಚಿಸಿದೆ.
ಕಾಶಿಗೆ ನಿನ್ನಿಂದ ಕಾಂತಿಯು ನೀನಿಲ್ಲವಾದರೆ ಹೂವೆ ತುಂಬ ಘಾಸಿಯು. ಓ ಯುಗಗಳು ಕಳೆದರು ಇಲೆಗಳೇ ಜಾರದು ಇಳೆಯು ನೀನು ಬೆರೆಯಲೇನು ಆದ ಮೇಲೆ ಬೇರೆ ಏನಿದೆ ಎಲ್ಲೆಲ್ಲಿ ನೋಡಲಿ ಎರೆಹುಳವ ಕಾಣುವೆ ನಿನ್ನನ್ನು ಕಾಣದ ಮಣ್ಣು ನಿಸ್ಸಾರವು ನಿನ್ನನ್ನು ನೋಡದ ರೈತ ಪ್ರಾಣ ನಿಲ್ಲದು ನೀನು ರೈತ ಸೇರದೆ ಯಾರೇನು ಮಾಡಲು ನೀನಿಲ್ಲವಾದರೆ ಓ ತಾಯಿ ಹರಸಲು. ಓ ಮಣ್ಣಿನ ಸಾರವ ಸಸಿಯಲಿ ಜೀವವ ಉಳುವು ಮಣ್ಣು ಸೇರಿದಾಗ ಇಳೆಗೆ ಹಸಿರು ಸೀರೆ ಹೊದಿಕೆಯು ಎಲ್ಲೆಲ್ಲಿ ನೋಡಲಿ ಎರೆಹುಳವ ಕಾಣುವೆ ಕೃಷಿಕನ ಕಾರ್ಯದಿ ನೀನೇ ಶೋಭೆಯು ನೀನಿಲ್ಲವಾದರೆ ಹಸಿರು ಕ್ರಾಂತಿ ಇಲ್ಲವು ಯುಗ ಯುಗದಲ್ಲಿ ನೀನಿರು ಮಣ್ಣಲಿ ಚಿರವಾಗಿ ನೆಲೆಸಿ ಭೂತಾಯ ಉಳಿಸಲಿ. ಓ ನಮ್ಮೀ ಭುವಿಯಲಿ ಮೆರೆದಿದೆ ನೋಡ ಇಳೆಗೆ ಹರಿದ ರಸದ ಗಂಗೆ ಹಸಿರು ಕ್ರಾಂತಿ ಫಲಿಸಿದಂತೆ ಎಲ್ಲೆಲ್ಲಿ ನೋಡಲಿ ಎರೆಹುಳವ ಕಾಣುವೆ ನೀ ನಮ್ಮ ತೋಟದಲ್ಲಿ ಮಣ್ಣಿನ ಮನೆ ಮಾಡಿ ಆಡುವೆ ಎಲ್ಲೆಲ್ಲಿ ನೋಡಲಿ ಎರೆಹುಳವ ಕಾಣುವೆ. ಇಲ್ಲಿ ನಾನು ಮಾಡಿದ ಕೆಲಸದ ಹಿಂದೆ ಈ ಪದ್ಯದ ವಿಚಾರ, ವಿಶೇಷವಾದಂಥ ವಿಚಾರ ಇದೆ. ನನ್ನ ಕೆಲಸವೇ ಈ ಪದ್ಯದ ವಿಚಾರ. ಇವತ್ತು ಮಣ್ಣು ಇನ್ಫರ್ಟೈಲ್ ಆಗ್ತಾ ಇದೆ, ಮಣ್ಣಿಗೆ ಕೆಮಿಕಲ್ ಫರ್ಟಿಲೈಸರ್ ಆಗ್ತಾ ಇದ್ದಾರೆ, ಅದರಿಂದ ಮಣ್ಣು ಹಾಳಾಗ್ತಾ ಇದೆ. ಮಣ್ಣು ಇನ್ಫರ್ಟೈಲ್ ಆದರೆ ಮನುಷ್ಯನು ಕೂಡ ಇನ್ಫರ್ಟೈಲ್ ಆಗುತ್ತೆ. ಯಾಕೆ? ಅದೇ ಮಣ್ಣಿನಲ್ಲಿ ಉತ್ಪತ್ತಿಯಾದಂಥ ಬೆಳೆಯನ್ನು ನಾವು ತಿಂತಾ ಇದ್ದೇವೆ. ದೇವರು ಸೃಷ್ಟಿ ಕೋಟಿ ಕೋಟಿ ವರ್ಷಗಳ ವಿಕಸನ ನಮ್ಮ ಇಂದಿನ ಜೀವನ. ಮನುಷ್ಯ ಅಂತ ಆಗ್ಬೇಕಾದ್ರೆ ಕೋಟಿ ಕೋಟಿ ವರ್ಷ ಬೇಕಾಯಿತು. ಇವತ್ತು ನೋಡುವ ಮನುಷ್ಯ ನಿಜವಾದ ಮನುಷ್ಯನಾಗಿ ಕಾಣುತ್ತಾ ಇಲ್ಲ. ನಮ್ಮ ಪ್ರಕೃತಿಯನ್ನು ನಾವು ಹಾಳು ಮಾಡ್ತಾ ಆ ಪ್ರಕೃತಿಯ ಒಟ್ಟಿಗೆ ಇದ್ದೇವೆ. ನಾವು ಹಾಳು ಮಾಡ್ತಾ ಪ್ರಕೃತಿ ಒಟ್ಟಿಗೆ. ನಿಜವಾಗಿ ಪ್ರಕೃತಿ ಹಾಳಲ್ಲ. ಪ್ರಕೃತಿ ಇಸ್ ವೆರಿ ಪವರ್ಫುಲ್. ಅದರಲ್ಲಿ ಸ್ತ್ರೀ ಶಕ್ತಿ ಬಗ್ಗೆ ಹೇಳಿದರು. ಸ್ತ್ರೀ ಎಂಬುದು ಪ್ರಕೃತಿ. ಆ ಪ್ರಕೃತಿ ಎಂಬುದು 100%. ಪ್ರಕೃತಿ ಎಂಬುದು 100%, ಸ್ತ್ರೀ ಎಂಬುದು ಪ್ರಕೃತಿ. ಸೊ ಸ್ತ್ರೀ ಅವರು ಹೇಳಿದ ಹಾಗೆ ಸ್ತ್ರೀ ಶಕ್ತಿ ಅಂತ ಹೇಳಿದರು. ಪ್ರಕೃತಿ ಕೂಡ ಶಕ್ತಿ, ಪ್ರಕೃತಿಯಷ್ಟೇ ಸ್ತ್ರೀ ಕೂಡ ಶಕ್ತಿವಂತ ಆಗಿದ್ದಾರೆ. ಅಂತ ಪ್ರಕೃತಿ ಇವತ್ತು ಹಾಳಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಕಸಗಳ ರಾಶಿ. ಮಂಗಳೂರಲ್ಲಿ ಪ್ರತಿ ದಿವಸ 360 ಮೆಟ್ರಿಕ್ ಟನ್ಸ್ ಡಂಪ್ ಮಾಡ್ತಾ ಇದ್ದಾರೆ. ಇವತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕಸವನ್ನು ಸಂಗ್ರಹಿಸುವುದು, ಕಸವನ್ನು ವಿಂಗಡಿಸುವುದು, ಸಂಗ್ರಹಿಸುವುದು, ಕೊಂಡೋಗಿ ಒಂದು ಕಡೆ ಹಾಕುವುದು. ಆ ಕಸವನ್ನು ಎಲ್ಲಿ ಹಾಕ್ಬೇಕಂದ್ರೆ MLA ಅಥವಾ ಕಾರ್ಪೊರೇಟರ್ ಅಥವಾ MP ಅವರ ಮನೆಯಲ್ಲಿ ಹಾಕಿ ನೋಡ ಇಲ್ಲ. ನೀವು ನೋಡಿದ್ರೆ ಥ್ರೂ ದ ವರ್ಲ್ಡ್ ಬರೇ ಪಾಪದವರು ಎಲ್ಲಿದ್ದಾರೆ ಅವರ ಆ ಏನು ಮನೆಗಳ ಸಮೂಹದ ಮಧ್ಯೆ ಹಾಕಿಬಿಡ್ತಾರೆ, ಸೈಡಲ್ಲಿ ಹಾಕಿಬಿಡ್ತಾರೆ. ವಾಮಂಜೂರು ನೋಡಿ, ವಾಮಂಜೂರಿನ ಕತೆ. ಇಡೀ ಆ ಪರ್ವತವೇ, ಕಸದ ಪರ್ವತವೇ ಜಾರಿ ಕೆಳಗೆ ಬಿತ್ತು. ಕೋರ್ಟಲ್ಲಿ ಏನೋ ಆರ್ಡರ್ಸ್ ಆಯಿತು, ಎಷ್ಟೋ ಕಷ್ಟಪಟ್ಟರು. ಸೊ ಇದಕ್ಕೆ ಪರಿಹಾರ ಏನಂತ ಹೇಳಿದ್ರೆ ಪ್ರಕೃತಿ ನಮಗೆ ಕೊಟ್ಟಿರುವಂಥ ವಿಶೇಷವಾದಂಥ ಪ್ರಾಣಿ ಎರೆಹುಳ. ಪ್ರಕೃತಿ ಸೃಷ್ಟಿ ಆಗುವಾಗ, ಪ್ರಕೃತಿ ಇವಾಲ್ವ್ ಆಗುವಾಗ, ಪ್ರಕೃತಿ ಒಟ್ಟಿಗೆ ಬೇರೆ ಬೇರೆ ಥರದ ಪ್ರಾಣಿಗಳು ಬಂತು. ಆ ಪ್ರಾಣಿಗಳಿಗೆ ಒಂದು ಪ್ರಾಣಿ ಎರೆಹುಳ. ಅದ್ಭುತವಾದಂಥ ಜೀವಿ.
ಇವತ್ತು ಕೆಮಿಕಲ್ ಫರ್ಟಿಲೈಸರ್ ಗದ್ದೆಗಳಿಗೆ ಹಾಕಿ ಆ ಜೀವಿಗಳು ಹಾಳಾಗ್ತಾ ಇದೆ. ಆದರೆ ಗದ್ದೆಗಳಿಗೆ ಬೇಕಾದ ಯಾವುದು? ಸಾವಯವ ಗೊಬ್ಬರ. ಸಾವಯವ ಗೊಬ್ಬರ ಎಲ್ಲಿಂದ ಮಾಡಲಿಕ್ಕಾಗತ್ತೆ? 360 metric tons per day in Mangalore. It is more than that even today. 600 metric tons per day in Bangalore, more than 66,000 metric tons. And Delhi, 8,000 metric tons. And odd. And it is Calcutta, 11,000 metric tons. So, ಕೇರಳಿರುವಂಥ ಕಸದ ವಿಲೇವಾರಿಗೆ ಖರ್ಚು ಮಾಡುವಂಥದ್ದು ಅಲ್ಲಿ ಬಜೆಟು ಮೇಘಾಲಯ ಅಥವಾ ಅಸ್ಸಾಮಿಗೆ ಈಕ್ವಲ್ ಅಂತೆ. ಮುಂಬೈಯಲ್ಲಿ 9,000 ಮೆಟ್ರಿಕ್ ಟನ್ಸ್. ಇಷ್ಟು ಕಸವನ್ನು ನಾವು ಚೇಂಜ್ ಮಾಡಿದರೆ, ಬದಲಾವಣೆ ಮಾಡಿ ಗೊಬ್ಬರ ಮಾಡಿದರೆ, ವಿ ಕ್ಯಾನ್ ಫೀಡ್ ದ ಥರ್ಡ್ ವರ್ಲ್ಡ್ ಬೈ ಯೂಸಿಂಗ್ ಇಟ್ ದ ಫೀಲ್ಡ್. ಗದ್ದೆಗೆ ಆ ಗೊಬ್ಬರವನ್ನು ಹಾಕಿದರೆ ಮೂರನೇ ಇನ್ಯಾವುದೋ ದೇಶಕ್ಕೆ ಫುಲ್ ಆಗಿ 100% ನಾವು ಫುಡ್ಡನ್ನು ರವಾನಿಸ್ಬೋದು. ನಾನು ಎಲ್ಲ ಭಾಷಣಗಳಲ್ಲಿ 2002 ಇಲ್ಲಿವರೆಗೆ ಮಾಡಿದಂಥ ಭಾಷಣಗಳಲ್ಲಿ ಹೇಳಿದ್ದದೇ, ಕೃಷಿಕರೇ ನಿಮಗೆ ಕೇವಲ 2 ವರ್ಷದಲ್ಲಿ ಡಬಲ್ ದ ಕ್ರಾಪ್ ಅನ್ನು ಪಡೆಯಬಹುದು ಎರೆಹುಳ ಗೊಬ್ಬರದಿಂದ. ಸೊ ಈ ಕಸವನ್ನು ಎರೆಹುಳ ಗೊಬ್ಬರವನ್ನು ಮಾಡುವಂಥ ಆ ಸಿಂಪಲ್ ಟೆಕ್ನಾಲಜಿಯನ್ನು ವರ್ಮಿ ಟೆಕ್ನಾಲಜಿ ಅಂತ ಹೇಳ್ತಾರೆ. ವರ್ಮಿ ಟೆಕ್ನಾಲಜಿಯನ್ನು ಇವತ್ತು ಬಯೋಟೆಕ್ನಾಲಜಿಯಲ್ಲಿ ಎಲೋಷಿಯಸ್ ಕಾಲೇಜು ಅಟಾನಮಸ್ ಆದಾಗ ನಮಗೆ ಕೆಲವು ಸ್ಪೆಷಲ್ ಪ್ರಿವಿಲೇಜಸ್ ಸಿಕ್ಕಿತು. ಆವಾಗ ಬಯೋಟೆಕ್ನಾಲಜಿಯಲ್ಲಿ ವರ್ಮಿ ಟೆಕ್ನಾಲಜಿ ಕೆಲವು ಚಾಪ್ಟರ್ಸ್ ಅನ್ನು ಸೇರಿಸ್ಬಿಟ್ಟು ಇವತ್ತು ಅವರು ಕಲಿತಾ ಇದ್ದಾರೆ. ಈಗ ನಮ್ಮ ಎಲೋಷಿಯಸ್ ಕಾಲೇಜ್ ಡೀಮ್ಡ್ ಯೂನಿವರ್ಸಿಟಿ ಆಗಿದೆ. ಪ್ರೊಫೆಸರ್ ಧರ್ಮಾರ್ ಅವರು ಬಂದಿದ್ದಾರೆ. ವೆರಿ ಲಿಬರಲ್ ಬೀಸ್ ಅಂತ ಕೇಳಿದ್ದೇನೆ. ಖಂಡಿತವಾಗಿಯೂ ಈ ಕಾರ್ಯಕ್ರಮ ಇನ್ನೂ ಮುಂದೆ ಪವರ್ಫುಲ್ ಆಗಿ ಬರಬಹುದು. ಸೊ ಕಸವನ್ನು ಎರೆಹುಳ ಗೊಬ್ಬರವನ್ನಾಗಿ ಮಾಡಿ ಆ ಗೊಬ್ಬರವನ್ನು ಗದ್ದೆಗಳಿಗೆ ಬೇರೆ ಯಾವುದೋ ಫ್ರೂಟ್ಸ್ ಈಲ್ಡಿಂಗ್ ಆ ಪ್ಲಾಂಟ್ಸಿಗೆ ಆದಾಗ ಡಬಲ್ ದ ಕ್ರಾಪ್ ತೆಗಿಬೋದು ಮ್ಯಾಕ್ಸಿಮಮ್ ವಿದಿನ್ 2 years. ಯಾರಿಗೆ ಬೇಡ ಈ ರಿಸಲ್ಟ್? ಯಾವಾಗ ಕಸ ರಸ ಅಂತ ಹೇಳುವಾಗ ವಿ ಕ್ಯಾನ್ ಕನ್ವರ್ಟ್ ಗೋಲ್ಡ್, ವಿ ಕ್ಯಾನ್ ಕನ್ವರ್ಟ್ ಗಾರ್ಬೇಜ್ ಇಂಟು ಗೋಲ್ಡ್. ಕಸವನ್ನು ಗಾರ್ಬೇಜ್ ಅನ್ನು ಗೋಲ್ಡ್ ಆಗಿ ಮಾಡ್ಬೋದು, ಕಸವನ್ನು ರಸವನ್ನಾಗಿ ಮಾಡ್ಬೋದು, ಡರ್ಟ್ ಅನ್ನು ಡಾಲರ್ ಆಗಿ ಮಾಡ್ಬೋದು. ವಿ ಕ್ಯಾನ್ ಗೆಟ್ ವ್ಯಾಲ್ಯೂ ಫ್ರಮ್ ವೇಸ್ಟ್. ಈ ಕಾನ್ಸೆಪ್ಟ್ ಹೋದಾಗ ಮಾತ್ರ ಮನುಷ್ಯ ಮಾಡ್ತಾನೆ. ಕಸವನ್ನೆಲ್ಲ ನೀವು ವಿಂಗಡಿಸಿ ಕಸವನ್ನು ನಮ್ಗೆ ಕೊಡಿ, ನಾವು ಕೊಂಡೋಗಿ ಡಂಪ್ ಮಾಡ್ತೇವೆ. ದಟ್ ಇಸ್ ಮ್ಯಾನೇಜ್ಮೆಂಟ್? ನೋ, ದಿಸ್ ಈಸ್ ವಾಟ್ ಹ್ಯಾಸ್ ಹ್ಯಾಪನ್ ಟಿಲ್ ಟುಡೇ. ನಮ್ಮ ಪಂಚಾಯತ್, ನಮ್ಮ ಈ ಕಾರ್ಪೊರೇಟರ್ಸ್ ಹೇಳ್ತಾರೆ, ನಮ್ಮ ಪಂಚಾಯತ್ ಹೇಳ್ತಾರೆ ನಾವು 100% ಸ್ವಚ್ಛತೆ ಮಾಡಿದೆವು. ಆದರೆ ಎಲ್ಲಿ ಸ್ವಚ್ಛತೆ ಆಗಿದೋ ಇನ್ನೊಂದು ಕಡೆ ದೊಡ್ಡ ಏನಾಗಿದೆ, ಕೊಳಕಾಗಿದೆ. ಇದೇನೋ ವರ್ಡ್ಸ್ ಹೇಳ್ಬೋದು. ಪ್ರೊಫೆಸರ್ ಹೇಳಿದಾಗೆ ಎಲ್ಲಿ ಸ್ವಚ್ಛತಾಗೆ ಝೀರೋ ಗಾರ್ಬೇಜ್. ನಾನು ಹೇಳ್ತೇನೆ ಝೀರೋ ಗಾರ್ಬೇಜ್ ಬರ್ತಿದ್ದಾರೆ, ನಾನು ರಿಕ್ವೆಸ್ಟ್ ಮಾಡ್ತೇನೆ ಝೀರೋ ಗಾರ್ಬೇಜ್ ಬೇಡ. ಕಸವನ್ನು ರೆಡ್ಯೂಸ್ ಮಾಡುವ, ಪ್ರಕೃತಿಗೆ ಸಹಿಸುವ ಶಕ್ತಿ ಇದೆ. ಪ್ರಕೃತಿಗೆ ಕ್ಷಮೆ ಕೊಡುವಂಥ ಶಕ್ತಿ ಇದೆ. ಆ ಪ್ರಕೃತಿಗೆ ಕ್ಷಮಾಪೂರಿತಳಾಗಿದ್ದಾಳೆ. ಪ್ರಕೃತಿ ಕೆಲವನ್ನೆಲ್ಲ ಕ್ಷಮೆ ಕೊಡ್ತಾಳೆ, ಕ್ಷಮೆಯನ್ನು ಸಹಿಸುವಂಥ ಶಕ್ತಿ ಇದೆ. ಆದರೆ ಆ ಸಹನೆ ಮೀರಿದಾಗ ಏನು ಮಾಡಲಿಕ್ಕೂ ಆಗೋದಿಲ್ಲ. ವಾಟರ್ ಈಸ್ ಪೊಲ್ಯೂಟೆಡ್, ಸ್ಕೈ ಈಸ್ ಪೊಲ್ಯೂಟೆಡ್, ಸಿ ಈಸ್ ಪೊಲ್ಯೂಟೆಡ್, ಬಾಡಿ ಈಸ್ ಪೊಲ್ಯೂಟೆಡ್. ಅದೇ ಹೇಳಿದೆಲ್ಲ, ಯಾವಾಗ ನಮ್ಮ ಗದ್ದೆ ಏನು ಇನ್ಫರ್ಟೈಲ್ ಆಗ್ತೋ ಮನುಷ್ಯ ಕೂಡ ಇನ್ಫರ್ಟೈಲ್ ಆಗ್ತಾನೆ. ಬಟ್ ಇಟ್ಕೊಳ್ಳಿ, ಯು ನೋ ವಾಟ್ ಈಸ್ ಇನ್ಫರ್ಟೈಲ್? ಇನ್ಫರ್ಟಿಲಿಟಿ ಕ್ರೀಪ್ಸ್ ಇನ್. ಪ್ರತಿ ಆಹಾರದಲ್ಲಿ ಇನ್ಫರ್ಟಿಲಿಟಿ ಅಂಶ ಸೇರಿಕೊಂಡು ಕೆಮಿಕಲ್ ಮೂಲಕ ನಮ್ಮನ್ನು ಇನ್ಫರ್ಟೈಲ್, ಸಿಂಪಲ್ ಆಗಿ ಹೇಳಿದ್ದಾರೆ, ಇನ್ಫರ್ಟೈಲ್ ಆಗಿ ಮಾಡ್ತೀವಿ. ಆದರೆ ಈ ಟೆಕ್ನಾಲಜಿನ ಏನು ಮಾಡಬೇಕಂದ್ರೆ ಖಂಡಿತವಾಗಿ ಪ್ರೊಫೆಸರ್ ಧರ್ಮಾರ್ ಅವರು ಇದಕ್ಕೆ ಎಂಫಸಿಸ್ ಕೊಡ್ತಾರೆ. ಅದೇನು ಸಿನೆಟ್ ಮೀಟಿಂಗ್ ಇರ್ಬೋದು, ಯಾವುದೇ ಮೀಟಿಂಗಲ್ಲಿ ಹಾಕ್ತಾರೆ. ಅಲ್ಲಿ ಒಂದು ದೊಡ್ಡದಾದಂಥ ಒಂದು ಲ್ಯಾಬಾರಟರಿ ಟೈಪ್ ವರ್ಮಿ ಕಂಪೋಸ್ಟಿಂಗ್ ಯೂನಿಟ್ ಆಗಬೇಕು. ಅದರ ಮೂಲಕ ಈ ಒಂದು ಸಂದೇಶ ಎಲ್ಲ ಕಡೆ ಹೋಗಬೇಕು. ನೀವು ನೋಡ್ಬೋದು 2002 ಸ್ಟಾರ್ಟ್ ಮಾಡಿದಂಥ ಈ ಕಾರ್ಯಕ್ರಮ ಎಷ್ಟೋ ಕಾಲೇಜುಗಳಿಗೆ ಹೋಗಿದೆ, ಮನೆಗಳಿಗೆ ಹೋಗಿದೆ. ನಾನು ಮಾಡಿದಂಥ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ವರ್ಮಿ ಕಂಪೋಸ್ಟಿಗೆ ಒಂದು ಡಿಸೈನ್ ಕೊಟ್ಟೆ. ಆ ಡಿಸೈನನ್ನು ಪ್ರಕಾಶ್ ರೇ ಅಂತ IFSನವರು, ಅವ್ರು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಬ್ಯಾಂಗ್ಳೂರಲ್ಲಿ ಇದ್ದವರು, ಅವ್ರು 3 ಸಲ ಕರ್ಕೊಂಡು ಆ ಡಿಸೈನಿಗೆ ಸ್ಪೆಷಲ್ ಆಗಿ ಅದಕ್ಕೆ ಸೀಲ್ ಹಾಕಿ ಬರೆದು ಕೊಟ್ಟು 6,000 ಪಂಚಾಯತಿಗೆ ಕಳಿಸ್ಕೊಟ್ರು. ಆದರೆ ಕೆಲವು ಪಂಚಾಯತ್ ಮಾತ್ರ ಮಾಡಿ, ಕಾರ್ಕಳ ಪಂಚಾಯತ್ ಇರ್ಬೋದು, ಮೂಲ್ಕಿ ಪಂಚಾಯತ್ ಇರ್ಬೋದು. ಆದರೆ ನೋಡಿದರೆ ಇಡೀ 40 ಬಿನ್ಸ್, ಇಟ್ ಇಸ್ ಜಸ್ಟ್ ಲೈಕ್ ಎ ಲ್ಯಾಬಾರಟರಿ. ಮೂಲ್ಕಿಗೆ ಹೋದ್ರೆ ಇಟ್ ಇಸ್ ಜಸ್ಟ್ ಎ ಲ್ಯಾಬಾರಟರಿ. ಆ ಸ್ಟೇಟಸ್ ಕೊಡಿ. ವೇಸ್ಟ್ ಮ್ಯಾನೇಜ್ಮೆಂಟ್ ಈಸ್ ದ ಬಿಗ್ಗೆಸ್ಟ್
ಪ್ರಾಬ್ಲಮ್ ಇನ್ ದ ವರ್ಲ್ಡ್. ಬೇರೆ ಯಾವ ಪ್ರಾಬ್ಲಮ್ ಫಸ್ಟ್ ಬರೆಯೋದಾದ್ರೆ ಅದೇ, ಬೇರೆ ಯಾವ ಪ್ರಾಬ್ಲಮ್ ಬರೀಬೇಕು. ಫಸ್ಟ್ ನಂಬರ್ ಒನ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ದ ವೇ ದಿಸ್ ಒನ್ ಈಸ್ ವೇಸ್ಟ್ ಮ್ಯಾನೇಜ್ಮೆಂಟ್. ಹೀಗಿರುವಾಗ ಅದಕ್ಕೆ ಯಾವ ಸ್ಟ್ಯಾಟಸ್ ಕೊಡೋದಿಲ್ಲ. ಯಾಕೆ? ಇವತ್ತು ನೀವು MRP ಅಲ್ಲಿಗೆ ಹೋದರೆ 1 crore 4 lakhs ಪ್ರಾಜೆಕ್ಟ್ ಮಾಡಿದ್ರು. ನನ್ನ ಗೈಡೆನ್ಸಲ್ಲಿ ನಾನೇ ಇನಿಷಿಯೇಟ್ ಮಾಡಿದೆ, ನಾನೇ ಇನ್ಸ್ಪೈರ್ ಮಾಡಿದೆ, ಅಲ್ಲೂ ಸಲ ಹೇಳ್ಕೊಂಡೆ, ಮನದಟ್ಟಾಯಿತು. ನನ್ನ ಮನೆಗೆ MD ಬಂದು ರಿಕ್ವೆಸ್ಟ್ ಮಾಡಿದ್ರು. ತುಂಬ ಸಮಯ ಸೈಲೆಂಟ್ ಆಗಿದೆ, ಬಂದು ರಿಕ್ವೆಸ್ಟ್ ಮಾಡಿದ್ರು, ಮಾಡಿಕೊಟ್ಟೆ. ಇವತ್ತು ಕೂಡ ಮೋರ್ ದೆನ್ 5 years ಆಯಿತು. ಇವತ್ತು ಕೂಡ ಹೈ ಕ್ವಾಲಿಟಿ ಗೊಬ್ಬರ ಆಗ್ತಾ ಇದೆ. ಇವತ್ತು ಅವರು ಇಂಪೋರ್ಟ್ ಮಾಡುವಂಥ ಕೆಮಿಕಲ್ ಫರ್ಟಿಲೈಸರ್ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದಾರೆ. 2,000 ಎಕರೆ ಜಾಗೆಯಲ್ಲಿ 600 ಎಕರೆ ಫಾರೆಸ್ಟ್, ಅಲ್ಲಿ ಬಂತ ಲೀವ್ಸ್ನೆಲ್ಲ ಗೊಬ್ಬರ ಮಾಡ್ತಾ ಇದ್ದಾರೆ. ಒಂದು ಬದಲಾವಣೆ ನೋಡಿ, ಕ್ರಾಂತಿಕಾರಿ ಬದಲಾವಣೆ. ಇಂಪೋರ್ಟ್ ಮಾಡುವಂಥ ಕೆಮಿಕಲ್ ಫರ್ಟಿಲೈಸರ್ ದೇ ಆರ್ ಸ್ಪೆಂಡಿಂಗ್ ಮೋರ್ ದೆನ್ 20-25 lakhs ಪರ್ ಇಯರ್. ಆ ಟೌನ್ಶಿಪ್ ಇರ್ಬೋದು, ಅವರ ಗಾರ್ಡನ್ ಇರ್ಬೋದು, ಬೇರೆ ಬೇರೆ ಬಿಲ್ಡಿಂಗ್ನಲ್ಲಿರುವಂಥ ಗಾರ್ಡನ್ಗೆಲ್ಲ ಗೊಬ್ಬರ, ಎರೆಹುಳು ಗೊಬ್ಬರ. ಇವತ್ತು ನೋಡಿದೆ ಇಲ್ಲಿ MRPಯಲ್ಲಿ ಎಲ್ಲಿ ಆದರೂ ಕೂಡ ಎರೆಹುಳ ಇದೆ. ಎಲ್ಲಿ ಆದರೂ ಕೂಡ ಎರೆಹುಳ ಇದೆ, ಆ ಜಾಗೆ ಒಂದು ಸಣ್ಣ ಲ್ಯಾಬ್. ಯಾಕೆಂತ ಹೇಳಿದ್ರೆ ಎರೆಹುಳು ಹೋಗ್ತದೆ, ತೂತು ಮಾಡ್ತದೆ, ಅಲ್ಲಿಂದ ಒಳಗಿನ ಮಣ್ಣನ್ನು ಹೊರಗೆ ಹಾಕ್ತದೆ. ಹೊರಗೆ ಹಾಕುವಾಗ ಅದು ಪವಿತ್ರವಾದಂಥ ಅಮೃತ ಸಮಾನವಂಥ ಗೊಬ್ಬರ. ಅದಕ್ಕೆ ಈಕ್ವಲಾದ ಗೊಬ್ಬರವೇ ಭೂಮಿಯಲ್ಲಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ 13 ಅಂಶ ಇದೆ. ನೈಟ್ರೋಜನ್ ಇದೆ, ಪೊಟ್ಯಾಷಿಯಂ ಇದೆ, ಮ್ಯಾಗ್ನೀಷಿಯಂ ಇದೆ, ಐರನ್ ಇದೆ, ಸಲ್ಫರ್ ಇದೆ, ಮತ್ತೆ 3 types ಆಫ್ ಯೂಸ್ಫುಲ್ ಸಾಯಿಲ್ ಬ್ಯಾಕ್ಟೀರಿಯಾ ಇದೆ. ಯಾವುದೇ ನೀವು ಕೆಮಿಕಲ್ ಫರ್ಟಿಲೈಸರ್ ತೆಗಲಿ, ಈ 3 ಬ್ಯಾಕ್ಟೀರಿಯಾ ಇದೆಯಾ? ಅದು ಬ್ಯಾಕ್ಟೀರಿಯಾಸ್, ಯೂರಿಯಾ ಇರ್ಬೋದು, ಇನ್ನು ಯಾವುದೇ ಕೆಮಿಕಲ್ ಫರ್ಟಿಲೈಸರಲ್ಲಿ ಯಾವುದೇ ಯೂಸ್ಫುಲ್ ಬ್ಯಾಕ್ಟೀರಿಯಾ ಇಲ್ಲ. ಅದು ಕಸವನ್ನು ಆ ಹುಳ ತಿಂದು ಹಿಕ್ಕಿಯಾಗಿ ಹೊರಗೆ ಬಂದಾಗ ಹಿಕ್ಕೆ ಬರುವುದು ಇಷ್ಟೇ. ರಾತ್ರಿ ಹಗಲು ತಿನ್ನುವಂತಹ ಕೆಲಸ ಅದ್ಭುತ. ಒಂದಿಷ್ಟು 1 kg ಹುಳವನ್ನು ಹಾಕ್ತೇವೆ, ಅದು ಕೆಲವೇ ದಿವಸದಲ್ಲಿ ಗೊಬ್ಬರ ಆಗುತ್ತೆ. ಆಲ್ಟರ್ನೇಟಿವ್ ಮಾಡ್ತೇವೆ, ಇಡೀ ಟ್ಯಾಂಕ್ಸ್ ಆಫ್ಟರ್ ಟ್ಯಾಂಕ್ಸ್ ಗೊಬ್ಬರ ಆಗುತ್ತೆ. ಓಕೆ, ಈ ಅಮೃತ ಸಮಾನವಾದ ಗೊಬ್ಬರ ನಮಗೆ ಬೇಡ, ಖಂಡಿತವಾಗಿ ಬೇಕು. ಹೇಳಿದಲ್ಲ, ಈ ನಮಗೆ 1,60,000 ಮೆಟ್ರಿಕ್ ಟನ್ಸ್ ಪರ್ ಡೇ ಇಂಡಿಯಾದಲ್ಲಿ ಡಂಪ್ ಆಗ್ತದೆ. ಇದನ್ನೆಲ್ಲ ಕನ್ವರ್ಟ್ ಮಾಡಿ ಗೊಬ್ಬರ ಮಾಡಿದರೆ 45,000 ಹೆಕ್ಟೇರ್ ಪರ್ ಡೇ ನಾವು ಲ್ಯಾಂಡಿಗೆ ಇದನ್ನು ಯೂಸ್ ಮಾಡ್ಬೋದು. 45,000 ಹೆಕ್ಟೇರ್ ಪರ್ ಡೇ ಇದನ್ನು ನಾವು ಗೊಬ್ಬರವನ್ನು ಯೂಸ್ ಮಾಡ್ಬೋದು. ಅಂದರೆ ಎಷ್ಟು? ನಮಗೆ 600 ಕೋಟಿ ವರ್ತ್ ಗೊಬ್ಬರ ಪರ್ ಡೇ ಮಾಡದಿದ್ದ ಕಾರಣ ನಮ್ಗೆ ನಷ್ಟ ಆಯ್ತು ನಮಗೆ. ಸೊ ಅದು ಅವರು ಎಕನಾಮಿಕ್ಸ್ ಚೆನ್ನಾಗಿ ಅವರು ಹೇಳ್ಬೋದು. ಅಂತೂ ಒಂದು ಸತ್ಯ, ನಾವು ಎಷ್ಟು ಮೋರ್ ದೆನ್ 600 crores of rupees ಪರ್ ಡೇ ನಷ್ಟ ಹೊಂದ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ ಈ ಕಸವನ್ನು ರಸ ಮಾಡುವುದಿಲ್ಲ ಅಥವಾ ಗೊಬ್ಬರವನ್ನು ಮಾಡುವುದಿಲ್ಲ. ಇವಾಗ ಏನಾಗಬೇಕಾಗಿದೆ, ವಾರ್ಡ್ ವೈಸ್ ಪ್ರತಿ ವಾರ್ಡಲ್ಲಿ ಒಂದು ಯೂನಿಟ್ ಆಗಬೇಕು. ಯಾವ ಥರ ಯೂನಿಟ್ ಆಗಬೇಕಂದ್ರೆ, ಒಮ್ಮೆ ನನಗೆ ಆ ಸಂದರ್ಭ ಬಂದರೆ ಸ್ವಲ್ಪ ಧರ್ಮಾರವರನ್ನ, ಹಾಗೆ ಇನ್ನು ಯಾರೋ ಒಳ್ಳೊಳ್ಳೆ ಸೋಷಿಯಲ್ ವರ್ಕರ್ಸನ್ನು ಆ MRPಯಲ್ಲೀಗ MRPಯಲ್ಲಿ ನೋಡಿಬಿಟ್ಟು NMBT ಅವ್ರು ಮಾಡಿದ್ರು. ಇದು ಇಡೀ ಇಲ್ಲಿಯ ಪ್ರೋಗ್ರಾಮ್ ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಟೇಬಲ್ನಲ್ಲಿದೆ. ಸಾಗರ ಮಾಲಾ ಅಂತ ಆ ಪ್ರೋಗ್ರಾಮ್ ಮಾಡಿ ಎಲ್ಲ ಪೋರ್ಟಲ್ಲಿ ವರ್ಮಿ ಟೆಕ್ನಾಲಜಿ ಮಾಡಬೇಕು ಅಂತ ಆಗಿದೆ. ಸೊ ಅವರೊಮ್ಮೆ ನಾವು ಬಂದರೆ MRP ನೋಡಿದರೆ NMP ನೋಡಿದರೆ, ಹಲವು ಮನೆಗಳಲ್ಲಿ ನೋಡಿದರೆ, ಏಜೆನ್ಸಿ ಆಫ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಗೊತ್ತಿರಬಹುದು. ಜಯಪ್ರಕಾಶ್ ಅವರು ಭಾಳ ಫ್ರೆಂಡ್, ಅವ್ರ ಬಗ್ಗೆ ಹೇಳಿದ್ರಿಲ್ಲ, ಬರೋದು ಕೇಳಿದೆ, ಒಳ್ಳೆ ವಾಗ್ಮಿ ಅವರು ಅಂತ. ಹಾಗೆ ಅದನ್ನು ನೋಡಿಬಿಟ್ರೆ ಖಂಡಿತವಾಗಿಯೂ ಇಂಥ ಒಂದು ಲ್ಯಾಬ್ ಸ್ಟ್ಯಾಟಸ್ ಇರುವಂಥ ಈ ವರ್ಮಿ ಕಂಪೋಸ್ಟಿಂಗ್ ಯೂನಿಟ್ ನಮ್ಮ ಯೂನಿವರ್ಸಿಟಿಯಲ್ಲಿ ಕೂಡ ಆಗಬೇಕು. ಇವತ್ತು ನಿನ್ನೆ ಒಬ್ಬರು ಹೈದರಾಬಾದಿಂದ ಬರ್ತಾರೆ, PhD ಮಾಡುವುದು. ಅದು ನೋಡಿಬಿಟ್ಟು ವಂಡರ್ಫುಲ್ ಅಂತ ಬರೆದಿದ್ದಾರೆ. ಇಟ್ ಇಸ್ ಜಸ್ಟ್ ಲೈಕ್ ಎ ಲ್ಯಾಬ್. ಎಸ್, ಆ ಸ್ಟೇಟಸ್ ಕೊಡಿ ನೋಡ. ಓಲ್ ಪ್ರಾಬ್ಲಮ್ ಕ್ಯಾನ್ ಬಿ ಇವ್ಯಾಕ್ಯುವೇಟೆಡ್ ವಿತ್ ಇನ್ ನೋ ಟೈಮ್. ತೆಗೆದು ಬಿಸಾಡ್ಬಿಡ್ಬೋದು. ಓಕೆ, ಎಂದು ಕಸ ನೋಡಿ, ಮನುಷ್ಯನಿಗೆ ಯಾವುದೋ ಒಂದು ಸಣ್ಣ ಕೆಟ್ಟ ಬುದ್ಧಿ ಇದೆ, ಇಲ್ಲ ಅಂತಲ್ಲ. ಒಳಗೆ ಕೆಟ್ಟ ಬುದ್ಧಿ ಇದೆ, ಒಳ್ಳೆ ಬುದ್ಧಿ ಇದೆ. ಬೆಳಿಗ್ಗೆ ನಾನು ನೋಡಿದ್ದೇನೆ, ಕಾರಲ್ಲಿ ಹೋಗುವವರು ಮೆಲ್ಲ ಮಾಡ್ತಾ ಇದ್ರು. ನೆಕ್ಸ್ಟ್ ನನಗೆ ಅದೆಲ್ಲ ಒಬ್ಸರ್ವೇಷನ್, ನಾನು ಹೆಚ್ಚಾಗಿ ಕಸವನ್ನು ಒಬ್ಸರ್ವ್ ಮಾಡುವ. ಮೆಲ್ಲ ಕಾರು ಮೆಲ್ಲ ಮಾಡಿದ್ರು, ಮೆಲ್ಲ ರೋಡಲ್ಲಿ ಬಿಟ್ಬಿಟ್ರು. ಅವ್ರು ಹೇಳಿದಾಗೆ ರೋಡಲ್ಲಿ ಬಿಟ್ಬಿಟ್ರು. ಇದು ಒಬ್ಬರಿಂದಲ್ಲ, ಬೆಳಿಗ್ಗೆ ಸಾಧಾರಣ ಒಂದು 5 ಗಂಟೆಯಿಂದ 6-6:30 ಗಂಟೆ ನಡೀತುವಂಥ ಒಂದು ಪ್ರಕ್ರಿಯೆ, ರೋಡ್ ಸೈಡ್ ಆಗುವಂಥ ಪ್ರಕ್ರಿಯೆ, ಬೇಡದ ಪ್ರಕ್ರಿಯೆ. ಓಕೆ, ಕ್ರಿಯೆಗಳು ಒಳ್ಳೆ ಕ್ರಿಯೆ, ದುಷ್ಟ ಕ್ರಿಯೆ ಪ್ರಕ್ರಿಯೆ. ಇದು ದುಷ್ಟ ಕ್ರಿಯೆ. ಯಾರು
ಕಾರಲ್ಲಿ ಹೋಗುವವರು ಸಂಸ್ಕಾರ ಇರುವುದು ಸಂಸ್ಕೃತಿಗೂ ಅಂತ ಎಸಂಪ್ಷನ್ ಅಷ್ಟೇ. ಆದರೆ ಅವರಿಗೆ ಸಂಸ್ಕಾರ ಇಲ್ಲ, ಸಂಸ್ಕೃತಿ ಇಲ್ಲ, ನಥಿಂಗ್. ಓಕೆ, ಈಗ ಆಗ್ಬೇಕಾದೇನು, ಪ್ರತಿ ವಾರ್ಡಲ್ಲಿ ಇಂಥ ಒಂದು ಯೂನಿಟ್ ಆಗಬೇಕು. ಅದಕ್ಕೆ ಕಮ್ಯುನಿಟಿ ಬೇಸ್ಡ್ ಗಾರ್ಬೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಆ ಕಮ್ಯುನಿಟಿ ಇರುವಂಥ ಯಂಗ್ಸ್ಟರ್ಸ್ ಅನ್ನು ಅವರಿಗೆ ಇನ್ಸ್ಪೈರ್ ಮಾಡಿ ಎಂಟರ್ಪ್ರಿನರ್ಸ್ ಆಗಿ ಸ್ಟಾರ್ಟಪ್ ಬಂದಿದೆ ಇವಾಗ. ಓಕೆ, ಅದಕ್ಕೆ ನಮ್ಮ ಯೂನಿವರ್ಸಿಟಿ ಅವರು ಕೈ ಜೋಡಿಸಿದರೆ ಗೌರ್ಮೆಂಟ್ ಕೊಡುವಂಥ ಕಾರ್ಯಕ್ರಮವನ್ನು ಸೇರಿಕೊಂಡು ಯಾಕೆ ಮಾಡಬಾರ್ದು? ಅದೇನು ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಸಿಟಿ ಕಾರ್ಪೊರೇಷನ್ ಕೊಡ್ಬೋದು, ಅದು ಮುನ್ಸಿಪಾಲಿಟಿ ಕೊಡ್ಬೋದು, ಅದು ಸಿಟಿ ಕಾರ್ಪೊರೇಷನ್ ಕೊಡ್ಬೋದಲ್ಲ, ಕೊಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಅವ್ರು ಕೊಡಬೇಕು. ಅಲ್ಲಿ ಬರುವಂಥ ಯೂತ್ಸಿಗೆ ನಾವು ಗೈಡೆನ್ಸ್ ಕೊಡ್ತೇವೆ. ಯಾವ ಗೈಡೆನ್ಸಿಗೆ ಇನ್ಸ್ಪೈರ್ ಆಗಬೇಕಾದ್ರೆ MRPಯಲ್ಲಿ ಹೋಗಿ, ನಾನು ಹೇಳ್ತೇನೆ NMPಟಿಗೆ ಹೋಗಿ ನೋಡಿ. ಒಂದು ವಾರ್ಡಲ್ಲಿ ಒಂದು ಐಕಾನ್ ಆಗಿ ಒಂದು ಅಂತ ಒಂದು ಯೂನಿಟ್ ಅನ್ನು ಮಾಡಿದ್ರೆ ಅದು ರಿಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಅಲ್ಲಿ ಸಕ್ಸಸ್ ಆಗಿದೆ, ನಾವು ಯಾಕೆ ಮಾಡಬಾರ್ದು? ಅಲ್ಲಿ ಯೂತ್ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರಿಗೇನೋ ಸಣ್ಣ ಸೀಟ್ ಮನೆ ಸಿಗ್ತದೆ, ಅದರೊಟ್ಟಿಗೆ ಅದನ್ನು ಮಾರಿ 50% ಅವರಿಗೆ 50% ಸಿಟಿ ಕಾರ್ಪೊರೇಷನ್ ಆಗಿ ಅದು ರೈತರಿಗೆ ಹೋಗಲಿ, ಅಲ್ಲಿ ಸಬ್ಸಿಡಿ ಕೊಡಿ. ಎಸ್, ವೈ ಕಾಂಟ್ ಯು ಬಿಲ್ಡ್ ಅಪ್ ಎ ಚೈನ್ ಸಿಸ್ಟಮ್? ಕೃಷ್ಣಮ್ಮ ಇವರು ಯಾರು, ನಮ್ಮ ಇನ್ಫೋಸಿಸ್ನ ಯಾರು ಫೌಂಡರ್ ಸುಧಾಮೂರ್ತಿ ಅಲ್ಲ, ಅವರ ಹಸ್ಬೆಂಡ್, ಅವ್ರದ್ದು ಒಂದು ಸ್ಪೀಚ್ ಕೇಳಿದೆ. ನೀವೊಂದು ಸಿಸ್ಟಮ್ ಅನ್ನು ಡೆವಲಪ್ ಮಾಡಿ. ಸಿಸ್ಟಮ್ ಈಸ್ ವೆರಿ ಇಂಪಾರ್ಟೆಂಟ್. ವರ್ಕ್ ಆನ್ ಎ ಸಿಸ್ಟಮ್ ವಿಲ್ ಟೇಕ್ ಯು ಅಂತ. ಅದನ್ನೇ ಅವ್ರು ಮಾಡಿದ್ರು. ಸಿಸ್ಟಮ್ ಅನ್ನು ಇವಾಲ್ವ್ ಮಾಡಿ, ಸಿಸ್ಟಮ್ ಅನ್ನು ಡೆವಲಪ್ ಮಾಡಿ, ಸಿಸ್ಟಮ್ ಅನ್ನು ಎಸ್ಟಾಬ್ಲಿಷ್ ಮಾಡಿ, ಸಿಸ್ಟಮ್ ವಿಲ್ ಟೇಕ್ ಯು ಅಂತ. ಆ ಸಿಸ್ಟಮ್ ಎಷ್ಟು ಒಳ್ಳೆದಿರ್ಬೇಕಂದ್ರೆ ಇಟ್ ಶುಡ್ ಬಿ ಅಟ್ರಾಕ್ಟಿವ್. ಇಂಟರ್ಪ್ರಿನರ್ಸ್ ಹ್ಯಾಸ್ ಟು ರಶ್ ಟುವರ್ಡ್ಸ್ ಇದು ಬೇಕಾದ ಟೆಕ್ನಾಲಜಿ. ವಿ ಹ್ಯಾವ್ ಮೂನಿಗೆ ಮುಟ್ಲಿಕ್ಕೆ ಆಗಿರುವಾಗ, ಮೂನಲ್ಲಿ ಲ್ಯಾಂಡ್ ಆಗಿರುವಾಗ ಈ ಕಸಕ್ಕೆ ನಾವು ಮುಟ್ಲಿಕ್ಕೆ ಆಗುದಿಲ್ವಾ? ಕಸವನ್ನು ಗೊಬ್ಬರ ಮಾಡ್ಲಿಕ್ಕೆ ಆಗುದಿಲ್ವಾ? ಆ ಗೊಬ್ಬರ ಮಾಡಿ ರೈತರಿಗೆ ಮುಟ್ಟಿಸಿಕ್ಕೆ ಆಗುದಿಲ್ವಾ? ಅವರಿಗೆ ಸಬ್ಸಿಡಿ ಕೊಡ್ಲಿಕ್ಕೆ ಆಗುದಿಲ್ವಾ? ಮಾಡುವವರಿಗೆ ಒಳ್ಳೆ ಹಣ ಕೊಡ್ಲಿಕ್ಕೆ ಆಗುದಿಲ್ವಾ? ಎಲ್ಲಿ ಹೋದ್ರು ನಾವು MRPಯಲ್ಲಿ ಕೂಡ ಹಾಗೆ ಕೆಲಸಗಾರರಿಗೆ ಒಳ್ಳೆ ಹಣ ಕೊಡಿ, ಅವರಿಗೆ ಬೇಕಾದ ಸೌಕರ್ಯ ಮಾಡಿ ಅಂತ ಫೈಟ್ ಮಾಡಿ. ಐ ಗಾಟ್ ಇಟ್. ಒಂದು ವಿಚಾರ ಹೇಳ್ತೇನೆ, MRPLನವರ ಅವರ ವರ್ಕರ್ಸ್ಗೆ ಟಾಯ್ಲೆಟ್ ಇಲ್ಲ. ಲೇಡೀಸ್ ಫಾರೆಸ್ಟ್ ಮಧ್ಯದಲ್ಲಿ ಯೂನಿಟ್. ನಾನು ಹೇಳಿದೆ, ಲೇಡೀಸ್ ಎಲ್ಲಿ ಫಾರೆಸ್ಟ್ಗೆ ಹೋಗ್ಬೇಕಾ, ಅವ್ರು ಇಲ್ಲಿ ಕೆಲಸ ಮಾಡಬೇಕು, ಟಾಯ್ಲೆಟ್ ಅಲ್ಲಿ ಹೋಗ್ಬೇಕಾ? ಜೆಂಟ್ಸ್ ಎಲ್ಲಿಯಾದ್ರೂ ಹೋಗಿ ಮಾಡಿಬಿಡ್ತಾರೆ. ಹೊಡೆದಿದ್ರೆ ವಿಮೆನ್ಸ್ ಒಂದು ಕಂಪ್ಲೇಂಟ್ ಕೊಟ್ಟರೆ MRPLನವರ ಹೆಸರು ಹೋಗ್ತದೆ. ಉಳ್ಳೆ ಮಾಡಿಕೊಟ್ರು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಕೆಲಸಗಾರ ಇರಬಹುದು, ಅವರಿಗೆ ಸರಿಯಾದ ಗೈಡೆನ್ಸು, ಸರಿಯಾಗಿ ಅವರಿಗೆ ಆದಾಯ ಸಿಕ್ಕುವಾಗಿ ಮಾಡಿದರೆ ಈ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಪವರ್ಫುಲ್ ಆಗಿ ಮಾಡ್ಬೋದು. ಪ್ರತಿ ವಾರ್ಡಲ್ಲಿ 100% ಸಕ್ಸಸ್ ಆಗ್ಬೋದು. ಇದನ್ನು ಖಂಡಿತವಾಗಿ ಗಮನಿಸ್ಬೋದು, ಅಪ್ರಿಸಿಯೇಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ಗಿವಿಂಗ್. ಹರೀಶ್ ಜೋಶ್ ಸರ್ ಅನ್ನು ನಾವು ಇಷ್ಟು ಕಡಿಮೆ ಸಮಯದಲ್ಲಿ ಅವರ ಜ್ಞಾನ ಗೊತ್ತಾಗ್ತದೆ. ನಮಗೆ ಭಾಳ ಇವತ್ತು ಧೈರ್ಯ ಬಂದದಂದರೆ ನಮ್ಮ ಶ್ರೀನಿವಾಸ ಶೆಟ್ಟರು ಜಿಲ್ಲೆಯ ಸ್ವಚ್ಛತಾ ರಾಯಭಾರಿಗಳು ಯಾವಾಗಲೂ ಹೇಳೋದುಂಟು, ನಾವು ಸ್ವಚ್ಛತೆಯಲ್ಲಿ ಸೋತಿದ್ದೇವೆ ಅಂತ. ಬಹುಶಃ ನಮಗೆ ಧೈರ್ಯ ಬಂದಿದೆ. ಸೋಲು ಒಪ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಕರೆಕ್ಟ್. ಅಂದರೆ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಸೋಲನ್ನು ನಾವು ಒಪ್ಪುವುದಿಲ್ಲ. ಕರೆಕ್ಟ್. ಅದಕ್ಕೆ ಕರೆಕ್ಟ್. ನಮಗೆ ಅಂತ ಈಗಂತೂ ಧೈರ್ಯ ಬಂದಿದೆ. ಒಂದು ಬಹಳ ಅತ್ಯುತ್ತಮವಾದ ಕಲ್ಪನೆ ಇರುವ VC ಅವರು ಬಂದಿದ್ದಾರೆ. ಅದಕ್ಕೆ ಜೊತೆಗೆ ನಮಗೆ ಶಕ್ತಿಯುತವಾಗಿ ಜೋಶಿ ಅವರಿದ್ದಾರೆ. ನಾವು ಸೇರಿ ಏನಾದರೂ ದಕ್ಷಿಣ ಕನ್ನಡದಲ್ಲಿ ಒಂದು ಮಾದರಿ ಖಂಡಿತ ಈಗಾಗಲೇ ಸೃಷ್ಟಿ ಆಗಿದೆ, ಅದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡುವ. ಬಹಳಷ್ಟು ಅರ್ಥಪೂರ್ಣವಾಗಿದೆ ಸರ್, ಇಬ್ಬರ ಇದು ಗೊತ್ತಿದೆ ಅಂತ ಹೇಳ್ತಾ, ನಮ್ಮ ಪ್ರಮಾಣ ಪತ್ರ ವೃತ್ತಿ ಕೌಶಲ ತರಬೇತಿ ಪಡೆದವರಿಗೆ ಪ್ರಮಾಣ ಪತ್ರವನ್ನು ಮಾನ್ಯ ಕುಲಪತಿಗಳು ವಿತರಿಸಬೇಕಂತ ಕೇಳಿಕೊಳ್ತೇನೆ. ದಯವಿಟ್ಟು ಬೇಗ ಬಂದು ಅವರ ವಿತರಣೆ ವ್ಯವಸ್ಥೆ ಮಾಡಿ. ಅಕ್ಷತಾ ಎಸ್, ಮುಮ್ತಾಜ್ ಬಾನು, ಸ್ಟಾರ್ಟ್ ಮಾಡಿ ಸುಲಭ ಆಯ್ತಲ್ಲ, ತಿಳ್ಕೊಳ್ಳಿ.
ಟೈಲರಿಂಗ್ ಕ್ಲಾಸ್ನ 3 ತಿಂಗಳು ಕಲಿತಂತಹ ವಿದ್ಯಾರ್ಥಿಗಳಿಗೆ ಈಗ ಪ್ರಮಾಣ ಪತ್ರ. ಫಸ್ಟ್ ಫಾತಿಮಾ ಜೋಹರ. ಸೀಮಾ. ಅನುಷಡಿ. ಎಸ್.ಎಂ. ಮುಬೀನಾ. ರಮಿಜಾವಾ. ಹೊಲಿಗೆ ತರಬೇತಿ ಮತ್ತು ಕಂಪ್ಯೂಟರ್ ಶಿಕ್ಷಣ ಪಡೆದವರು ಈ ಒಂದು ಪ್ರಮಾಣ ಪತ್ರ ಸ್ವೀಕರಿಸಿದ್ದಾರೆ. ಇದರ ಜೊತೆಗೆ ನಾವು ವಿಶೇಷವಾಗಿ ಈಗಾಗಲೇ ಜೋಶಿ ಸರ್ ಹೇಳಿದ ಹಾಗೆ ನಮ್ಮ ಮಹಿಳೆಯರನ್ನು ಈ ಸ್ವಚ್ಛತಾ ಸಂಕೀರ್ಣಗಳಲ್ಲಿ ಗ್ರಾಮ ಪಂಚಾಯತಿ ಕೆಲಸ ಮಾಡುವಲ್ಲಿ ಮಹಿಳೆಯರಿಗೆ ಅವಕಾಶ ಕೊಡುವ ದೃಷ್ಟಿಯಿಂದ ಒಂದು 25 ಜನ ಮಹಿಳೆಯರಿಗೆ ಈ ತರಬೇತಿಯನ್ನು ಹಾಕ್ಕೊಂಡಿದ್ದೇವೆ. ಅದರಲ್ಲಿ ಈಗಾಗಲೇ 15 ಜನರು ಸಂಪೂರ್ಣ ಮಾಡಿದ್ದಾರೆ. ಒಂದು 3 ಜನ ಅದರಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಯಶಸ್ವಿಯಾಗಿ ಸ್ವಚ್ಛ ಸಂಕೀರ್ಣಗಳಲ್ಲಿ. ಇವತ್ತು ತರಬೇತಿ ಮುಗಿಸಿದ ಒಂದು 7 ಜನ ಇಲ್ಲಿದ್ದಾರೆ. ದಯವಿಟ್ಟು ಅವ್ರು ಬಂದು ತಗೊಳ್ಬೇಕು. ಮೊದಲನೇದಾಗಿ ಇದನ್ನು ಪ್ರಮೀಳಾ ಮೇಡಮ್ ಅವರು ವಿತರಿಸಬೇಕು ಅಂತ ಕೇಳಿಕೊಳ್ತೇನೆ. ಭೂಮಿಕಾ ಇದು ಲಘು ವಾಹನ ತರಬೇತಿ ಲೈಸೆನ್ಸ್. ಭೂಮಿಕಾ ಶೆಟ್ಟಿ. ನೆಕ್ಸ್ಟ್ ಸೌಮ್ಯ. ಸರಿತಾ ಆದ್ಮೇಲೆ ಶೋಭಾ. ನಮಿತಾ. Rosita Aliso.